24x7 ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ವಿ, ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಮಂಗಳೂರು ಜನರಲ್ಲಿ ಮತ್ತೊಂದು ವಿಚಾರಕ್ಕೂ ಕೂಡ ನಾವು ಕ್ಷಮೆಯನ್ನ ಕೇಳಬೇಕು. ಯಾಕಂದ್ರೆ ಮಂಗಳೂರು ಅಂತ ಬಂದಾಗ ಇದು ವಿದ್ಯಾವಂತರ ನಗರ, ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಮಾತುಗಳು, ಈ ಭಾಗದ ಜನರು ಬಹಳಷ್ಟು ಕರುಣೆಯುಳ್ಳವರು, ಮಾನವೀಯತೆ ಉಳ್ಳವರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಅದೆಲ್ಲವೂ ಕೂಡ ತಪ್ಪು, ಅದೆಲ್ಲವೂ ಕೂಡ ಸುಳ್ಳು, ಅದೆಲ್ಲವೂ ಕೂಡ ವಿರೋಧ ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರಿನಲ್ಲೂ ಕೂಡ ವಿಕೃತ ಮನಸ್ಥಿತಿಗಳು ಇದ್ದಾರೆ ಅನ್ನುವಂಥದ್ದನ್ನ ಈ ಒಂದು ಘಟನೆ ಒತ್ತಿ ಒತ್ತಿ ಹೇಳುತ್ತೆ. ಪೈಶಾಚಿಕ ಕೃತ್ಯ ನಮ್ಮ ಮಂಗಳೂರಿನಲ್ಲಿ ನಡೆದಿದೆ. ನಾವೆಲ್ಲರೂ ಕೂಡ ಈ ರೀತಿಯ ಜನರು ಕೂಡ ನಮ್ಮ ಮಂಗಳೂರಿನಲ್ಲಿ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಬಹಳಷ್ಟು ಜನರು ಸಾಕು ನಾಯಿಯನ್ನ, ಸಾಕು ಪ್ರಾಣಿಗಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇವೆಲ್ಲದರ ಜೊತೆಗೆ ಒಂದು ವೈರಲ್ ಆಗಿರುವಂತಹ ವಿಡಿಯೋ, ಅಲ್ಲಿ ಸಾಕು ನಾಯಿಯನ್ನ ಸಾಕಿದಂತಹ ಮನೆ ಮಾಲೀಕರು ನಡೆದುಕೊಂಡಂತಹ ರೀತಿ, ಜೀವಂತ ಸಾಕು ನಾಯಿಯನ್ನ ಕೈಕಾಲನ್ನ ಕಟ್ಟಿ ಬಾಯಿಯನ್ನ ಕಟ್ಟಿ ಎಳೆದು ಕಸವನ್ನ ವಿಲೇವಾರಿ ಮಾಡುವಂತಹ, ತ್ಯಾಜ್ಯ ವಿಲೇವಾರಿ ಮಾಡುವಂತಹ ವಾಹನಕ್ಕೆ ಎತ್ತಿಕೊಂಡು ಹೋಗಿ ಹಾಕ್ತಾರೆ ಅಂತ ಬಂದಾಗ, ಜೀವಂತವಾಗಿರುವಂತಹ ಸಾಕು ನಾಯಿ ಸತ್ತಿಲ್ಲ, ಜೀವಂತ ಇದೆ. ಪಾಪ ನಾಯಿ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟವನ್ನ ಮಾಡುತ್ತೆ. ಯಾಕಂದ್ರೆ ತನ್ನ ಸಾಕಿದಂತಹ ಯಜಮಾನನ ಮೇಲೆ, ಮಾಲೀಕನ ಮೇಲೆ ನಾಯಿ ಯಾವ ರೀತಿ ಸ್ವಾಮಿ ನಿಷ್ಠೆಯನ್ನು ತೋರಿಸುತ್ತೆ, ಯಾವ ರೀತಿ ಬದ್ಧತೆಯನ್ನು ತೋರಿಸುತ್ತೆ ಅನ್ನುವಂಥದ್ದು ನಾನು ಹೇಳಬೇಕಾಗಿಲ್ಲ, ಇಡೀ ಜಗಜ್ಜಾಹಿರವಾಗಿರುವಂತಹ ವಿಚಾರ. ಒಂದು ನಾಯಿ ಸಾಕಿದಂತಹ ಮಾಲೀಕರಿಗೋಸ್ಕರ ಯಾವ ರೀತಿಯ ತ್ಯಾಗವನ್ನ ಮಾಡುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಿಷ್ಠೆ ಅಂತ ಬಂದಾಗ ಅದು ನಾಯಿ, ನಾಯಿ ಅಂತ ಬಂದಾಗ ಅದು ನಿಷ್ಠೆ ಅಂತ ಹೇಳ್ತೀವಿ. ಕೊನೆಯ ಕ್ಷಣದವರೆಗೂ ಕೂಡ ಆ ನಾಯಿ ಆ ಮಾಲೀಕನನ್ನ ಬಿಟ್ಟು ಹೋಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಅಂಗಲಾಚಿ ಬೇಡಿಕೊಂಡಿತ್ತು. ಕೊನೆಯ ಕ್ಷಣದ ಹೋರಾಟವು ಕೂಡ ಮಾಡಿತ್ತು. ಆದರೆ ನಾಚಿಕೆಗೆಟ್ಟ, ಮಾನಗೆಟ್ಟ, ಮಾನವೀಯ ಗೆಟ್ಟ, ಮನುಷ್ಯತ್ವ ಇಲ್ಲದ ಕ್ರೂರ ವಿಕೃತಿ ಮನಸ್ಥಿತಿಯ ಮಹಿಳೆ ಆ್ಯಂಡ್ ಮಾಲೀಕ, ನನಗೆ ಆ ವಿಡಿಯೋ ನೋಡಿದಾಗಲೇ ರಕ್ತ ಕುದಿಯುತ್ತೆ. ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಅವರು ಯಾರೇ ಆಗಿರಲಿ, ಎಷ್ಟೇ ಪವರ್ಫುಲ್ ಆಗಿರಲಿ, ಅಥವಾ ಏನೇ ಪವರ್ ಇರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಆದರೆ ಮನುಷ್ಯರಾಗಲಿಕ್ಕೆ ನಾಲಾಯಕ ಅವರುಗಳು, ಮನುಜ ಕುಲಕ್ಕೆ ಅವರುಗಳು ನಾಲಾಯಕ ಅವರುಗಳು. ಯಾಕೆಂದರೆ ಅಂತಹ ವಿಕೃತಿಯನ್ನ ಮೆರೆದಿದ್ದಾಳೆ ಆ ಮಹಿಳೆ, ಜೊತೆಗೆ ಆ ಮನೆ ಮಾಲೀಕರು. ನಿಜಕ್ಕೂ ಕೂಡ ನಾಚಿಕೆ ಗೇಡಿನ ಸಂಗತಿ ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನಮ್ಮ ಮಂಗಳೂರಲ್ಲಿ ಇಂಥ ನಾಚಿಕೆಗೆಟ್ಟ, ಮಾನಗೆಟ್ಟ, ಮಾನವೀಯ ಗೆಟ್ಟ ಅಂತಹ ವಿಕೃತಿ ಮನಸ್ಥಿತಿಗಳು ಇದಾರೆ ಅನ್ನುವಂತಹ ಪ್ರಶ್ನೆ. ಹಾಗಿದ್ದಾಗ ಆ ಪಾಪದ ನಾಯಿ ಏನಾಗಿದೆ ಅನ್ನುವಂಥದ್ದೇ ಪ್ರಶ್ನೆ. ಬಹಳಷ್ಟು ಜನರು ಹೇಳ್ತಾರೆ ಅದನ್ನ ಕೊಂದಿದ್ದಾರೆ, ಅದನ್ನ ಸಾಯಿಸಿದ್ದಾರೆ, ಕೊಂದು ಎಲ್ಲೋ ಬಿಸಾಡಿದ್ದಾರೆ ಅನ್ನುವಂಥದ್ದು. ಆದರೆ ಕರ್ಮ ಅನ್ನುವಂಥದ್ದು ಎಲ್ವಾ ಯಾವತ್ತೂ ಕೂಡ ಯಾರನ್ನು ಕೂಡ ಬಿಡಲ್ಲ. ಏನಾಗಿದೆ, ಏನ್ ಕತೆ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಜೀವಂತ ಸಾಕು ನಾಯಿಯನ್ನ ಕಸದ ವಾಹನಕ್ಕೆ ತುಂಬಿಸಿದ ಮನೆ ಮಾಲೀಕರು. ಬಲವಂತದಿಂದ ಅಮಾನವೀಯವಾಗಿ ಹೆಣ್ಣು ಶ್ವಾನವನ್ನ ವಾಹನಕ್ಕೆ ತುಂಬಿಸಿ ವಿಕೃತಿ. ಮನೆ ಮಾಲೀಕರು ಜೀವಂತ ಸಾಕು ನಾಯಿಯನ್ನ ಪಾಲಿಕೆಯ ತ್ಯಾಜ್ಯ ವಿಲೇವಾರಿ ಮಾಡುವ ವಾಹನಕ್ಕೆ ಕೊಟ್ಟ ಹೇಯ ಕೃತ್ಯ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ನಡೆದಿದೆ. ಮನುಷ್ಯತ್ವವಿಲ್ಲದ ಮಾಲಕರು ಒಂದೆಡೆ, ಜೀವಂತ ನಾಯಿಯನ್ನ ಕೊಂಡೋಗುವ ಪಾಲಿಕೆ ವಾಹನ ಮತ್ತೊಂದೆಡೆ. ನಗರದ ಡೊಂಗರಕೇರಿಯಲ್ಲಿ ಈ ಕೃತ್ಯ ಬೆಳಕಿಗೆ ಬಂದಿತ್ತು. ಕೆಲ ವರ್ಷಗಳಿಂದ ಮನೆಯಲ್ಲಿ ಸಾಕಿದ್ದ ಹೆಣ್ಣು ಶ್ವಾನವನ್ನ ಮನೆಯವರು ಬಲವಂತದಿಂದ ಅಮಾನವೀಯವಾಗಿ ನಗರದ ಕಸ ವಿಲೇವಾರಿ ಮಾಡುವ ಪಾಲಿಕೆಯ ಲಾರಿಗೆ ಹಾಕಿ ನಗರದ ಹೊರವಲಯದ ವಾಮಂಜೂರು ಡಂಪಿಂಗ್ ಯಾರ್ಡ್ ಬಳಿ ಬಿಡಲಾಗಿದೆ. ಈ ಅಮಾನವೀಯ ಘಟನೆಗೆ ಪ್ರಾಣಿ ಪ್ರಿಯರು ಹಾಗೂ ಸಾರ್ವಜನಿಕರು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ.
ಅಮಾನುಷ ಕೃತ್ಯದ ವಿಡಿಯೋ ವೈರಲ್. ಪ್ರಾಣಿ ಪ್ರಿಯರು ಸಾರ್ವಜನಿಕರ ಆಕ್ರೋಶ. ಘಟನೆಯ ವಿಡಿಯೋ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ಶನಿವಾರ ಬೆಳಿಗ್ಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಜೊತೆಗೆ ಸಾರ್ವಜನಿಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಅದೇ ರೀತಿ ಪಚ್ಚನಾಡಿ ಪ್ರದೇಶದಲ್ಲಿ ಪ್ರಾಣಿದಯ ಸಂಘದ ಸದಸ್ಯರು ಹುಡುಕಾಟ ಆರಂಭಿಸಿದ್ದು ಈ ಶ್ವಾನ ಕಂಡರೆ ಮಾಹಿತಿ ನೀಡಲು ಕೋರಲಾಗಿದೆ. ಈ ಕ್ರೂರ ಘಟನೆಯ ಬಗ್ಗೆ ಪ್ರಾಣಿ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಅಮಾನುಷ ಕೃತ್ಯ ಮಾಡಿದವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಮಂಗಳೂರಿನ ಡೊಂಗರಕೇರಿಯಲ್ಲಿ ನಡೆದಿರುವಂತಹ ಘಟನೆ. ಒಂದು ಏನೋ ಹೈ ರೆಪ್ಯೂಟೆಡ್ ಫ್ಯಾಮಿಲಿ ಅಂತೆ, ಒಳ್ಳೆಯ ಉಳ್ಳವರಂತೆ, ಶ್ರೀಮಂತರಂತೆ. ಏನಿದ್ದರೇನಯ್ಯ, ಎಷ್ಟೇ ಶ್ರೀಮಂತರಾದರೆ ಏನಯ್ಯ, ಮಾನವೀಯತೆ ಮನುಷ್ಯತ್ವ ಇಲ್ಲಂತಹ ವ್ಯಕ್ತಿಗಳು ವೇಸ್ಟ್, ಟೋಟಲಿ ವೇಸ್ಟ್. ನೇರವಾಗಿ ಹೇಳ್ತೀನಿ, ಟೋಟಲಿ ವೇಸ್ಟ್ ತಾವುಗಳು. ಯಾಕಂದರೆ ತಮ್ಗಳಿಗೆ ಸಾಕೋಕ್ಕೆ ಯೋಗ್ಯತೆ ಇಲ್ಲ ಅಂತ ಬಂದಾಗ ಯಾಕೆ ತಾವುಗಳು ಸಾಕ್ತೀರಾ? ಸಾಕಿದ ಮೇಲೆ ಈ ರೀತಿ ಯಾಕೆ ರೋಡಿಗೆ ಬಿಡ್ತೀರಾ? ಈ ರೀತಿ ರಾಕ್ಷಸರ ರೀತಿಯಲ್ಲಿ, ರಕ್ಕಸರ ರೀತಿಯಲ್ಲಿ ಯಾಕೆ ವರ್ತನೆ ಮಾಡ್ತೀರಾ? ತಮ್ಗಳಿಗೆ ಮಾತ್ರ ಬದುಕಲಿಕ್ಕೆ ಯೋಗ್ಯತೆ ಇರುವಂಥದ್ದಾ ಅನ್ನುವಂಥದ್ದೇ ಪ್ರಶ್ನೆ. ಇವೆಲ್ಲರ ಜೊತೆಗೆ ಇವ್ರುಗಳ ಕತೆ ಒಂದು ಕಡೆ ಆದರೆ, ನಮ್ಮ ನಾಚಿಗೆ ಗೆಟ್ಟ ಮಂಗಳೂರು ಮಹಾನಗರ ಪಾಲಿಕೆ, ನಾಚಿಗೆ ಮಾನ ಮರ್ಯಾದೆ ಕೆಟ್ಟಿರುವಂತಹ ಮೂರು ಬಿಟ್ಟಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆ, ನೇರವಾಗಿ ಹೇಳ್ತೀನಿ, ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ತಮಗೆ ಗಾಡಿ ಕೊಟ್ಟಿದೆಯಲ್ವಾ ಮಂಗಳೂರು ಮಹಾನಗರ ಪಾಲಿಕೆ. ಈ ರೀತಿ ನಾಯಿಗಳನ್ನು, ಜೀವಂತವಾಗಿರುವಂಥ ನಾಯಿಗಳನ್ನು ಎತ್ಕೊಂಡು ಹೋಗಲಿಕ್ಕೆ ತಮ್ಗಳಿಗೆ ಪಾಲಿಕೆ ಗಾಡಿ ಕೊಟ್ಟಿರುವಂಥದ್ದಾ, ಅಥವಾ ನಮ್ಗಳ ಟ್ಯಾಕ್ಸ್ ಹಣ ತಮ್ಗಳಿಗೆ ಕೊಟ್ಟಿರುವಂಥದ್ದಾ? ಯಾರ ಅಪ್ಪನ ಆಸ್ತಿ ಅಂತ ಹೇಳಿ ತಾವುಗಳು ಈ ರೀತಿಯ ಮಿಸ್ಬಿಹೇವ್ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆ ನಾವು ನೇರವಾಗಿ ಕೇಳ್ತಾ ಇದ್ದೀವಿ. ಯಾಕಂದರೆ ಆ ಒಂದು ಜೀವ ಇರುವಂತಹ ನಾಯಿಯನ್ನು ತಾವುಗಳು ಕಾಲಿಗೆ ಕಟ್ಟಿ, ಹಗ್ಗವನ್ನು ಕಟ್ಟಿ, ಬಾಯಿಗೆ ಹಗ್ಗವನ್ನು ಕಟ್ಟಿ, ಅದನ್ನು ಬರುವುದಿಲ್ಲ ಅಂತ ಹೇಳಿದ್ರು ಕೂಡ ಆ ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಗಾಡಿಯ ಒಳಗಡೆ ಹಾಕ್ತಿರಲ್ವ, ಕಾನೂನು ಏನು ಹೇಳುತ್ತೆ ಅನ್ನೋಂಥದ್ದು ಪ್ರಶ್ನೆ. ತ್ಯಾಜ್ಯ ವಿಲೇವಾರಿ ಮಾಡುವಂತಹ ಗಾಡಿ ಮಂಗಳೂರು ಮಹಾನಗರ ಪಾಲಿಕೆಯ ವಾಹನ, ಅದು ನಮ್ಗಳ ಟ್ಯಾಕ್ಸ್ ತೆರಿಗೆಯ ಹಣವೂ ಕೂಡ ಇದೆ ಅದರಲ್ಲಿ. ಯಾರ ಅಪ್ಪನ ಆಸ್ತಿಯನ್ನು ಈ ರೀತಿ ದುರ್ಬಳಕೆ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆನ ನಾನು ಕೇಳ್ತಾ ಇರುವಂಥದ್ದು. ಯಾಕಂದರೆ ಹಸಿ ಕಸ ಒಣ ಕಸ ಅನ್ನುವಂತಹ ಒಂದು ವಿಚಾರದಲ್ಲಿ ತಾವುಗಳು ಸಾಮಾನ್ಯ ಜನರನ್ನು ಯಾವ ರೀತಿ ತಾವುಗಳು ಮಾಡ್ತಾ ಇದ್ದೀರಿ ಅನ್ನೋದು ನಾವುಗಳು ಕಂಡಿದ್ದೇವೆ. ದೊಡ್ಡ ಮಟ್ಟದ ಸ್ಟ್ರೈಕ್ಗಳು ನಡೆಯುತ್ತೆ, ಕಸ ತೆಗಿಲಿಕ್ಕೆ ಅಲ್ಲಿ ಜನ ಇರಲ್ಲ, ಕಸ ತೆಗೆಯೋದು ಕೂಡ ಬಹಳಷ್ಟು ಜನರ ಮನೆಗಳಲ್ಲಿ ಬರಲ್ಲ. ಆ ರೀತಿ ಇದ್ದಾಗ ಈ ರೀತಿ ಹಣ ಕೊಟ್ಟರೆ ಈ ರೀತಿ ಜೀವಂತವಾಗಿರುವಂಥ ನಾಯಿಗಳನ್ನು ಕೂಡ ಕೊಂಡೋಗ್ತೀರಿ, ಜೀವಂತವಾಗಿರುವಂಥ ಮನುಷ್ಯರನ್ನು ಕೂಡ ತಾವುಗಳು ಕೊಂಡೋಗ್ತೀರಿ. ಸ್ಪಷ್ಟವಾಗಿರುವಂಥ ಸಂದೇಶ ಇದೆ ಇದು. ನಾನು ನೇರವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕೇಳಲೇಬೇಕು, ಈ ರೀತಿಯ ರೂಲ್ಸ್ ಇದೆಯಾ? ಕೋಳಿಯ ತ್ಯಾಜ್ಯವನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಕೊಂಡೋಗುವಂತಿಲ್ಲ. ಆ ಗಾಡಿಯ ವಾಹನದಲ್ಲಿ, ತ್ಯಾಜ್ಯ ವಿಲೇವಾರಿಯ ವಾಹನದಲ್ಲಿ ಕೋಳಿಯ ತ್ಯಾಜ್ಯವನ್ನು ಕೂಡ ಕೊಂಡೋಗ್ಲಿಕ್ಕಿಲ್ಲ. ಆ ಸಂದರ್ಭ ಇದ್ದಾಗ ಜೀವಂತ ನಾಯಿಯನ್ನು ಕೂಡ ತಾವುಗಳು ಕೊಂಡೋಗ್ತೀರಿ ಅಂತ ಬಂದಾಗ ನಾಯಿ ಪಾಡಿಗಿಂತ ಕಡೆ ತಮ್ಗಳ ಪಾಡು. ಹಣ ಸಿಕ್ಕರೆ ಏನು ಬೇಕಾದರೂ ಮಾಡ್ಕೊಳ್ತೀರಿ ತಾವುಗಳು. ನಾಚಿಕೆಟ್ಟವರು, ಮಾನ ಮರ್ಯಾದೆ ಕೆಟ್ಟವರು ತಾವುಗಳು. ನಿಜವಾಗ್ಲೂ ಕೂಡ ಹೇಳ್ತೀನಿ, ಯಾರ ಭಯವೂ ಕೂಡ ಈ ಒಂದು ವಿಚಾರದಲ್ಲಿ ಇಲ್ಲ. ಯಾಕಂದರೆ ಬಂದಾಗ ದೇವರು ನೋಡ್ತಾನೆ ಮೇಲ್ಗಡೆಯಲ್ಲಿ, ತಾವು ಮಾಡಿದಂತಹ ಪಾಪ ಕರ್ಮಗಳಿಗೆ ಸರಿಯಾಗಿ ಲೆಕ್ಕವನ್ನು ಕೂಡ ಕೊಡ್ತಾನೆ. ನೋಡೋಟ ಆ ಒಂದು ವಿಚಾರಗಳಲ್ಲಿ ಮಾತಾಡಬೇಕು. ನಮ್ಮ ಮಂಗಳೂರಿನ ಜನರು ಏನು ಹೇಳ್ತಾರೆ? ಮಂಗಳೂರಿನಿಂದ ಪೈಶಾಚಿಕ ಕೃತ್ಯ ಆಗಿದೆ, ತಾವುಗಳು ಏನು ಹೇಳ್ತೀರಿ ಈ ಒಂದು ಘಟನೆಯ ಬಗ್ಗೆ? ಇಲ್ಲಿ ಎರಡು ವಿಚಾರದ ಬಗ್ಗೆ, ಎಮೋಷನಲಿ ವಿಚಾರಗಳನ್ನು ಬಿಟ್ಟಾಕಿ ಸೈಡಲ್ಲಿಡಿ. ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ನಡೆದುಕೊಂಡಿರುವಂತಹ ರೀತಿಯೂ ಕೂಡ, ಈ ತ್ಯಾಜ್ಯ ವಿಲೇವಾರಿಯ ವಾಹನದ ವಿಚಾರವಾಗಿ ಕೂಡ ಮಾತಾಡಿದಂಥ ರೀತಿಯೂ ಕೂಡ, ನಡೆದುಕೊಂಡಂಥ ರೀತಿಯೂ ಕೂಡ, ಅದಕ್ಕೂ ಕೂಡ ಆನ್ಸರ್ ಕೊಡಲೇಬೇಕಾಗುತ್ತೆ. ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ.
ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಇವರುಗಳ ಬಗ್ಗೆ, ಇಡೀ ನಮ್ಮ ಮಂಗಳೂರಿಗೆ ಗೊತ್ತಿದೆ, ಜೊತೆಗೆ ನಮ್ಮ ನಾಡಿಗೂ ಕೂಡ ಗೊತ್ತಿದೆ. ಬಹಳಷ್ಟು ಅದೆಷ್ಟೋ ನಾಯಿಗಳನ್ನು ರೆಸ್ಕ್ಯೂ ಮಾಡಿದಂತಹ ಮಹಿಳೆ, ಜೊತೆಗೆ ಅದೆಷ್ಟೋ ನಾಯಿಗಳನ್ನು ಸಾಕುತ್ತಿರುವಂತಹ ಮಹಿಳೆ, 150ಕ್ಕೂ ಕೂಡ ಹೆಚ್ಚು ಬಾವಿಗೆ ಬಿದ್ದಂತಹ ನಾಯಿಗಳನ್ನು ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತಹ ಮಹಿಳೆ. ನೋ ನೀಡ್ ಇಂಟ್ರೊಡಕ್ಷನ್, ಶ್ವಾನ ಪ್ರೇಮಿ, ಪ್ರಾಣಿ ಪ್ರೇಮಿ ರಜನೀಶ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ರಜನೀಶ್ ಶೆಟ್ಟಿ ಮೇಡಮ್ ಅವರಿಗೆ. ಆತ್ಮೀಯವಾದಂಥ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಜೊತೆಗೆ ರಜನೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಅವರ ಪಾಯಿಂಟ್ ಆಫ್ ವ್ಯೂ ನಾನು ತೆಗೆದುಕೊಳ್ತೇನೆ, ಮಾತಾಡ್ತೇನೆ. ಜೊತೆಗೆ ಈ ರೀತಿ ತಮ್ಗಳಿಗೆ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲ, ತಾಕತ್ತಿಲ್ಲ ತಮ್ಗಳಿಗೆ, ದೇವರು ತಾಕತ್ತೆ ಕೊಡ್ಲಿಲ್ಲ ತಮ್ಗಳಿಗೆ. ಈ ರೀತಿಯ ನಾಯಿಗಳನ್ನ, ಸಾಕು ಪ್ರಾಣಿಗಳನ್ನ, ಮೂಕ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ತಮ್ಗಳಿಗೆ ಯೋಗ್ಯತೆ ಕೊಟ್ಟಿಲ್ಲ, ಯೋಗ್ಯತೆ ಇಲ್ಲ ತಮ್ಗಳಿಗೆ. ಎಷ್ಟಿದ್ರೆ ಏನು ತಮ್ಗಳಿಗೆ? ಹಾಗಿದ್ದಾಗ ತಾವುಗಳು ಈ ರೀತಿ ಬಿಡ್ತೀರಿ? ಪಾಪ ರಜನೀಶ್ ಶೆಟ್ಟಿ ಅವರು ಈಗ ಒಂದು ಮಾತು ಹೇಳ್ತಾ ಇದ್ರು, ಅವರಿಗೆ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಬಂದಾಗ, ಆಗಲ್ಲ ಅಂತ ಬಂದಾಗ ನನಗೆ ಕೊಡಬೇಕಾಗಿತ್ತು, ನಾನು ಸಾಕ್ತಾ ಇದ್ದೆ ಅನ್ನುವಂಥದ್ದು ಇದು ಮಾತು. ತಮ್ಮಲ್ಲಿ ಎಷ್ಟು ಹಣ ಇದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ದುಬೈಯಲ್ಲಿದ್ದೀರಾ, ಸೌದಿಯಲ್ಲಿದ್ದೀರಾ ಮುಖ್ಯ ಅಲ್ಲ. ಮಾನವೀಯತೆ ಬೇಕು, ಹೃದಯ ಶ್ರೀಮಂತಿಕೆ ಬೇಕು. ಅದು ತಮ್ಗಳಲ್ಲಿ ಇಲ್ಲ. ಅನ್ಫಿಟ್ ತಾವುಗಳು, ಮನುಷ್ಯ ಕುಲಕ್ಕೆ ಅನ್ಫಿಟ್ಗಳು ತಾವುಗಳು. ರಜನೀಶ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು ಯಾಕೆಂತ ಬಂದಾಗ, ನಾನು ಅದನ್ನು ಸಾಕ್ತೀನಿ, ನಂಗೆ ಆ ನಾಯಿ ಸಿಗ್ಲಿ, ನಂಗೆ ಆ ನಾಯಿ ಕೊಡಿ ಅನ್ನುವಂಥದ್ದು, ನಾನು ಸಾಕ್ತೀನಿ ಅಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ರಜನೀಶ್ ಶೆಟ್ಟಿ ಅವರು. ಮಾತಾಡಬೇಕು ಅವ್ರ ಜೊತೆ. ಜೊತೆಗೆ ಮಂಗಳೂರಿನ ಜನತೆ ನೋಡ್ತಾ ಇದೆ ಈ ಒಂದು ವಿಚಾರವನ್ನ, ಈ ಒಂದು ಘಟನೆಯನ್ನ. ತಾವುಗಳು ಏನು ಹೇಳ್ತೀರಿ ಈ ಒಂದು ಪೈಶಾಚಿಕ ಕೃತ್ಯದ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಜೊತೆಗೆ ಯಾರಾದರೂ ಈ ಒಂದು ನಾಯಿಯನ್ನು ನೋಡಿದ್ರೆ ದಯಮಾಡಿ ತಿಳಿಸಿಕೊಡುವುದು ನಮ್ಮ ಕಳಕಳಿಯ ವಿನಂತಿ. ಯಾಕಂದ್ರೆ ಆ ಒಂದು ನಾಯಿ ಯಾವ ರೀತಿ ಯಜಮಾನನ ಮನೆಯಲ್ಲಿ ಇರುತ್ತೆ ನಮ್ಗಳಿಗೆ ಗೊತ್ತಿದೆ. ಮಗುವಿನ ರೀತಿಯಲ್ಲಿ ಆ ನಾಯಿಯ ಮನಸ್ಸಿರುತ್ತೆ. ಕೊನೆಯ ಕ್ಷಣದಲ್ಲೂ ಕೂಡ ಆ ನಾಯಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಕೊನೆಯದಾಗಿ ಆ ಬ್ಯಾಟ್ ಅನ್ನ ಹಿಡಿದುಕೊಂಡು ಆ ಮಹಿಳೆ, ರೆಡ್ ಡ್ರೆಸ್ ಹಾಕಿದ್ದಾರೆ, ಬ್ಯಾಟ್ ಅನ್ನ ಹಿಡಿದುಕೊಂಡು ಯಾವ ರೀತಿ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಎಸ್ ನಾವಲ್ಲ, ಮೇಲ್ನವರು ಕೂಡ ನೋಡ್ತಾರೆ. ಎಲ್ಲದಕ್ಕೂ ಕೂಡ ಲೆಕ್ಕವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಆ ನಾಯಿಯನ್ನ ಯಾರಾದ್ರೂ ನೋಡಿದ್ರೆ ಹುಡುಕಿ ಕೊಡಿ ಅನ್ನೋದು ಈಗಾಗಲೇ ಅನಿಮಲ್ ಕೇರ್ ಟ್ರಸ್ಟ್ ಹೇಳ್ತಾ ಇದೆ. ಯಾಕಂದ್ರೆ ಬ್ರೌನಿ ಅನ್ನುವಂಥ ನಾಯಿಯ ಹೆಸರು. ಜೊತೆಗೆ ಆ ನಾಯಿಯನ್ನ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಲ್ಲಿ ಹಾಕಲಾಗಿದೆ ಅನ್ನುವಂತಹ ಮಾತುಗಳು. ಎಸ್ ಕೇಳಬೇಕು, ಮಾತಾಡ್ಬೇಕು. ನಾನು ನೇರವಾಗಿ ಫಸ್ಟ್ ಆಕ್ಷನ್ಗೆ ಹೋಗ್ತೀನಿ. ಎಸ್ ರಜನಿ ಮೇಡಮ್ ಅವರೇ, ಏನ್ ಹೇಳ್ತೀರಿ? ಫಸ್ಟ್ ಆಕ್ಷನ್. ಫಸ್ಟ್ ಇದು ಇಷ್ಟು ದೊಡ್ಡ ಕರ್ಮ ಮಾಡಿದ್ದಾರೆ, ಅದಕ್ಕೆ ದೇವರು ನೋಡ್ತಾರೆ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಅದೇ ಹೇಳುದು, ನಿಮ್ಗೆ ನಾಯಿ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲ, ನಿಮ್ಗೆ ಬೇಡ, ಅದಕ್ಕೆ ಒಂದು ಸೊಲ್ಯೂಷನ್ ಉಂಟು. ಯಾರಿಗೆ ಆದ್ರೆ ಕೊಡಿ ಸಾಕಿದವರಿಗೆ, ಇಲ್ಲಾದ್ರೆ ಬಿಟ್ಟು ಬಿಡಿ, ಎಲ್ಲಾದ್ರೆ ಬದುಕ್ತಾರೆ. ಈಗ ಡಂಪಿಂಗ್ ಯಾರ್ಡಲ್ಲಿ ಬಿಟ್ಟಿದ್ದಾರೆ ಹೇಳ್ತಾರೆ, ಯಾರಿಗೆ ಗೊತ್ತು ಕೊಳ್ಳಿದಾರ, ಬಿಟ್ಟಿದಾರ, ಹಣ ಕೊಟ್ಟಿದ್ದಾರೆ. ಇವತ್ತು ನಾಯಿಗೆ ಅವರು ಜೀವಂತ ನಾಯಿಗೆ ಡಂಪ್ ಏರಿಯಲ್ಲಿ ಬಿಡ್ಲಿಕ್ಕೆ ಕಸರ ವ್ಯಾನ್ ಹತ್ರ ಕೊಟ್ಟಿದ್ದಾರೆ. ನಾಳೆ ಮನೆಯಲ್ಲಿ ಯಾರಿಗೆ ಕೊಂದು ಅದೇ ವ್ಯಾನ್, ಗಾರ್ಬೇಜ್ ವ್ಯಾನ್ ಹತ್ರ ಹಣ ಕೊಟ್ಟಲ್ಲಿ ಬಿಸಾಡ್ಲಿಕ್ಕೆ ಸಹ ಕೊಡ್ಬೋದು ಇಂಥವರು. ಹೇಳಲಿಕ್ಕೆ ಆಗುದಿಲ್ಲ. ಹಣ ಸಿಕ್ಕಿದ್ರೆ ಎಂತ ಸಹ ಮಾಡ್ಬೋದು. ಯಾರು ನೋಡ್ತಾರೆ ಅದು ಗೋಣಿಯಲ್ಲಿ ಎಂತ ಉಂಟಂತ? ಇದಕ್ಕೆ ನಾನು ಇಷ್ಟೇ ಹೇಳಿದು, ಇದಕ್ಕೆ ಕರ್ಮಗೆ ಸಿಗ್ತದೆ ಗ್ಯಾರಂಟಿ. ಎಂತಾದ್ರೂ ಮಾಡಿ, ನಾನು ಎಲ್ಲವರ ಹತ್ರ ರಿಕ್ವೆಸ್ಟ್ ಮಾಡುದು, ಎಲ್ಲಾದ್ರೂ ಅದು ನಾಯಿ ಇದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ಪ್ಲೀಸ್ ಯಾರಿಗಾದ್ರೆ ಕಾಂಟ್ಯಾಕ್ಟ್ ಆಗಿ. ಯಾಕಂದ್ರೆ ಈಗ ಅದು ನಾಯಿಗೆ ಹೊಟ್ಟೆಗೆ ಇಲ್ಲ, ಎಲ್ಲಿ ಉಂಟು, ಎಂತ ಆಗಿದೆ, ಯಾವ ಬೇರೆ ನಾಯಿ ಕಚ್ಚಿದ, ವೆಹಿಕಲ್ ಅಡಿಗೆ ಬಿದ್ದಿದ, ಎಂತ ಎಂತ ಯಾರಿಗೆ ಎಂತ ಸಹ ಗೊತ್ತಿಲ್ಲ. ಇದೊಂದು ಸಸ್ಪೆಂಡ್ ವಿಷಯ ಹಾಗೆ ಉಂಟು. ಯಾಕಂದ್ರೆ ಅದು ಯಾರು ನಾಯಿ ತಕೊಂಡು ಹೋಗಿದ್ದಾರೆ ಅವರು ಕೊಲ್ಲದಿದ್ದರೆ ಸಹ ನಮ್ಗೆ ಎಲ್ಲಿಕ್ಕೆ ಇಲ್ಲ. ಅವರು ಬಿಟ್ಟು ಬಂದಿದ್ದಾರೆ ಹೇಳ್ತಾರೆ, ಯಾಕಂದ್ರೆ ಅವರಿಗೆ ಹೆದರಿಕೆ ಉಂಟು. ಕೊಲ್ಲಿದ್ರೆ ಗೊತ್ತಾಗಿದ್ರೆ ನಮ್ಗೆ ಬಿಡುದಿಲ್ಲ ಅಂತ. ಈಗ ಅದಕ್ಕೆ ನಾನು ಅಷ್ಟೇ ಹೇಳುದು, ಆ ವ್ಯಾನ್ದವರೇ ಸತ್ಯ ವಿಷಯ ಹೇಳ್ಬೇಕು ಎಂತ ಅಂತ, ಎಲ್ಲಿ ಬಿಟ್ಟಿದ್ದಾರೆ, ಕೊಂದಿದ್ದಾರೆ ಎಂತ ಅಲ್ಲ. ಯಾಕಂದ್ರೆ ಕರ್ಮ ನಿಮ್ಗೆ ಸಿಗ್ತದೆ. ಅದು ಕರ್ಮ ಸಿಕ್ಕುವ ಮುಂಚೆನೆ ನೀವು ಸತ್ಯ ಹೇಳಿದ್ರೆ ಸರಿ. ಅದೇ ಮೊದಲಾಗಿ ಮೇಡಮ್, ಆ ಒಂದು ಘಟನೆ ನೋಡಿದಾಗ ನಾನು ಸತ್ಯ ಹೇಳ್ತೇನೆ, ನನಗೆ ಇವತ್ತು ಬೆಳಿಗ್ಗೆ ಆ ಒಂದು ವಿಡಿಯೋ ಸಿಕ್ತು. ನಾನು ನೋಡಿದಾಗ ನನಗೆ ಅಲ್ಟಿಮೇಟ್ಲಿ ರಕ್ತ ಕುದಿತಾ ಇತ್ತು. ಯಾರಿಗೆ ಸಹ ರಕ್ತ ಏನಾಯ್ತು? ಯಾಕಂದ್ರೆ ನಾವುಗಳು ಒಂದ್ ಕಡೆ ಆದ್ರೆ ತಾವುಗಳು ಬಹಳಷ್ಟು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡಿದ್ರು. ನಾಯಿ ಅಂತ ಬಂದಾಗ ಮಗುವಿನ ರೀತಿಯಲ್ಲಿ, ಮಕ್ಕಳ ರೀತಿಯಲ್ಲಿ ತಾವುಗಳು ನೋಡುವವರು ಅಷ್ಟೇ. ಅದ್ರಲ್ಲಿ ಎರಡು ನನ್ಗೆ ಅಷ್ಟು ಎಮೋಷನಲಿ ಆಗುತ್ತೆ, ನನ್ಗೆ ರಕ್ತ ಕುದಿಯುತ್ತೆ. ನಾನು ಈಗ ಏನ್ ಮಾತನಾಡಿದೆ ನೋಡಿ, ಬಹಳಷ್ಟು ಕೋಪ ಇದೆ. ಎದುರಲ್ಲಿ ಇದ್ರೆ ನೇರವಾಗಿ ಮುಖದಲ್ಲಿ ನಾನು ಮಾತಾಡ್ತೇನೆ. ಯಾಕಂದ್ರೆ ಯೋಗ್ಯತೆ ಇಲ್ಲ ಅಂತ ಬಂದಾಗ ಬೇಡ ಇತ್ತು ಅವ್ರಿಗೆ. ಈ ಶೋಕಿಯೇ ಬೇಡ ಅವ್ರಿಗೆ, ಶೋಕಿ ಬೇಡ ಇತ್ತು ಅವರಿಗೆ.
ಹಾಗಿದ್ದಾಗ ತಮ್ಗೆ ಈಗ ಎಷ್ಟು ಕೋಪ ಬಂತು, ಏನಾಯ್ತು ಫಸ್ಟ್ ರಿಯಾಕ್ಷನ್ ಅದನ್ನು ವಿಡಿಯೋ ನೋಡ್ತಾ? ಅದು ವಿಡಿಯೋ ನೋಡುವಾಗ ಇಷ್ಟು ಬೇಜಾರೈತೆ, ಯಾಕಂದ್ರೆ ನಾನು ಮನೆ ನಾಯಿ ಆಗ್ಲಿ ಬೀದಿ ನಾಯಿ ಆಗ್ಲಿ ಮಗುವಾಗೆ ನೋಡಿದೆ. ಅದು ಮಗುವಾಗೆ ಯಾಕೆ ಅದು ಒಂದು ವರ್ಡ್ ಗೊತ್ತುಂಟಾ, ಮಗುಗೆ ಹಾಗೆ ಬಾಯಿ ಬರುದಿಲ್ಲ ಹೇಳಲಿಕ್ಕೆ ಚಿಕ್ಕ, ಸೇಮ್ ಅದಕ್ಕೆ ಬಾಯಿ ಬರುದಿಲ್ಲ. ಅದಕ್ಕೆ ನಾವು ಮಗುವಾಗಂತ ಒಂದು ಹೆಡ್ಲೈನ್ ಕೊಡುದು ಯಾವಾಗ ಸಹ, ಮೂಕ ಪ್ರಾಣಿ ಮಗು ಹಾಗೆ ನೋಡ್ಬೇಕು. ಸೊ ಅದು ಮಾಡಿದವರಿಗೆ ಮಾಡದಿಲ್ಲದವರಿಗೆ ಅಷ್ಟೇ ಹೇಳುದು, ಯಾಕಂದ್ರೆ ಯಾವ ಪ್ರಾಣಿಗೆ ಸಹ ಬಾಯಿ ಬರುವುದಿಲ್ಲ, ನಾವು ಅರ್ಥ ಮಾಡ್ಬೇಕು ಅಷ್ಟೇ. ನಿಜ ನಿಜ ನಿಜ. ಎಲ್ಲಿ ತನಕ ಅಂತ ಬಂದಾಗ ಆ ಒಂದು ನಾಯಿ ಕೊನೆಯ ಕ್ಷಣದಲ್ಲೂ ಕೂಡ ಯಜಮಾನನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ಅವಳು ಕೊನೆಯ ತನಕೂ ಕೂಡ ಆ ಬ್ಯಾಟ್ ಅನ್ನ ಎಳೆದುಕೊಂಡು ಹೋಗಿರುವಂತಹ ಒಂದು ವಿಡಿಯೋ ನೋಡಿದಾಗ ಬಹಳಷ್ಟು ಕೋಪ ಬರುತ್ತೆ. ಇದು ರಜನಿ ಮೇಡಮ್ ಅವರ ಫಸ್ಟ್ ರಿಯಾಕ್ಷನ್, ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ನಾನು ತಮ್ಗಳ ಅಭಿಪ್ರಾಯ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಈ ಒಂದು ವಿಚಾರದ ಬಗ್ಗೆ, ಈ ಒಂದು ಘಟನೆಯ ಬಗ್ಗೆ, ಈ ಒಂದು ಪೈಶಾಚಿಕ ಕೃತ್ಯದ ಬಗ್ಗೆ ತಾವುಗಳು ಏನ್ ಹೇಳ್ತೀರಿ? ಇದು ಪ್ರಮುಖವಾಗಿರುವ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಈ ಒಂದು ಅವ್ಯವಸ್ಥೆ, ಜೊತೆಗೆ ಈ ಒಂದು ಹಣಬಾಕತನ ಹೇಳ್ತೀವಿ ನೋಡಿ, ಹಣ ಸಿಕ್ಕಿದ್ರೆ ಎಲ್ಲಿ ಕೂಡ ಹೋಗ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು, ಯಾರು ಬೂಟ್ ಬೇಕಾದ್ರೂ ನಗ್ತಾರೆ ಅನ್ನೋದು, ಆ ರೀತಿಯ ಪರಿಸ್ಥಿತಿಗಳಿದೆ ಇವರುಗಳಿಗೆ ನೋಡುವಾಗ. ನಿಜವಾಗ್ಲೂ ಕೂಡ ನಾನು ಕೇಳಲೇಬೇಕು, ಮೇಯರ್ ಅವರ ಗಮನಕ್ಕೂ ಕೂಡ ಇದನ್ನ ತರಲೇಬೇಕು, ಜೊತೆಗೆ ಅವ್ರ ಜೊತೆ ಕೂಡ ನಾನು ಕೇಳಲೇಬೇಕು, ಏನಾಗಿದೆ, ಏನ್ ಕತೆ, ಅವ್ರುಗಳು ಯಾರು ಅನ್ನೋಂಥದ್ದು, ಎಲ್ಲಿ ಹಾಕಿದ್ದಾರೆ ಆ ನಾಯಿಯನ್ನ, ನಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕೇ ಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ದಯಮಾಡಿ ಬಹಳಷ್ಟು ಕರೆಗಳು ಬಂದಾಗ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಬಹಳಷ್ಟು ಕಷ್ಟ ಆಗುತ್ತೆ. ಜೊತೆಗೆ ನನಗೆ ಆ ನಾಯಿ ಕೂಡ ಎಲ್ಲಿದೆ ಅನ್ನುವಂಥದ್ದು, ಯಾಕಂದ್ರೆ ಇವತ್ತು ಪ್ರೈಮ್ ಟೈಮ್ ಕಾರ್ಯಕ್ರಮ ಯಾವ ರೀತಿ ಅಂತ ಬಂದಾಗ, ಯಾರಾದ್ರೂ ಆ ನಾಯಿಯನ್ನು ಗಮನಿಸಿದ್ರಿ ಅಂತ ಬಂದಾಗ ಒಂದು ತಿಳಿಸಿ, ಜೊತೆಗೆ ಯಾರಾದ್ರೂ ನೋಡಿದ್ರಿ ಅಂತ ಬಂದಾಗ ಒಂದು ತಿಳಿಸಿ, ಅಥವಾ ಈ ರೀತಿ ಘಟನೆಗಳಾಗುತ್ತೆ ಅಂತ ಬಂದಾಗ ನಾಳೆ ಬರ್ತಾರಲ್ಲ ತ್ಯಾಜ್ಯದವರು ಕೂಡ ನೇರವಾಗಿ ಕೇಳಿ. ನಮ್ಗಳ ಕಸವನ್ನು ತೆಗೆದುಕೊಳ್ಳಿಕ್ಕೆ ತಮ್ಗಳಿಗೆ ಯೋಗ್ಯತೆ ಇಲ್ಲ, ತಮ್ಗಳಿಗೆ ಆಗಲ್ಲ, ಈ ರೀತಿ ಮಾಡ್ತೀರಾ ಅನ್ನುವಂಥದ್ದು ಪ್ರಶ್ನೆಗಳು ಬರುತ್ತೆ ಅಲ್ವಾ. ಸೊ ಎಲ್ಲ ವಿಚಾರದ ಬಗ್ಗೆ ಕೇಳಲೇಬೇಕು, ಮಾತಾಡಲೇಬೇಕು. ನಾನು ಪಾಲಿಕೆಯ ಬಗ್ಗೆ ಕೇಳುವಂಥದ್ದು, ಈ ಪಾಲಿಕೆಯ ಒಂದು ಅವ್ಯವಸ್ಥೆ ಬಗ್ಗೆ ಕೇಳಬೇಕು ಇಲ್ಲಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಮಹಾಬಾಲ್ ಪೂಜಾರಿ, ಗಂಜಿಮಠದಿಂದ. ನಮಸ್ತೆ ಮಹಾಬಾಲ್ ಪೂಜಾರಿ, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ನನ್ಗೂ ಕೂಡ ಅದನ್ನು ನೋಡಿ ತುಂಬಾ ಬೇಜಾರು. ನಾನು ಕೂಡ ಮನೆಯಲ್ಲಿ 2 ಸಾಕ್ತಿದ್ದೇನೆ. ಆ ನಾಯಿಯನ್ನು ನೋಡಿ ನನಗೆ ಕಣ್ಣೀರು ಬರ್ತಂತ್ರಿ ಸರ್. ನಿಜ ಸರ್, ನಿಜ. ನಾನು ತಿರುಪತಿಯಿಂದ ಶಬರಿಮಲೆಗೆ ಪಾದಯಾತ್ರೆ ಹೋಗಿ ನನ್ನ ನಾಯಿ ಬಂದಿದೆ ಸರ್. ಆ ನಾಯಿ ಲಾಸ್ಟ್ ಟೈಮ್ ನಾನು ಕಾಲ್ ಮಾಡಿದ್ದೀನಿ, ಆ ನಾಯಿ ಸತ್ತು ಹೋಗಿದೆ. ಅದರ ಒಂದು ಮಗು ನನ್ನ ಮನೆಯಲ್ಲಿ ಉಂಟು ಈಗ. ನಾನು ಇಷ್ಟು ಪ್ರೀತಿಯಿಂದ ನೋಡ್ತಿದ್ದೇನೆ ಸರ್ ನಾಯಿಯನ್ನು. ನನ್ಗೆ ಕರುಳು ಹಿಂಡು ಬರ್ತಾ ಉಂಟು ಸರ್, ಸತ್ಯ ಕಣ್ಣಲ್ಲಿ ನೀರು ಬರ್ತಾ ಉಂಟು ಸರ್. ನಿಜ ಸರ್, ನಿಜ 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 ಸತ್ಯ. ಈಗ ಸರ್, ತಾವು ತಿರುಪತಿಯಿಂದ ಬಂದಾಗ ನಾಯಿ ಬಂದಿತ್ತು ತಮ್ಮ ಹಿಂದೆ? ಹೌದೌದು, ನಾನು ತಿರುಪತಿ ಸಭೆ ನಡ್ಕೊಂಡು ಹೋಗ್ತದ್ದು ಸರ್. ಓಕೆ, ಸರಿ. ನಾವು 13 ಜನ ಇದ್ದೇವೆ. ತೋಡರ್ನ ಅಶೋಕ್ ಗುರುಸ್ವಾಮಿ ಅವರ ತಂಡದಿಂದ ನಾವು ಪಾದಯಾತ್ರೆ ಹೋದದ್ದು. ಓಕೆ. ನನ್ನೊಟ್ಟಿಗೆ ತಿರುಪತಿಯಿಂದ ಒಂದು ಆಂಧ್ರದ ನಾಯಿ, ಹೆಣ್ಣು ನಾಯಿ. ಹೌದು, ಅದು ಟಿವಿಯಲ್ಲಿ ಕೂಡ, ಎಲ್ಲ ಟಿವಿಯಲ್ಲಿ, ಪಬ್ಲಿಕ್ ಟಿವಿ, ಎಲ್ಲ ಟಿವಿಯಲ್ಲಿ ಬಂದಿತ್ತು ಸರ್. ಓಕೆ ಓಕೆ ಸರ್, ಅಂದ್ರೆ ತಮ್ಮ ಜೊತೆ ಬಂದದ್ದು ಅಂದ್ರೆ ಆಂಧ್ರದಿಂದ ಇಲ್ಲಿ ತನಕ ಬಂತು, ಮಂಗಳೂರಿಗೆ ತನಕ ಬಂತು ಅಲ್ವಾ? ನಾವು ತೊಕ್ಕೊಟವರೆ ಕರ್ಕೊಂಡು ಹೋಗ್ತೇವೆ ಸರ್ ಅದನ್ನ, ಆ ನಾಯಿಯನ್ನು. ಓಕೆ. ಮತ್ತೆ ನಾವು ಅಲ್ಲಿಂದ ನಾವು 70 ಜನ ಇದ್ದ, ಅದು ನಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಮುಂದೆ. ಓಕೆ ಓಕೆ. ನನ್ನ ಮನೆಯಲ್ಲಿ 3 ವರ್ಷ ಇತ್ತು ಸರ್ ಆ ನಾಯಿ ಅಲ್ವಾ? ಈಗ ಅದರ ಮಗು ಇದೆ ಅಲ್ವಾ? ಅದರ ಮಗು ಇದೆ ಸರ್, ರಾಕಿ ಅಂತ ಹೆಸರು, ಅದರ ನಾಯಿ ಇದೆ ಸರ್. ಓಕೆ, ಅಂದ್ರೆ ತಮ್ಗಳಿಗೆ ಗೊತ್ತಿದೆ ನಾಯಿ ಎಷ್ಟು ಬದ್ಧತೆಯಿಂದ ಇರುತ್ತೆ, ಎಷ್ಟು ಸ್ವಾಮಿ ನಿಷ್ಠೆಯನ್ನು ತೋರಿಸುತ್ತೆ, ಎಷ್ಟು ಪ್ರಾಮಾಣಿಕವಾಗಿರುತ್ತೆ. ಸತ್ಯ ಸತ್ಯ, 100ಕ್ಕೆ 100 ಸತ್ಯ ಸರ್. ಓಕೆ, ಹಾಗಾದ್ರೆ ನಾನೇನ್ ಜಾಸ್ತಿ ಹೇಳ್ಬೇಕು, ಯಾಕಂದ್ರೆ ತಾವುಗಳು ಖುದ್ದು ಎಕ್ಸ್ಪೀರಿಯನ್ಸ್ ಆದವರು, ಅನುಭವ ಆದವರು. ಈ ರೀತಿ ಆದಾಗ ಏನ್ ಹೇಳ್ತೀರಾ ಸರ್ ಈ ಒಂದು ವಿಚಾರದ ಬಗ್ಗೆ? ಆ ಮಹಿಳೆ ನಡೆದುಕೊಂಡಿರ್ತಾರ ರೀತಿ, ಜೊತೆಗೆ ಆ ಮಾಲೀಕರು ನಡೆದುಕೊಂಡಿರ್ತಾರ ರೀತಿ, ಸಾಕಿದಂತ ನಾಯಿಯನ್ನ ಕೊಂಡೋಗಿ ಆ ರೀತಿ ಮಾಡ್ತಾರೆ ಅಂತ ಬಂದಾಗ ಎಷ್ಟು ಕೋಪ ಬರುತ್ತೆ, ಏನ್ ಮಾಡ್ಬೇಕು ಇವುಗಳನ್ನ? ನೋಡಿ, ನಾವು ಮನುಷ್ಯರಾಗಿ ಏನ್ ಮಾಡಲಿಲ್ಲ, ಆ ದೇವರೇ ಅವರಿಗೆ ಶಿಕ್ಷೆ ಕೊಡ್ಬೇಕು ಸರ್, ಅಲ್ವಾ? ನಿಜ ಸರ್, ನಿಜ ನಿಜ, ದೇವರೇ ಶಿಕ್ಷೆ ಕೊಡ್ಬೇಕಂತ ಹೇಳ್ತೀರಿ. ಎಸ್ ಸರ್, ಎಸ್ ಎಸ್, ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ, ಮಾತಾಡಿ. ಮತ್ತೆ ಸರ್, ಅದುವೇ ನಾನು ನೋಡಿ ತುಂಬಾ, ನಾನು ಒಂದು ಸಂಜೆ ಬ್ರೇಕ್ಫಾಸ್ಟ್ ತಿಂದ, ಅದ ತಿನ್ನಿ ಕೂಡ ಆಗ್ಲಿಲ್ಲ ಸರ್ ನನಗೆ, ನಾನು ಹಾಗೆ ಬಿಟ್ಟೆ ಸರ್. ಅಲ್ವಾ? ನಿಜ ನಿಜ ನಿಜ. ಇವನ್ ನನಗೂ ಕೂಡ ಸರ್, ನಾನು ಅದನ್ನ ಪ್ರಥಮವಾಗಿ ನೋಡಿದಾಗ ರಕ್ತ ಕುದಿತಾ ಇತ್ತು ನನಗೆ ಬಹಳಷ್ಟು ಕೋಪ ಬಂತು. ನೋಡೋಣ, ಒಂದು ಪ್ರತಿಯೊಬ್ಬರಿಗೂ ಕೂಡ ಕೋಪ ಬರೋದು ಸಹಜ, ಯಾಕಂದ್ರೆ ಮನುಷ್ಯತ್ವ ಇದ್ದವರಿಗೆ. ಸೊ ಆಗಿದ್ದಾಗ ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮ ಒಂದು ಏನ್ ನೋಡಿ ಕೋಪ ಇದೆ ನೋಡಿ, ಆ ಅಸಹಾಯಕತೆ ಇದೆ ನೋಡಿ,
ದೇವ್ರು ಕೇಳಿಸ್ಕೊಳ್ತಾನೆ. ನೋ ಡೌಟ್ ಇಂಥವರಿಗೆ ಏನಾಗಬೇಕು ಅದು ಹಾಗೆ ಆಗುತ್ತೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಆ ಒಂದು ವಿಚಾರದಲ್ಲಿ, ಈ ನಾಯಿಯ ವಿಚಾರದಲ್ಲಿ ಮೇಡಮ್ ಮಾತಾಡಿದಾಗ ಯಾಕೆ ಈ ರೀತಿಯ ಘಟನೆಗಳು ಆಗುತ್ತೆ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ. ಯಾಕಂದರೆ ನಾವು ಡೆಲ್ಲಿಯಲ್ಲಿ, ಮುಂಬೈಗಳಲ್ಲಿ ಅಥವಾ ಹೊರದೇಶಗಳಲ್ಲಿ ನಾವು ನೋಡಿದ್ದೀವಿ ಬಹಳಷ್ಟು ಇಂತಹ ಘಟನೆಗಳು. ಅಂದರೆ ವಯಸ್ಸಾದ ಮೇಲೆ ನಾಯಿಯನ್ನು ಬಿಡುವಂಥದ್ದು, ಅಥವಾ ನಾಯಿ ಬೊಬ್ಬೆ ಹಾಕ್ತಾ ಇತ್ತು ಜೋರಾಗಿ ಅಂತ ಬಂದಾಗ, ಹೌದು ಆ ರೀತಿ ಬಿಡುವಂಥ, ಕಾಯಿಲೆ ಬಂದರೆ ಬಿಡುವಂಥದ್ದು. ಆದರೆ ಈ ರೀತಿಯ ಘಟನೆಗಳು ಆದಾಗ ಏನ್ ಹೇಳ್ತೀರಿ, ಪ್ರಮುಖ ಕಾರಣಗಳು ಏನಾಗಿರ್ಬೋದು? ಕಾರಣ ಒಂದು ಫಸ್ಟ್ ನೇಬರ್. ನಮ್ಮ ಮನೆಯಲ್ಲಿ ಕೆಲವರಿಗೆ ನಾಯಿ ಸಾಕ್ಲಿಕ್ಕೆ ಇಷ್ಟ ಇರ್ತದೆ, ನೇಬರ್ನವ್ರು ಜಗಳ ಮಾಡ್ತಾರೆ, ನಾಯಿ ಬೊಗುಳ್ತದೆ ಹಾಗೆ ಹೀಗೆ. ಸೊ ಮನೆಯವರು ಎಂತ ಮಾಡ್ತಾರೆ, ಕೆಲವು ಕಡೆ ನಾಯಿ ಬಿಟ್ಟು ಬರ್ತಾರೆ, ಜಾಸ್ತಿ ಮನೆಯಲ್ಲಿ ತರ್ತಾರೆ, ಸಾಕ್ಲಿಕ್ಕೆ ಇಷ್ಟ ಇರ್ತದೆ, ಮಾತ್ರ ನೇಬರ್ ಟಾರ್ಚರ್ ಇಂದ ಎಲ್ಲೆಲ್ಲಿ ಬಿಟ್ಟು ಬರ್ತಾರೆ. ಯಾಕಂದ್ರೆ ನಮ್ಗೆ ಬದುಕಬೇಕು, ನಮ್ಗೆ ಒಂದು ನಾಯಿಗೆ ಅಂತ ನಮ್ಗೆ ಮನೆ ಬಿಡ್ಲಿಕ್ಕೆ ಆಗ್ತದಾ, ನಮ್ಗೆ ರೋಡಲ್ಲಿ ಇರ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಫಸ್ಟ್ ಮಾನವಿಕ, ಅಕ್ಕಪಕ್ಕದಲ್ಲಿ ಫಸ್ಟ್ ನಾಯಿ ಇದ್ರೆ ಅಂತ ಜಗಳ ಮಾಡಬಾರ್ದು. ಯಾಕಂದ್ರೆ ನಾಯಿಗಳು ಜಾಸ್ತಿ ವರ್ಷ ಬದುಕುದಿಲ್ಲ. 10 ವರ್ಷ ಬದುಕುತ್ತೆ ಸರಿ ನೋಡಿದ್ರೆ 14 years. 14 years. ಓಕೆ. 75% ಆಫ್ಟರ್ 8 years ಕಾಯಿಲೆ ಬರ್ತದೆ. ಕಣ್ಣು 100% ಬರ್ತದೆ ನಾಯಿಗಳಿಗೆ. ಬ್ರೀಡ್ಗೆ ಇಮಿಡಿಯೇಟ್ಲಿ ಆಫ್ಟರ್ 6 years ಬರ್ತದೆ. ಕ್ಯಾನ್ಸರ್, ಸ್ಕಿನ್ ಇನ್ಫೆಕ್ಷನ್, ಕಿಡ್ನಿ ಫೈಲ್, ಲಿವರ್ ಡ್ಯಾಮೇಜ್ ಎಂತಾದ್ರೆ ಎಂತ ಬರ್ತದೆ. ಬ್ರೀಡ್ ಮೋರ್ ದೆನ್ 10 year to 11 year ಬದುಕುದೇ ಇಲ್ಲ, ಕಾಯಿಲೆ ಬಂದೇ ಸತ್ತೋಗ್ತಾರೆ. ಸ್ಟ್ರೇ ಡಾಗ್ ಇರ್ತದೆ, ಗಟ್ಟಿ ಇರ್ತದೆ, ಜಾಸ್ತಿ ಚಂದ ನೋಡಿದ್ರೆ 14 to 15 years ಬದುಕ್ತದೆ. ಅದಕ್ಕೆ ನಮ್ಮ ಮನುಷ್ಯರ ಹಾಗೇನೆ, ನೋ ಒನ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಎಲ್ಲವರಿಗೆ ಅಂತ್ಯ ಉಂಟು ಅಲ್ವಾ? ನಿಜ ನಿಜ. ಅಂತ ಅದೇ ರೀತಿ ಇಂಥ ವಿಕೃತಿ ಮೆರೆದವರಿಗೆ ಕೂಡ ಅಂತ್ಯ ಇದೆ. ಇವರಿಗೆ ತುಂಬಾ ಕಷ್ಟ ಬರ್ಲಿಕ್ಕೆ ಉಂಟು ಜೀವನದಲ್ಲಿ. ಇವರದು ಅಂತ್ಯ ತುಂಬಾ ಭಯಂಕರ ಉಂಟು. ಯಾಕಂದ್ರೆ ಇಷ್ಟು ಜನ ಶಾಪ, ನಾಯಿಗಳದ್ದು ಎಷ್ಟು ಶಾಪ ಉಂಟು, ಅಷ್ಟೇ ಅನಿಮಲ್ ಲವರ್ಸ್ ಶಾಪ ಒಟ್ಟಿಗೆ ಮಿಕ್ಸ್ ಆಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಜನರು ಬೈತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಕೋಪ ಬರುತ್ತೆ ಮನುಷ್ಯತೆ ಇದ್ದವರಿಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಅದು ನಾಯಿ ಸಿಕ್ಕಿದೆ ಬರುವಾಗ ನಾವು ಪಚ್ಚನಾಡಿ ರೈಲ್ವೆ ಟ್ರ್ಯಾಕ್ ಇದ್ದ ಮೇಲೆ ಸಿಕ್ಕಿದೆ. ಅದು ಈ ನಾಯಿ ಸಿಕ್ಕಿತಾ? ಸಿಕ್ಕಿದೆ. ಅದು ರೈಲ್ವೆ ಡಿಪ್ ಉಂಟಲ್ಲ ಕ್ರಿಶ್ಚನ್ದು, ಅಲ್ಲಿ ಕಟ್ಟಿ ಆಗಿದೆ. ನಾವು ಹೆಣ್ಣು ನಾಯಿ ಅಲ್ಲ. ಓ ಹೌದಾ, ಹೆಣ್ಣು ನಾಯಿ. ಹೌದು ಸರ್, ಹೆಣ್ಣು ನಾಯಿ ಸಿಕ್ಕಿತ್ತಾಗದ್ರೆ? ಸಿಕ್ಕಿದೆ, ನಾವು ಅಲ್ಲಿ ಕಟ್ಟಿ ಹಾಕಿದ್ದೇವೆ. ಓಕೆ ಸರ್. ಸರ್ ತಮ್ಮ ಹೆಸರು? ನಾಗೇಶ್ ಮಲಾಲಿ. ನಾಗೇಶ್ ಮಳಲಿ ಅವರು ಎಲ್ಲಿ ಕಟ್ಟಿ ಹಾಕಿದ್ರೆ ಸರ್? ನಾಗೇಶ್ ಮಲಾಲಿ ಅಂತ, ಅದು ಪಚ್ಚನಾಡಿ ಆಡದ ನಮ್ಮೊಂದು ಫ್ರೆಂಡ್ ಮನೆ ಉಂಟು, ಅಲ್ಲಿ ಕಟ್ಟಿ ಹಾಕಿದ್ದೇವೆ. ಕಟ್ಟಿ ಹಾಕಿದೆ ಅಂದ್ರೆ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಇದೆಯಾ ನಾಯಿ? ಉಂಟು. ಓಕೆ ಸರ್, ಓಕೆ, ಬ್ಯೂಟಿಫುಲ್ ಸರ್. ನೀವು ದೇವ್ರ ತರ ಬಂದ್ರಿ. ಬರುವಾಗ ಚೈನ್ ಇತ್ತು, ಮತ್ತೆ ನಾವು ಅಲ್ಲಿ ಟಿಂಬರ್ ಡಿಪ್ ಉಂಟು. ಹೇಗಿತ್ತು ಸರ್ ಆ ನಾಯಿ? ಹೇಗಿತ್ತು ತಮ್ಗೆ? ಯಾವಾಗ ಕಾಣಿಸಿತು? ಹೇಗೆ ಸಿಕ್ಕಿತ್ತು ತಮ್ಗೆ? ಏನ್ ಸರ್ ಅದು ನಾಯಿ ತಮ್ಗೆ ಯಾವಾಗ ಸಿಕ್ಕಿತ್ತು ಸರ್? ಹೇಗಿತ್ತು ಆ ನಾಯಿ? ಒಳ್ಳೆ ಇತ್ತು, ಯಾರ್ದು ಮನೆಯದು ಬಂದದಂತ ನಾವು ಕಟ್ಟಿದ್ದು. ಅದು ಚೈನ್ ಇತ್ತು, ಮತ್ತೆ ರೋಡ್ ಕ್ರಾಸ್ ಆಗಿ ಹಿಡಿದದ್ದು ನಾವು. ಓ, ಚೈನ್ ಕೂಡ ಇತ್ತು ಅದರಲ್ಲೇ? ಹೌದು, ಚೈನ್ ಇತ್ತು. ಯಾವಾಗ ಸಿಕ್ಕಿತ್ತು ತಮ್ಗೆ? ಸಂಜೆ 4:04 ಬರುವಾಗ ಆ ಕಡೆ. ಯಾವಾಗ? ಇವತ್ತಾ? ಇವತ್ತೇ. ಓ, ಇವತ್ತೇ ಸಿಕ್ಕಿರುವಂತದ್ದು ಹಾಗಾದ್ರೆ. ಓಕೆ, ಇದು ಘಟನೆ ಶನಿವಾರ. ಓಕೆ. ಅಂದ್ರೆ ತಮ್ಗೆ ಗೊತ್ತಿತ್ತಾ ಈ ರೀತಿ ನಾಯಿಯನ್ನು ಹುಡುಕ್ತಾ ಇದ್ದಾರೆ? ಯಾರ್ದಂತ ಗೊತ್ತಿಲ್ಲ. ನಾವು ಅದು ನಾಯಿ ಒಳ್ಳೇದಿತ್ತು, ಅದೇ ಕಟ್ಟಿ ಆಗಿದೆ ಅಲ್ಲಿ. ಓಕೆ, ಡಿಪ್ ಉಂಟಲ್ಲ ಅಲ್ಲೇ ಉಂಟು. ಓಕೆ. ಈಗ ಸರ್, ಅದು ನಾಯಿಯನ್ನ ತಾವುಗಳು ಸಾಕ್ತೀರಾ ಅಥವಾ ಸಾಕ್ಲಿಕ್ಕೆ ಕೊಡ್ತೀರಾ ಅನ್ನೋ ಪ್ರಶ್ನೆ ಕೇಳಿಲ್ಲ. ಅಲ್ಲಿ ಯಾರು ಇಲ್ಲಲ್ಲ, ನಾಯಿ ಬೇರೆ 2 ಉಂಟು, ಮತ್ತೆ ಅನ್ನ ಎಲ್ಲ ಹಾಕ್ತಾರೆ ಅವರು, ತೊಂದ್ರೆ ಇಲ್ಲ. ಅವ್ರು ಸಾಕ್ತಾರಾ? ಅದು ಗ್ಯಾರೇಜ್ ಎಲ್ಲ ಉಂಟು ಅಲ್ಲಿ, ಅವ್ರು ಸಾಕ್ತಾರಂತೆಯಾ? ಓಕೆ, ಓಕೆ, ನಿಮ್ಮ ನಂಬರ್ ನನಗೆ ಬೇಕು ಸರ್. ಯಾಕಂದ್ರೆ ಅವರಿಗೂ ನಿಮ್ಗೂ ಕೂಡ ಇದೇ ನಂಬರ್ ಅಲ್ಲ. ನೀವು ಸ್ವಲ್ಪ ನಿಲ್ಲಿ, ನೀವು ಕಾಲ್ ಇಡಬೇಡಿ ಸರ್. ಯಾಕಂದ್ರೆ ನಿಮ್ ಬಹಳಷ್ಟು ಖುಷಿ ಆಯ್ತು, ಒಳ್ಳೆಯ ಸುದ್ದಿ ಕೇಳಿದ್ರಿ. ಬಹಳಷ್ಟು ಒಳ್ಳೆಯ ಸುದ್ದಿ ಹೇಳಿದ್ರಿ, ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಇದೇ ಪ್ರಶ್ನೆ ನಾನು ಕೇಳ್ಬೇಕ್ರಿ, ಮೇಯರ್ ಅವ್ರ ಜೊತೆ ಕೇಳಬೇಕಿತ್ತು ಪಾಲಿಕೆಯ ವಿಚಾರವಾಗಿ. ಯಾಕಂದ್ರೆ ನಾಯಿಯನ್ನ ಎಲ್ಲಿ ಬಿಟ್ಟಿದ್ರಿ, ನಮ್ಗೆ ಆ ನಾಯಿ ಬೇಕು ಅನ್ನೋದು ನಾವು ಪ್ರೆಷರ್ ಹಾಕ್ಲೇಬೇಕು. ನನ್ನ ಪರಿಸ್ಥಿತಿ ಇದ್ದದ್ದು ಅದೇ. ನನ್ನ ಹೇಗಿತ್ತು ಫಸ್ಟ್ ಸಿಕ್ಕಿದಾಗ? ಹೇಗಿತ್ತು ಅದ್ರ ಪರಿಸ್ಥಿತಿ? ಯಾವ ರೀತಿ ಸರಿ ಇತ್ತ? ತುಂಬಾ ಹೋಗಿತ್ತು ಸರ್, ರೋಡ್ ಸೈಡ್ ಇತ್ತು, ಕ್ರಾಸಿಂಗ್ ಮಾಡಿ ಮತ್ತೆ ನಾವು ಒಳಗೆ ಅಂದ್ರೆ ರೋಡ್ ಸೈಡ್ ಅಲ್ಲಿ ಅನಿಲ್ ಮ್ಯಾನೇಜರ್ಸ್ ಅಂತ ಅವ್ರ ಪಚ್ಚನಾಡಿ ಕಾರ್ಪೊರೇಟರ್ ಅಷ್ಟಿಗೆ ಎಲ್ಲ ಅವರೆಲ್ಲ ಬಂದ್ರು. ಬಂದೆಲ್ಲ ಜೀಪ್ ಅಲ್ಲಿ ಈ ಕಡೆ ಮಾಡಿ ನಾವು ಮತ್ತೆ ಕಟ್ಟಿಗೆ ಅವ್ರದ್ದು ರಿಲೇಷನ್ ಅದು ಡಿಪ್.
ಓಕೆ ನಾವು ಅಂದ್ರೆ ಅಲ್ಲೇ ಕಟ್ ಆಗಿದ್ದೇವೆ. ಓಕೆ ರೋಡ್ ಸೈಡ್ ಅಲ್ಲಿ ಇತ್ತು ಹಾಗಾದ್ರೆ. ರೋಡ್ ಸೈಡ್ ಅಲ್ಲಿ ಇತ್ತು, ರೋಡ್ ಸೈಡ್ ಅಲ್ಲಿ. ಓಕೆ ಅಂದ್ರೆ ಬಹಳಷ್ಟು ಡಲ್ ಆಗಿತ್ತು ಅಂತ ಹೇಳ್ತೀರಿ. ಹೌದು, ಕುಗ್ತಾ ಇತ್ತು. ಓಕೆ 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 3 ದಿವಸ ಊಟ ಇಲ್ಲ. ಓಕೆ 3 ಎಲ್ಲ ದಿವಸ ನೀರು ಅನ್ನ ಎಲ್ಲ ಹಾಕಿ ನಾವೆಲ್ಲ ಬಂದದ್ದು. ಅಲ್ಲಿ ಒಂದು 3-4 ಸಣ್ಣ ಮರಿ ಉಂಟು, ಮತ್ತೆ ಅದ್ರ ಒಳಗೆ ಅವ್ರ ಡಿಪ್ಪು ಎಲ್ಲ ಒದ್ದೆ ಎಲ್ಲ ಆಗುದಿಲ್ಲ, ಕ್ಲೀನ್ ಉಂಟು. ಓಕೆ ಓಕೆ ಹಾಗಾದ್ರೆ ಊಟ ಹಾಕಿದ್ದು ತಿಂತಾ? ತಿಂತು ಎಲ್ಲ ತಿಂತು. ಅವರ ಕ್ರಿಶ್ಚಿಯನ್ ಭಾಷೆಯಲ್ಲೆಲ್ಲ ಅವ್ರು ಮಾತಾಡಿದ್ರು, ಮತ್ತೆ ನಾವೆಲ್ಲ ತುಳು ಮಾತಾಡುವಾಗ ಗೊತ್ತಾಯ್ತದೆ. ಓಕೆ ಸರ್, ಏನ್ ಗೊತ್ತಾ, ನೀವು ಈಗ ನನ್ನ ಹತ್ರ ಮಾತಾಡ್ತಿದ್ದೀರಲ್ವಾ, ಇಲ್ಲಿ ರಜನಿ ಮೇಡಮ್ ಅವರಿಗೆ ಬಹಳಷ್ಟು ಖುಷಿ ಆಯ್ತು. ದೇವರಿದ್ದಾರೆ ಈಗ ನೋಡಿ ನಾನು ಅದೇ ಯಾರ್ದಪ್ಪ ಇದು ನಾಯಿ ಕ್ರಾಸಿಂಗ್, ಒಳ್ಳೆ ನಾಯಿ ಮಾತ್ರ ಅಲ್ವಾ. ಜೊತೆಗೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ ಸರ್, ಥ್ಯಾಂಕ್ ಗಾಡ್ ಅಂತೇಳಿ. ತಮ್ಗೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸರ್. ನೀವು ನಿಜವಾಗ್ಲೂ ಕೂಡ ಒಂದ್ ದೇವರ ರೂಪದಲ್ಲಿ ಫೋನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಕ್ರಾಸಿಂಗ್ ಇತ್ತು, ಮತ್ತೆ ನಾನು ಅನಿಲ್ ಮನಜಿತ್ ಅವ್ರಿಗೆ ಫೋನ್ ಮಾಡಿ, ಮತ್ತೆ ಅವ್ರು ಬಂದ್ರು. ಮತ್ತೆ ಹಿಡಿದು ಡಿಪ್ಪದವರೆಲ್ಲ ಕ್ರಿಶ್ಚಿಯನ್ ಅಲ್ಲಿ 4-5 ಮನೆ, ಮತ್ತೆ ಗ್ಯಾರೇಜ್, ದೊಡ್ಡ ಗ್ಯಾರೇಜ್ ಅದು, ಕಟ್ಟಿಗೆ ಎಲ್ಲ ಉಂಟಲ್ಲ, ಗೇಟ್ ಎಲ್ಲ ತಿಂಡಿ ಒಟ್ಟು ಉಂಟು ಅಲ್ಲಿ. ಒಂದು ತಿಂಡಿ ಎಲ್ಲ ಕೊಡ್ತಾರೆ ಅಲ್ವಾ. ಓಕೆ, ತಮ್ಮ ಹೆಸರೇನಂತ ಹೇಳಿದ್ರಿ ಸರ್? ನಮ್ದು ಮಲಲಿ. ಅಲ್ಲಲ್ಲ, ಹೆಸರು ತಮ್ಮ ಹೆಸರು? ನಾಗೇಶ್ ಅವರು. ನಾಗೇಶ್ ಸರ್, ಈಗ ನೀವು ಕಾಲ್ ಇಟ್ಬೇಡಿ ಸರ್, ದಯಮಾಡಿ ನಮ್ಮ ಟೆಕ್ನಿಕಲ್ ಟೀಮ್ ತಮ್ಮ ನಂಬರ್ ಅನ್ನು ತೆಗೆದುಕೊಳ್ಳುತ್ತೆ. ನಾವುಗಳು ನಿಮ್ಗೆ ಮತ್ತೆ ರೀಚ್ ಔಟ್ ಆಗ್ತೀವಿ ಸರ್. ಅಂಡ್ ಥ್ಯಾಂಕ್ ಯು. ಅಂಡ್ ತಮಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ದಟ್ಸ್ ವೈ. ಓಕೆ ಓಕೆ, ಧನ್ಯವಾದಗಳು ಸರ್. ಒಂದ್ಸಲ 2 ಕೈಗಳನ್ನು ಜೋಡಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನಿಜ, ದೇವರಿದ್ದಾನೆ ಅಂತ ಹೇಳ್ತಾರಲ್ವಾ, ಇದಕ್ಕೋಸ್ಕರ ಇಂತಹ ರಕ್ಕಸರು ರಾಕ್ಷಸರು ಏನ್ ಬೇಕಾದ್ರೂ ಕಿತ್ತುಗುಡ್ಡೆ ಹಾಕ್ಲಿ, ಏನ್ ಬೇಕಾದ್ರೂ ನಾಟಕ ಆಡ್ಲಿ, ಆದ್ರೆ ದೇವರು ಇರ್ತಾರೆ. ಆ ಒಂದು ಪಾಪದ ಒಂದು ಪ್ರಾಣಿ ಬದುಕಿದೆ. ನಂಗೆ ಕೋಪ ಇದ್ದದ್ದು ಎಲ್ಲಿ ತನಕ ಅಂತ ಬಂದಾಗ, ಯಾಕೆ ಆ ಕೋಪ ಅಂತ ಬಂದಾಗ, ಎಲ್ಲಾದ್ರೂ ಈ ನಾಯಿಗಳಿರ್ತಾರಲ್ವಾ, ಎಲ್ಲಾದ್ರೂ ಈಗ ಇವ್ರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಾಯಿಗಳನ್ನ ಪಾಪ ಈ ರೀತಿ ಮಾಡಿದ್ರೆ, ಅಂದ್ರೆ ಆ ನಾಯಿಗಳನ್ನ ಎಲ್ಲಾದ್ರೂ ಒಂದ್ ವೇಳೆ ಕೊಂದು ಬಿಸಾಡ್ತಾ ಇದ್ರೆ ಅಥವಾ ಏನಾದ್ರೂ ಮಾಡಿದ್ರೆ ಅದು ಭಯ ಆಗ್ತಾ ಇತ್ತು, ಸ್ವಲ್ಪ ಬೇಸರ ಅದಾಗ್ತಾ ಇತ್ತು. ಆದ್ರೆ ನಾಯಿ ಬದುಕಿದೆ ಅಂತ ಬಂದಾಗ ಬಹಳಷ್ಟು ಖುಷಿ ಆಯ್ತು. ಕನ್ಫರ್ಮ್ ಬೇಕಿತ್ತು. ಹೌದು, ಅಷ್ಟೇ, ಅದೊಂದು ಬಹಳಷ್ಟು ಖುಷಿ ಆಯ್ತು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಏನ್ ಹೇಳ್ತೀರಾ ಮೇಡಮ್, ಈ ಒಂದು ನಾಯಿ ದೊರೆತಿದೆ ಅಂಡ್ ಸೇಫ್ ಆಗಿದೆ ಅಂತ ಬಂದಾಗ? ಎಸ್, ನನ್ಗೆ ತುಂಬಾ ಖುಷಿ ಆಯ್ತು ನಿಜ. ಯಾಕಂದ್ರೆ ನನ್ಗೆ ಒಂದು ಅನಿಮಲ್ ಲವರ್ ಆಗಿ ಅಲ್ಲ, ಒಂದು ಮಾನವೀಯತೆ ಆಗಿ ತುಂಬಾ ನೋವಾಯ್ತು ವಿಡಿಯೋ ನೋಡಿ. ನನ್ಗೆ ಗೊತ್ತಿಲ್ಲ ಬೇರೆಯವರಿಗೆ ಎಷ್ಟು ಖುಷಿ ಆಯ್ತು, ಮತ್ತೆ ನನ್ಗೆ ತುಂಬಾ ಖುಷಿ ಆಯ್ತು. ನಾನು ಅಷ್ಟೇ ಹೇಳುದು. ಇಲ್ಲ, ನಮ್ಮ ಇಂಟೆನ್ಷನ್ ಕೂಡ ಅದೇ ಇದ್ದದ್ದು ಮೇಡಮ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಆಗಿದೆ ಅಂತ ಬಂದ ನಮ್ಗಳ ಭಯ ಇದ್ದದೇ ಯಾರಾದ್ರೂ. ಯಾಕಂದ್ರೆ ನನ್ನ ಏರಿಯಾ ನಾನು ಮೋರ್ ದೆನ್ 700 ನಾಯಿಗೆ ಊಟ ಹಾಕ್ತೇನೆ. ನಮ್ಮ ಏರಿಯಲ್ಲಿ ಹೊಸತು ನಾಯಿ ಬರ್ತದೆ. ಹೇಗೆ ಬರುದಂತೆ ಮನೆಯವರೇ ತಂದು ಬಿಟ್ಟು ಹೋಗ್ತಾರೆ. ಸೊ ನನ್ಗೆ ಅದು ನೋವು ಗೊತ್ತುಂಟು. ಪಾಪ ಅವರ ಮನೆಯವರಿಗೆ ಹುಡುಕ್ತಾರೆ, ಹೊಟ್ಟೆಗೆ ಊಟ ಸಿಕ್ಕುದಿಲ್ಲ, ಅದೆಲ್ಲ ಫೀಲಿಂಗ್ ನನ್ಗೆ ಗೊತ್ತುಂಟು. ಅದು ನೋವು ಅದೇ ನಾನು ಫೀಲ್ ಮಾಡುದು. ಅಯ್ಯೋ, ಇದು ನಾಯಿಗೆ ಎಂತ ಆಯ್ತು, ಊಟ ಸಿಗ್ತದೆ ಇಲ್ಲ, ಎಲ್ಲಿ ಉಂಟು, ಬೇರೆ ನಾಯಿ ಕಚ್ತದ, ಎಂತ ಆಗ್ತದೆ, ಅದು ಎಲ್ಲ ನನ್ನ ಮೈಂಡಲ್ಲಿ ತಿರುಗ್ತಾ ಇದ್ದು. ಸೊ ತುಂಬಾ ಖುಷಿ ಆಯ್ತು. ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ನಾಯಿ ಯಜಮಾನನನ್ನ ಬಿಟ್ಟು ಹೋದಾಗ, ಅಂದ್ರೆ ಈ ಯಜಮಾನರು ಈ ರೀತಿ ಮಾಡಿದಾಗ ನಾಯಿಯ ಮನಸ್ಥಿತಿ ಯಾವ ರೀತಿ ಇರುತ್ತೆ? ಅದಕ್ಕೆ ಎಂತ ಗೊತ್ತುಂಟಾ, ಬಾಯಿ ಬರುದಿಲ್ಲ. ಅದು ಒಂದು ಅದಕ್ಕೆ ಮೂಕ ಪ್ರಾಣಿ ಹೇಳುದಲ್ಲ, ನಾವು ಅದಕ್ಕೆ ಅರ್ಥ ಮಾಡ್ಬೇಕು. ಅದು ಹೋಗುದಿಲ್ಲ, ನಾವು ಕಲ್ಸಬಾರ್ದು. ನಾವು ಎಷ್ಟು ವರ್ಷ ಬದುಕ್ತೇವೆ? ಯಾಕಂದ್ರೆ ಅದರ ಲೋಕ ಮಾಲೀಕನಾಗಿರ್ತಾನೆ, ಅದರ ಲೋಕ ಅದೇ ಒಂದು ಲೋಕ, ಅದೇ ದೇವರ ಸೃಷ್ಟಿ ಮಾಡಿದ್ದು. ಮತ್ತೆ ಒಂದು ವಿಷಯ ಗೊತ್ತುಂಟಾ, ಇದು ಕೆಲವರಿಗೆ ಮಾತ್ರ ಇದು ಒಂದು ವಿಷಯ ಗೊತ್ತು. ಈಗ ಮನುಷ್ಯರು ಸತ್ತೋಗ್ತದಲ್ಲ, ಸತ್ತು ಹೋಗ ಮೇಲೆ ಅವರಿಗೆ ಮನುಷ್ಯ ಜನ್ಮ ಸಿಕ್ಕುದಿಲ್ಲ, ಯಾವಾಗ ಸಹ ಸಿಕ್ಕುದಿಲ್ಲ. ಯಾವ ಮನುಷ್ಯ ಸತ್ತು ಹೋಗಿದ್ರೆ ಸಹ ಒಂದು ಕ್ಷಣಕ್ಕೆ ಅವರು ಪ್ರಾಣಿ ಜನ್ಮ ತಕೊಳ್ತಾರೆ. ಯಾಕಂದ್ರೆ ಈ ಮನುಷ್ಯ ಜನ್ಮಲ್ಲಿ ಯಾವ ನಾವು ಕರ್ಮ ಮಾಡಿದ್ದೇವೆ, ನಾವು ಎಲ್ಲ ಪ್ರಾಣಿ ಜನ್ಮಗೆ ತಿನ್ಬೇಕು, ಅದು ತಿನ್ಬೇಕು. ನಾವು ಅದು ಹೇಳಲಿಕ್ಕೆ ಆಗ್ಲಿಕ್ಕೆ ಇಲ್ಲ. ಕೆಲವರಿಗೆ ಕೋಳಿ, ನಾಯಿ, ಹಾವು, ದನ, ಈ ಪಂಜಿ ಎಂತೆಂತ ಪ್ರಾಣಿ ಆಗ್ತಾರೆ, ಎಷ್ಟು ತಿಂತಾರೆ. ಯಾಕಂದ್ರೆ ನಾವು ಮಾಡಿದ ಕರ್ಮ ಈ ಜನ್ಮದಲ್ಲಿ ಪ್ರಾಣಿ ಜನ್ಮಲ್ಲಿ ತಿಂದು ಮತ್ತೆ ನಾವು ಪುನಃ ಮನುಷ್ಯ ಜನ್ಮ ಬರುದು. ಸೊ ನಮ್ಗೆ ಇದು ಎಲ್ಲ ಸತ್ತು ಸೇಮ್. ನನ್ಗೆ ಸಹ ನಾಳೆ ಪ್ರಾಣಿ ಜನ್ಮ ಉಂಟು. ನನ್ನ ಒಳ್ಳೆ ಕರ್ಮಗೆ ಮೇ ಬಿ ನನ್ಗೆ ಚಂದ ಮನೆ ಸಿಗ್ಬಹುದು, ಯಾರಾದ್ರೆ ಸಾಕಿದವರು ಸಿಗ್ಬಹುದು. ಪಾಪ ಮಾಡಿದ್ರೆ ಯಾರಾದ್ರೂ ಇಂಥ ಮನೆಯಲ್ಲಿಗೆ ಸಿಗ್ಬಹುದು. ಸೊ ನಾವು ಯಾವಾಗ ಸಹ ನೆಕ್ಸ್ಟ್ ಗೆ ರೆಡಿ ಇರ್ಬೇಕು. ನಮ್ಗೆ ಕರ್ಮ ತಿನ್ಲಿಕ್ಕೆ ಉಂಟು. ಮನುಷ್ಯರು ಎಂತ ಪಾಪ ಮಾಡಿದರೆ ಅದು ನೆಕ್ಸ್ಟ್ ಪ್ರಾಣಿ ಜನ್ಮಗೆ ಎಲ್ಲನೂ ತಿನ್ಬೇಕು.
ಮಾತ್ರ ನಮ್ಗೆ ಹೇಳಲಿಕ್ಕೆ ಇಲ್ಲ. ನಾವು ಯಾಕೆ ಇದು ಕರ್ಮ ತಿಂತೇ ಇದ್ದೇವೆ ಅಲ್ವಾ? ಕರೆಕ್ಟ್. ಆದ್ರೆ ಅದ್ರದ್ದು ನಾಯಿದು ಲೋಕ ಅಷ್ಟೇ ಎಲ್ಲ ಪ್ರಾಣಿದು, ಎಲ್ಲ ಪ್ರಾಣಿ. ಈಗ ನೋಡಿ ಡೈರಿಯಲ್ಲಿ ಅನಿಮಲ್ ಎಲ್ಲ ನೋಡ್ತೀವಿ, ಚಿಕ್ಕ ಚಿಕ್ಕ ಮರಿಗೆ ಎಲ್ಲ ಕಟ್ಟಿಂಗ್ಗೆ ಕಲಿಸ್ತಾರೆ. ಯಾಕಂದ್ರೆ ಅವರು ಸಹ ಒಂದು ಮಾಡಿದ ಕರ್ಮಗೆ ಅದು ಜನ್ಮ ಅವರದು, ದೇವರ ಸೃಷ್ಟಿ ಮಾಡಿದ್ದು. ನಿಮ್ಗೆ ಅದೇ ಮರಣ ಉಂಟು ಅಂತ. ಸೊ ಬಿ ಕೇರ್ಫುಲ್. ನಮ್ಗೆ ಇದೇ ಜನ್ಮ ಸಿಕ್ಲಿಕ್ಕೆ ಉಂಟು ನೆಕ್ಸ್ಟ್ ಎಂತ ನಮ್ಗೆ ಗೊತ್ತಿಲ್ಲ, ಮಾತ್ರ ಸಿಕ್ಲಿಕ್ಕೆ ಉಂಟುದು ಗ್ಯಾರಂಟಿ. ಯಾಕಂದ್ರೆ ಇದು ಎಲ್ಲ ಪ್ರಾಣಿಗಳು ಅವರದು ಹಿಂದದು ಜನ್ಮದು ತಿಂತ ಇದ್ದಾರೆ. ಕರೆಕ್ಟ್ ಕರೆಕ್ಟ್, ನಿಜ. ಸೊ ಬಿ ಕೇರ್ಫುಲ್ ಅಲ್ವಾ, ಯಾವತ್ತು ಕೂಡ. ಜೊತೆಗೆ ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಅಡ್ಡಿಯರಪದ ಮಾಧವ ಪೂಜೆ. ನಮಸ್ತೆ ಸರ್, ಪಾತ್ರಲೆ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಗುಡ್ ಮಾರ್ನಿಂಗ್. ಎಣ್ಣೆಲ್ಲ ಕಡೆ ಗುಡ್ ಈವ್ನಿಂಗ್. ಎಂಕಲ್ ಅಡ್ಡಾಡ ನಾಯಿಂದು ಕಂಡು ಅವು ಬಾಳ ಸಾಧಿದೆ ಐದು ಪತ್ರ ಸಾಕ್ವಾರ ಈ ಫೋನ್ ದೀಪುಂಡು ಎಡ್ಡೆದು ಜೋಡು ಇದೇಗಿತ್ತೆ ಫೋನ್ ಮಾಡ್ತಾರೆ ದಾದ ಬಂದಾಗ ಈ ಘಟನೆದ ವಿಷಯ ಮಾತಾಡ್ಲೆ. ಓಕೆ, ಆರು ಬಂದ್ರೆ ನಾಯಿ ಕೊನಪ್ಪ ರಾಕೇನಿ ಅದೇ. ಸರಿ ಸರ್, ತೂಕ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಲ್ಮಿನು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಳಿಂದ ಸರ್? ನಾನು ಅರುಣ್ ಡಿಸೋಜ್ ಅಂತ. ಅರುಣ್ ಡಿಸೋಜ್. ನಮಸ್ತೆ ಅರುಣ್ ಅವರೇ, ಮಾತಾಡಿ ಸರ್. ಏನ್ ಹೇಳ್ತೀರಿ? ಹೇಳುದೇನಂದ್ರೆ, ಒಂದು ನಾಯಿ ಸಾಕಿ ಇವರು ಅದನ್ನು ಈ ತರ ಬಿಟ್ಟು ಒಂದು ಮತ್ತೇನು ಹೇಳಿದಂದ್ರೆ, ಆ ಪಾಲಿಕೆ ಅವರು ತಗೊಂಡು ಹೋಗಿದಾರಲ್ಲ ನಾಯಿಯನ್ನು, ಅವರಿಗೆ ಮೊದಲು ಕೇಸ್ ಮಾಡ್ಬೇಕು. ಅದೇ ಹೇಳ್ತಾ ಇರೋದು ನಮ್ದು ಕೂಡ. ಯಾಕೆಂದ್ರೆ ಅವರು ಒಂದು ಅನ್ನ ತಿನ್ನುವರಲ್ಲ, ಇವರು ಕೊಡ್ತಾರೆ ಅಂತ ಅವರು ತಗೊಂಡು ಹೋದವರು ಎಷ್ಟು ಒಳ್ಳೆಯವರು. ಕರೆಕ್ಟ್, ಅದೇ ಕೇಳುವಂತ. ಅವರ ಮೇಲೆ ಫಸ್ಟಿಗೆ ಒಂದು ಕೇಸ್ ಹಾಕ್ಬೇಕಂತ ನನ್ನ ಒಂದು ನಿಮ್ಮ ಹತ್ರ ವಿನಂತಿ. ಕರೆಕ್ಟ್ ಕರೆಕ್ಟ್. ಇಲ್ಲ, ನಮ್ದು ಕೂಡ ಕಳಕಳಿ ಇರುವಂತದ್ದು ಅದೇ ವಿಚಾರವಾಗಿ. ಯಾಕಂದ್ರೆ ಹಸಿ ಕಸ ಒಣ ಕಸ ಅಂತ ಹೇಳಿ, ಜೊತೆಗೆ ಕೆಲವೊಂದು ವಿಚಾರಗಳಲ್ಲಿ ತ್ಯಾಜ್ಯವನ್ನ, ಕೋಳಿ ತ್ಯಾಜ್ಯವನ್ನು ಕೂಡ ಕೊಂಡೋಗುವಂತಿಲ್ಲ ಅನ್ನೋದು ಸ್ಟ್ರಿಕ್ಟ್ ಆಗಿರುತ್ತೆ ರೂಲ್ಸ್. ಇದೆಲ್ಲವೂ ಕೂಡ ಇದೆ ಅಂತ ಬಂದಾಗ ಈ ರೀತಿಯ ರೂಲ್ಸ್ ಅಂದ್ರೆ ನಾಳೆ ಯಾರನ್ನು ಬೇಕಾದ್ರೂ ಕೊಂಡೋಗ್ಬೋದು. ಕಿಡ್ನಾಪರ್ಸ್ಗಳು ಯಾರನ್ನು ಬೇಕಾದ್ರೂ ಕೊಂಡೋಗ್ತಾರೆ. ಹೌದು, ಯಾರನ್ನು ಬೇಕಾದ್ರೂ ಕೊಂಡೋಗ್ತಾರೆ ಹಣ ಕೊಟ್ರೆ. ದುಡ್ಡು ಸಿಗುತ್ತೆ ಅಂತ ಯಾರನ್ನು ಬೇಕಾದ್ರೂ ತಗೊಂಡೋಗಿ ಇವರು ಮಾಡ್ತಾರೆ ಅಂತ ಜನಗಳು ಇವರು. ಓಕೆ, ಅದೇ ಪ್ರಶ್ನೆ, ಅದನ್ನೇ ಕೇಳ್ತಾ ಇರುವಂತದ್ದು. ಯಾರು ಇವರಿಗೆ ರೈಟ್ಸ್ ಕೊಟ್ರು? ಎಷ್ಟು ಇವರಿಗೆ ಧೈರ್ಯ ಇದೆ? ಈ ತ್ಯಾಜ್ಯ ಪಾಲಿಕೆ ಸೂಕ್ತ ಕ್ರಮ ತಗೊಂಡು ಇವರ ಮೇಲೆ ಕೇಸ್ ಹಾಕ್ಬೇಕೀಗ. ಕರೆಕ್ಟ್ ಕರೆಕ್ಟ್, ಇಮಿಡಿಯೇಟ್ಲಿ. ಎಸ್ ಸರ್, ಎಸ್. ಇನ್ನು ಮುಂದೆ ಯಾರು ಮಂಗಳೂರಿನಲ್ಲಿ ಆಗ್ಲಿ ಎಲ್ಲಿ ಕೂಡ ಕರ್ನಾಟಕದಂತೆ ಈ ತರ ಯಾರು ಮಾಡಬಾರ್ದು, ನಮ್ಮದೊಂದು ನಿಮ್ಮ ಮಾಧ್ಯಮ ಮುಖಾಂತರ ವಿನಂತಿ. ಕರೆಕ್ಟ್ ಕರೆಕ್ಟ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಇದರ ಬಗ್ಗೆ ಮಾತಾಡೋಣ. ನಾನು ಮೇಯರ್ ಜೊತೆ ಮಾತಾಡ್ತೀನಿ ಸರ್, ಕಾಲ್ ಮಾಡಲೇಬೇಕು, ಅವ್ರ ಜೊತೆ ಮಾತಾಡಲೇಬೇಕು. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಜೊತೆಗೆ ನನಗೆ ಇನ್ನು ಮುಂದಕ್ಕೆ ನಾನು ಮೇಯರ್ ಅವ್ರ ಜೊತೆ ಕೂಡ ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು, ಅವರ ಗಮನ ಕೂಡ ತರಬೇಕು. ಬಹುಶಃ ಬಂದಿರಬಹುದು ಅಥವಾ ಬರದೇನೆ ಇರಬಹುದು. ಅವ್ರ ಜೊತೆ ಮಾತಾಡಬೇಕು, ಏನಾಗಿದೆ ಸರ್, ಏನು ಕತೆ, ಸೊ ಏನು ಮಾಡ್ತೀರಾ ಅನ್ನುವಂಥದ್ದು. ತಮ್ಮಲ್ಲಿ ಇಂಥ ಒಂದು ಆಫರ್ಗಳಿದೆಯಾ? ಈ ರೀತಿ ನಾಯಿಗಳನ್ನು ಕೊಂಡೋಗುವಂಥದ್ದು, ಜೀವಂತವಾಗಿ ಈ ರೀತಿ ಕಟ್ಟಿ ಬಿಸಾಡುವಂಥದ್ದು ಎಲ್ಲ ಇದೆಯಾ ಕೇಳಬೇಕು. ಎಷ್ಟು ಚಾರ್ಜ್ ಮಾಡ್ತೀರಾ ತಾವುಗಳು ಈ ಆಫರ್ಗಳಿಗೆ ಅನ್ನುವಂಥದ್ದು. ಈ ರೀತಿಯ ಒಂದು ಕಳ್ಳದಂಧೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಪ್ರಶ್ನೆಗಳ ಬಗ್ಗೆ ಕೇಳಲೇಬೇಕಾಗುತ್ತಲ್ಲ. ಯಾಕಂದರೆ ನಮ್ಮ ಟ್ಯಾಕ್ಸ್ ಹಣ, ತ್ಯಾಜ್ಯ ಅನ್ನುವಂಥದ್ದು ನಡೀತಾ ಇದೆ ನೋಡಿ, ಕಸ ವಿಲೇವಾರಿ ಅನ್ನುವಂಥದ್ದು ನಾವುಗಳು ಕಟ್ಟಿರುವಂಥ ಟ್ಯಾಕ್ಸ್ ಹಣದಿಂದ ಆಗ್ತಾ ಇರುವಂಥದ್ದು. ಸೊ ದ್ಯಾಟ್ಸ್ ವೈ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅದು ಕೂಡ ಮಿಸ್ಯೂಸ್ ಆಗ್ತಾ ಇದೆ ಅಂತ ಬಂದಾಗ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಯಾವತ್ತೂ ಕೂಡ. ಪಾಪ ಒಂದು ಮುಗ್ಧ ನಾಯಿ ಬದುಕಿದೆ ಅನ್ನೋದು ಖುಷಿಯ ವಿಚಾರ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಅದು ನಾಯಿ ಸಿಕ್ಕಿದ್ದೆ. ಓಕೆ, ತಮ್ಮ ಹೆಸರು ಮೇಡಮ್? ದಿವ್ಯಾ. ಎಲ್ಲಿದೆ ಮೇಡಮ್? ಬೋಂದಲಿಂದ. ನಾಯಿ ಸಿಕ್ಕಿದಾ ಅಂತ ಹೇಳ್ತಿದ್ದೀರಿ? ಇಲ್ಲ, ಕೇಳ್ತಾ ಇದ್ದೆ. ಸಿಕ್ಕಿತ್ತು ಮೇಡಮ್, ಸಿಕ್ಕಿತ್ತು. ಓಕೆ, ಅಂದ್ರೆ ನಮಗೂ ಕೂಡ ಸಿಕ್ಕಿದ್ದು ಯಾವ ರೀತಿ ಅಂತ ಬಂದಾಗ, ಈಗ ನೀವಲ್ಲ, ನಿಮ್ಗಿಂತ ಪ್ರೀವಿಯಸ್ ಕಾಲರ್ ಇದಾರಲ್ವಾ, ಸೊ ಅವರು ನಮ್ಗೆ ಈ ಪ್ರೋಗ್ರಾಮ್ ನೋಡಿ ಫೋನ್ ಮಾಡಿದ್ರು. ಅವರಿಗೆ ಈ ನಾಯಿ ಸಿಕ್ಕಿದೆ ಅಂತೆ. ಅಂದ್ರೆ ಪಚ್ಚನಾಡಿ ಯಾವ್ದು ಸರ್, ಯಾವ್ದು ಮೇಡಮ್? ಅದು ಕನ್ಫರ್ಮ್ ಅದೇ ನಾಯಿ ಅಥವಾ ಇಲ್ಲ ಅದೇ ನಾಯಿ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಚೈನ್ ಕಟ್ಟಿ ಹಾಕಿತ್ತಂತೆ. ಯಾಕೆ ಮೇಡಮ್, ತಮ್ಗೇನೆ ಯಾಕೆ ಡೌಟ್, ಏನ್ ಪ್ರಶ್ನೆ? ಇಲ್ಲ ಅದೇ ಕನ್ಫರ್ಮ್ ಮಾಡ್ಲಿಕ್ಕೆ ನೀವು ಸಿಕ್ಕಿದ್ರೆ ಕನ್ಫರ್ಮ್ ಮಾಡಿ. ಕರೆಕ್ಟ್ ಕರೆಕ್ಟ್. ಇಲ್ಲ, ಅದನ್ನ ನಾವು ಮಾಡ್ತೀವಿ, ಅದಕ್ಕೋಸ್ಕರ ಕೇಳಿ. ಅಂದ್ರೆ ಅವರು ಹೇಳಿದ್ರು ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಅಲ್ಲಿ ಸಿಕ್ಕಿತ್ತಂತೆ, ಅದಕ್ಕೆ ಚೈನ್ ಹಾಕಿತ್ತಂತೆ. ತದನಂತರ ಈಗ ಅದನ್ನ ಅವರು ಹಿಡಿದು ಬೇರೆ ಕಡೆಯಲ್ಲಿ ಅವರಿಗೆ ಊಟ ಎಲ್ಲ ಹಾಕಿದಾನಂತೆ ಆ ನಾಯಿಗೆ. ನಾನು ಅವರ ನಂಬರ್ ಕೂಡ ತೆಗೆದುಕೊಂಡಿದ್ದೇನಲ್ವಾ? ಬರ್ದಿದೆ. ನಾವು ಅವರ ನಂಬರ್ ಕೂಡ ತೆಗೆದುಕೊಂಡಿದ್ದೇವೆ. ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ.
ದೆನ್ ಆಫ್ಟರ್ ದಟ್ ನಾವು ಅಲ್ಲಿಗೆ ಹೋಗಿ ಆ ಒಂದು ವಿಚಾರದಾಗ ಅದೇ ನಾಯಿ ಅನ್ನುವಂಥ ವಿಚಾರದಲ್ಲಿ ನಾವು ಕನ್ಫರ್ಮ್ ಮಾಡ್ತೀವಿ ಮೇಡಮ್. ಹಾಗೆ ಓಕೆ ಸರಿ. ಓಕೆ ಅಲ್ಲ ಮೇಡಮ್? ಎಸ್. ಏನ್ ಹೇಳ್ತೀರಿ ಈ ಒಂದು ಘಟನೆ ಬಗ್ಗೆ, ಏನ್ ಹೇಳ್ತೀರಿ ಮೇಡಮ್? ಓಕೆ, ಎಸ್, ಎನಿವೆ ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರುಲಿಂದ ಮೇಡಮ್? ನನ್ನ ಹೆಸರು ಶೋಭಾ ಸರ್. ಶೋಭಾ, ಎಲ್ಲಿಂದ ಮೇಡಮ್? ಎಯ್ಯಡಿಯಿಂದ ಮಾತಾಡ್ತಾ ಇರೋದು. ಎಯ್ಯಾಡಿಂದ. ನಮಸ್ತೆ ಶೋಭಾ ಮೇಡಮ್, ಮಾತಾಡಿ ಮೇಡಮ್. ಏನ್ ಗೊತ್ತಾ, ಇಲ್ಲಿ ಒಂದ್ ಕಡೆ ನಾಯಿಗಳು ಕೋಳಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ವಿಷ ಇಟ್ಬಿಟ್ಟಿದೆ. ಅದನ್ನ ಬೇರೆ ನಾಯಿಗಳೆಲ್ಲ ತಿನ್ಬಿಟ್ಟು ಬೆಕ್ಕುಗಳು ನಾಯಿಗಳೆಲ್ಲ ಸತ್ತೋಗ್ಬಿಟ್ಟಿದೆ ಸರ್. ಇದಕ್ಕೆ ಏನ್ ಕ್ರಮ ಮಾಡ್ಬೇಕು ನಾವೀಗ? ಯಾವ್ದು ಅರ್ಥ ಆಗಿಲ್ಲ ಮೇಡಮ್. ಏನು? ಏನ್ ಗೊತ್ತಾ, ಕೋಳಿಗಳನ್ನ ನಾಯಿಗಳು ಹಿಡಿಯುತ್ತೆ ಅಂತ ವಿಷ ಇಟ್ಟಿದ್ದಾರೆ. ಓಕೆ, ಅದನ್ನ ಬೇರೆ ನಾಯಿಗಳೆಲ್ಲ ತಿಂದು, ನಾವು ಸಾಕಿದ ನಾಯಿ ಮತ್ತೆ ಸಾಕಿದ ಬೆಕ್ಕುಗಳೆಲ್ಲ ತಿನ್ಬಿಟ್ಟು ಸತ್ತೋಗ್ಬಿಟ್ಟಿದೆ ಎಲ್ಲ. ಪಾಪ ಇದು ಕಣ್ಣೀರಿಡ್ತಾ ಇದ್ದಾರೆ ಕೆಲವರು. ಎಲ್ಲಿ ಆಗಿದೆ ಈ ಘಟನೆ? ಏನ್ ಸರ್ ಇದು ಎಲ್ಲಿ ಆಗಿದೆ ಘಟನೆ? ಇದು ಎಯ್ಯಡಿಯಲ್ಲಿ ಸರ್. ಇದು ಯಾವಾಗ ಆಗಿದೆ? ಇದು ಮೊನ್ನೆ 3 ದಿವಸದ ಹಿಂದೆ ಸರ್ ಆದದ್ದು. 3 ದಿವಸಗಳ ಹಿಂದೆ ಆದದ್ದಾ? ಏನು ಇದು ಆಕ್ಚುಲಿ ಇದು ಆಗ್ಬಾರ್ದಲ್ಲ ಮೇಡಮ್? ಕ್ರಮ ಮಾಡ್ಲಿಕ್ಕಾಗಲ್ಲ. ಈಗ ನೋಡಿ, ರಜನಿ ಶೆಟ್ಟಿ ಅವರು ಎಲ್ಲೆಲ್ಲಿಂದ ನಾಯಿ ತಗೊಂಡ್ ಬಂದು ಸಾಕುದು ಅಂತದೆಲ್ಲ ಮಾಡುವಾಗ ಖುಷಿ ಆಗ್ತದೆ. ಇಲ್ಲಿ ಪಾಪ ಇಂಥದ್ದು ಕೃತ್ಯ ನಡೀತಾ ಇದೆ ಅನ್ನುವಾಗ ಬೇಜಾರಾಗುದಿಲ್ಲ ಸರ್? ಮೇಡಮ್ ಏನ್ ಗೊತ್ತಾ, ಈ ರೀತಿ ಆದಾಗ ನಮ್ಗಳಿಗೆ ಒಂದು ಇನ್ಫಾರ್ಮ್ ಮಾಡಿ ಮೇಡಮ್, ನಮ್ಗಳಿಗೆ ಒಂದು ಇನ್ಫಾರ್ಮ್ ಮಾಡಿ. ಯಾರು ಈ ರೀತಿ ರಾಕ್ಷಸರು ಇರ್ತಾರೆ ನೋಡಿ, ಏನ್ ಮಾಡೋದು ಬೇಕಾಗುತ್ತೆ, ನಮ್ಮ ಮಾಧ್ಯಮದ ರೀತಿಯಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಮಾನಸಿಕ. ಎಸ್, ನೀವುಗಳು ಮಾತಾಡ್ಬೇಕು ಮೇಡಮ್. ಈ ರೀತಿ ಆದ್ರೆ ನೋಡಿ ನಾನು ಹೇಳ್ಬೇಕಾ, ಈ ರೀತಿ ಆದ್ರೆ ನಮ್ಗಳಿಗೆ ಗೊತ್ತಾಗಿರುವಂತದ್ದು ಈಗ ಈ ರೀತಿ ಆದ್ರೆ ನಾವು ನೋಡಿ, ನಮ್ಗೆ ಗೊತ್ತಾಯ್ತು ಈ ವಿಚಾರ ಈ ರೀತಿ ಆಯ್ತು ಅಂತ ಹೇಳಿ. ಗೊತ್ತಾದ ಮೇಲೆ ನಾವುಗಳು ಈ ರೀತಿ ಡಿಸ್ಕಷನ್ ಮಾಡಿದ್ವಿ, ನ್ಯೂಸ್ ಮಾಡಿದ್ವಿ, ಅಥವಾ ಈ ರೀತಿ ಒಂದು ಅವೇರ್ನೆಸ್ ಕೊಟ್ಟಾಗ ನೇರವಾಗಿ ಆಗಿರುವ ಸಿಕ್ಕಿದ ನಾಯಿ ಎಲ್ಲಿ ಸಿಕ್ಕಿದೆ ಫೋನ್ ಮಾಡಿ ಇದರ ಬಗ್ಗೆ ಒಂದು ಔಟ್ಪುಟ್ ಬಂತು, ಇದರ ಬಗ್ಗೆ ಒಂದು ಸೊಲ್ಯೂಷನ್ ಸಿಕ್ತು. ಇದೇ ರೀತಿ ಇನ್ನೇನು ಪಾಲಿಕೆ ಕೂಡ ನಾನು ಕೇಳ್ತೀನಿ, ನಿಮ್ಮಲ್ಲೂ ಕೂಡ ಈ ರೀತಿ ಅನ್ಯಾಯ ಆಗಿದ್ರೆ ವೇಟ್ ಮೇಡಮ್, ನಿಮ್ಮಲ್ಲೂ ಕೂಡ ಅನ್ಯಾಯ ಆಗಿದ್ರೆ ನೀವುಗಳು ಮಾತಾಡಬೇಕು, ನೀವುಗಳು ಹೇಳಬೇಕು, ವಾಯ್ಸ್ ರೈಸ್ ಮಾಡಬೇಕು. ಇಲ್ದಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಸುಮ್ಮನೆ ಕೂತ್ಕೊಂಡು ಅಳ್ತಾ ಇದ್ರೆ ಮೇಡಮ್ ಆಗಲ್ಲ, ಇಂಥವ್ರುಗಳಿಗೆ ಬುದ್ಧಿ ಬರಲ್ಲ. ನೀವು ಸ್ವಲ್ಪ ಇನ್ಫಾರ್ಮ್ ಮಾಡ್ತಾ ಇದ್ರೆ ನಾವುಗಳು ಏನಾದ್ರೂ ಮಾಡ್ತಾ ಇದ್ವಿ ಅಲ್ವಾ? ಅಂದ್ರೆ ಯಾರ ಪೈಶಾಚಿಕ ಕೃತ್ಯ ತುಂಬಾ ಬೇಜಾರಾಗ್ತದೆ. ಎಲ್ಲಿ ಅವರು ಯಾರು ಗೊತ್ತಿದ್ಯಾ? ಇಲ್ಲ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎಯ್ಯಾಡಿನ ಅಂತ ಹೇಳ್ತಾ ಇದ್ರಿ, ಎಲ್ಲಿ ಅವರು ಯಾರು ಗೊತ್ತಿದ್ಯಾ? ಅದು ಹೇಳಿಕ್ಕಾಗಲ್ಲ. ಓಕೆ, ಇದೇ ಸಮಸ್ಯೆ ನೋಡಿ. ತಮ್ಗಳಿಗೆ ಗೊತ್ತಿದ್ರು ಕೂಡ ತಾವುಗಳು ಹೇಳಲ್ಲ. ಮತ್ತೆ ನಾವುಗಳು ಎಲ್ಲಿಗೆ ಬಂದು ತಮ್ಮ ಎಯ್ಯಾಡಿಗೆ ಬಂದು ರೋಡಿಗೆ ಬಂದು ತಲೆಯನ್ನು ಕೊಡ್ಬೇಕಾ? ನಾವುಗಳು ತಲೆಯನ್ನು ಹೊಡಿಬೇಕಾ ರೋಡಿಗೆ? ಮೇಡಮ್ ಇದೇ ಪ್ರಶ್ನೆ. ಕಣ್ಣೀರು ಹಾಕಿ ಅಥವಾ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಮಾಡಕ್ ಆಗಲ್ಲ. ತಮ್ಗಳಿಗೆ ಎದುರಿಸುವಂತ ಶಕ್ತಿ ಇಲ್ಲ ಅಂತ ಬಂದಾಗ, ವಾಯ್ಸ್ ರೈಸ್ ಮಾಡುವಂತ ಶಕ್ತಿ ಇಲ್ಲ ಅಂತ ಬಂದಾಗ ಯಾರು ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸಾಯುವಂತದ ಮುಗ್ಧ ಪ್ರಾಣಿಗಳು, ಮೂಕ ಪ್ರಾಣಿಗಳು ಸಾಯ್ತದೆ. ನಾಳೆ ಸಾಯುವಾಗ ಒಂದು ಶಾಪವನ್ನ ಹಾಕಿಕೊಂಡು, ಕಣ್ಣ ನೀರನ್ನ ಹಾಕಿಕೊಂಡು ಸಾಯ್ತದೆ. ಅದೆಲ್ಲವೂ ಕೂಡ ನಮ್ಗಳಿಗೆ ನಾಳೆ ಸಿಕ್ಕೇ ಸಿಗ್ತದೆ. ಇದು ನಮ್ಗಳಿಗೆ ಕರ್ಮ. ಹಾಗಾದ್ರೆ ಹೇಳಿ, ಯಾರು ಮಾಡಿದ್ದವರು ಅನ್ನುವಂಥದ್ದು ಹೇಳಿ. ನಾವುಗಳು ಅಲ್ಲಿ ಅದಕ್ಕೆ ಒಂದು ಲೆವೆಲ್ ಅಲ್ಲಾದ್ರೂ ಕೂಡ ನಾವುಗಳು ಆಕ್ಷನ್ ಗಳನ್ನು ತೆಗೆದುಕೊಳ್ತೀವಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಉಂಟು, ಮಾಡ್ತೇವೆ ಮತ್ತೆ ನಿಮಗೆ. ಹೌದಾ? ಓಕೆ, ಸರಿ ಓಕೆ, ಆ ರೀತಿ ಮಾಡೋಣ. ಓಕೆ, ಎನಿವೆ ಥ್ಯಾಂಕ್ ಯು. ಓಕೆ ಮೇಡಮ್, ಏನಾದ್ರು ಅನ್ಯಾಯ ಆಗ್ತಾ ಇದೆ ಅಂತ ಬಂದಾಗ ಮಾತಾಡ್ಬೇಕು. ನಮ್ಗೆ ಆಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಬಂದಾಗ ಬಹಳಷ್ಟು ಕಷ್ಟ. ಓಕೆ, ಪಬ್ಲಿಕ್ ಅಲ್ಲಿ ತಮ್ಗಳಿಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಕಾಲ್ ಮಾಡಿ ಹೇಳಿ, ನೋ ಪ್ರಾಬ್ಲಮ್. ನಾವುಗಳದ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಆದರೆ ಇಂತಹ ರಕ್ಕಸರ ಮನಸ್ಥಿತಿ ಎಲ್ಲಿ ತನಕ ಕೇಳ್ತದೆ ನೋಡಿ. ಇಲ್ಲಿ ಇದು ಕಾಮನ್ ಆಗ್ತಾ ಹೋದ್ರೆ ಯಾರು ಮಾತಾಡಲ್ಲ ಅಂತ ಬಂದಾಗ ನಾಳೆ ಬಹಳಷ್ಟು ಜನರು ಹೇಳ್ತಾರೆ, ಅವ್ರು ಮಾಡಿದ್ರೆ ನಾವುಗಳು ಮಾಡ್ತೀವಿ, ಹೇಳೋರಿಲ್ಲ ಅಂತ ಪ್ರಶ್ನೆಗಳು ಬರ್ತದೆ. ಅದು ಆಗಬಾರ್ದು. ಸ್ವಲ್ಪ ಹೋದ್ರೂ ಕೂಡ ಕಾನೂನಿನ ಬಗ್ಗೆ ಭಯ ಇರಬೇಕು, ಸಮಾಜದ ಬಗ್ಗೆ ಭಯ ಇರಬೇಕು, ಮೂಕ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ವಿಶ್ವನಾಥ್ ಅವರು. ಎಸ್ ಸರ್, ಮಾತಾಡಿ ಸರ್. ನೋಡಿ ಶಾಲಿಯಾನವರೇ, ಎಸ್ ಸರ್. ಅಂತ ಹೇಳಿ ನಾವು ಸುಳ್ಳಿನಲ್ಲಿ ಮಾತಾಡ್ತೇವೆ. ಮಾತಾಡಲಿ ಸರ್. ಇಲ್ಲಿ ನಾಯಿ ವಿಷಯ ಈತ ಟಿವಿ ಕೊಡ್ತಾರತ್ತ ಈತ ಈ ನಾಯಿನ ಪೂರ ಸಾಧಿಸಿಕೊಂಡು ಓಡೋಳು ಕಿನ್ನಿ ಸಾಧಿಸಿಕೊಂಡು ಬಿಡ್ತೇವೆ.
ಅವು ಕಾತು ಒಳ್ಳೆ 63 ತಿಂದಿದ್ದು ಸಂಖ್ಯೆ ಜಾಸ್ತಿ ಆಗ್ಬೋದು. ಇತ್ರ ಸಾಲೆ ಜೋಕ್ಲೇಕ್ ಇತ್ರ ಪೋಪುನಾಗ್ಲೇಕ್ ನಾಯಿ ಸುಚ್ಚಿತ್ತು ಏಸು ಜನ ತೆರು ಏಸು ಜೋಕ್ಲೇಕ್ ಒತ್ತೊಂದು ಬೋತು ಜೀವ ಬೋಂಡು ಅವತ್ತಂದ್ರೆ ಬೈಕ್ ಎಷ್ಟು ಬೈಕ್ ಮಾರ್ಗದ ವರಿಕೆ ಇಪ್ಪುನೆ ಬೈಕ್ ಸಾಗಿತ್ತು ಎಷ್ಟು ಜನ ಪ್ರಾಣ ಬುಂಡು ಆ ಪ್ರಾಣಿ ದಯ ತಗಲೇನ ಗೊತ್ತು ಈ ನಾಯಿಗಳೇನು ಪೂರ ಕೊಡುತ್ತ ಅಲ್ಲಿ ಸಾಂಗ್ ಕೆರಕೊಂಡು ಪಾಡ್ಲಿ ದಾಯವಂಡ ದೂರ ಮುಪ್ಪತ್ತರ ಅತಂದು ಓಕೆ ಓಕೆ ಒಲ್ಪ ಮೇಡಮ್ ಒಲ್ಪ ಸರ್ ಒಂದು ಅದು ಪುತ್ತೂರು ವಿಶ್ರಾಂತಿ ಕಂಡಿರುತ್ತೆ ಇದು ಏತೋ ಊರು ಈ ನಾಯಿ ಕೋಡಿ ಮುಟ್ಟಾಗ ಬ್ಯಾಂಗ್ಳೂರ್ ಕೊಂಡೆ ಪುತ್ತೂರು ಕುಡ್ಲ ಬೋಳಿ ಮಾರ್ಗದ ಬಟ್ಟೆ ನಾಯಿ ನಮ್ಮ ಬೈಕ್ ಪ್ರಯಾಣ ಗೊತ್ತಿದ್ದಿ ಪೂರ ಅಡ್ಡ ಗಿಡ ಬರ್ತದೆ ಎಷ್ಟೋ ಜನ ಮೂರ್ತು ಸಾಯ್ತೀವಿ ಅವತ್ತದು ನಾಯಿ ಮರು ನಾಯಿ ತಿಕ್ಕನಾಗಲಿ ಚುಚ್ಚಿದ್ದು ಪೆತ್ತ ಕೈಕಂಡ್ಲೆ ಚುಚ್ಚಿದ್ದು ತಗೊಂಡುಂಡು ಇತ್ತ ಎಕಡೆ ನೀ ಕೊಂಜೆ ಬಂದ ಕೋಳಿ ಪತ್ತು ತಿನ್ನರ ಪಾಡಿಯರು ವಿಷ ಪಾಡಿಯರು ಆಯ್ತು ನಾಯಿನ ಹುಡುಗ ಕಟ್ಟೋಡಿಯಾರತ್ತ ಫಿದಾಯಿ ಬುಡಿಯಾರಣ್ಣ ಪಬ್ಲಿಕ್ ಬುಡಿಯಾರಣ್ಣ పబ్లిక్ తగ్గలే తొందర బతా ఓకే ఓకే అయితే ఇంకులు అవే విషయం పంపింది సార్ తొలి అయితే ಚುಚ್ಚುನ ನಾಯಿಗೆ ರೆಸ್ಕ್ಯೂ ಮನ್ಪ್ಲೆ ಅವೇನೊಂದು ಮನ್ಪ್ಲೆ ಬಂದು ಇಯರ್ಲ ಬಂದು ಪಡ್ತದೆ ಮೇಲೆ ಸಾನ ಪ್ರೇಮಿ ಬೇರೆ ಇಲ್ಲ ಸಾಂಗ್ ಕೊಟ್ಟು ಅದು ಪಬ್ಲಿಕ್ ಬಿಡುಪುಜೇದು ಅಂಚಿನ ಅನ್ನ ಪ್ರೇಮಿ ಪ್ರಾಣಿ ಪ್ರೇಮಿನಾಗಲೇ ಇಲ್ಲ ಸಾಂಗ್ ಆಡಿದ್ರು ಪಬ್ಲಿಕ್ ಬಿಡುತ್ತು ಏನೇನು ತೊಂದರೆ ಇದು ಕನ್ನಡ ಟಿವಿ ಕೊಡ್ತಾರೆ ಅಥವಾ ಬೇರೆ ಟಿವಿ ಪೂರ ತೊಗೊಂಡು ಓಡೋದು ಎಷ್ಟು ನರಮಣಿ ಜೋಕು ಸಹಿತ ಗೊತ್ತುಂಡ ಇದೆ ಜಾಲಕ್ಕೆ ಹೋಯ್ತೊಂದು ಹೋಯ್ನ ಉಂಟು ಇಲ್ಲಿ ಜತ್ನಾಥ್ ಹೋಯ್ತೊಂದು ಹೋಯ್ನ ಉಂಟು ನಾಯಿಗೆ ನಿಗ್ಲಿ ಮಾತು ಕೊರ್ಪ ಅಂದಿತ್ತಲ್ಲ ನರಮಣಿಗೆ ಬೆಲೆ ಇದ್ದಪ್ಪ ಅಂದ ಈ ಜೋಕ್ಲೆ ಒಂಜಿ ರಡ್ಡಿ ಜೋಕ್ಲಿ ಇಪ್ಪುನೆ ಅವಳ ಸುಚ್ಚಿಟ್ಕೊಂಡು ఓకే సరే ఇరన పాతరేగా అర్థం ఉండు సార్ యా పన్పే పాతరు అయితే విషయం ఏమనగా ఎంకులు ఇతే ఓలా చుచ్చిన నాయిన కెరియర్ పండగా అవు తప్పు ఉంది ఎంకులు పంతజా ಗೊತ್ತಾಡತ್ತೆ వెయిట్ ಸರ್ ಇತ್ತೆ ಅಲ್ಪದ ವಿಷಯದಲ್ಲಿ ಸಾಂಕಿನ ನಾಯಿ ಇಲ್ಲಡ್ ಸಾಂಕಿನ ನಾಯಿ ಅಂದ ಅಕ್ಲೆ ಸಾಂಕಿನ ಅವಶ್ಯಕತೆ ಆದತ್ತೆ ಇಲ್ಲಡ್ ಸಾಂಕಿನ ನಾಯಿನು ಕೊನೊಂತಿನಂಚಿನ ವಿಚಾರ ಅಕ್ಲು ಕೊನೊಂತಿ ವಾ ಲೆವೆಲ್ಡ್ ಕೊನೆಯರು ಬಕ ದಾದ ಮಾಲ್ತಿರ್ ಆ ವಿಷಯದ ಬಗ್ಗೆ ಪಾತಿರ್ನಿ ಇರೇಗ ಬಹುಶಃ ಇರೇಗ ಓ ಸಾಂಕು ನಾಯಿ ಗೂಡ್ತಾಗಿತ್ತು ಸಾಂಕೊಡತ್ತ ಅಂದಪ್ಪ ಸಾಂಕಿನ ನಾಯಿ ಅವಿತ ಸಾಂಕದಿನ ನಾಯಿನೇ ಕೊನೊಂದು ಪಾಡುನು ನಾಯಿ ಗೂಡ್ಸೋಳಾಯಿ ಕಂಡುಕೊಂಡು ಇಲ್ಲ ಸಾತಿರ್ಲಿ ಪಿದಾಯಿ ಬುಡ್ಡ ನಾಯಿನ ಕಂಡು ಇತ ಬೇತ ನಾಯಿ ಚಿರತೆ ಕೊಡುಕೊಂಡು ಮುಕ್ಕೊಂಜಿ ಕೊಡುಕೊಂಡು ಐನೂರು ಬರೋದು ದಾಯ್ತಾವತ್ತೇನು ಸರ್ ಅವೇನ್ ಸಾಂಕಿನ ಇಲ್ಲದಕ್ಕುಲೆ ಕೊನೋದು ಕಟ್ಟಿದ್ ಗಾಡಿ ಹಿಡ್ಕೊನೋದು ಪಾಡ್ತೀನಿ ಸರ್ ಅಂಚ ಗೊತ್ತಾಂಡೆ ಈತ ಅವೇನ್ ಪಡ್ತೀನಿ ಸರ್ ಅವು ತಪ್ಪದೆ ಟಿವಿ ಪ್ರಸಾರ ಮಾಡ್ಕೊಂಡಾಗ ಈ ಪಬ್ಲಿಕ್ ತಗಲಿ ತೊಂದರೆ ಹಾಕೋಣ ನಾಯಿಲೇನು ಅವೇನ್ ಒಂದು ವ್ಯವಸ್ಥೆ ಗವರ್ಮೆಂಟ್ ಈಗ ಮುನ್ಸಿಪಾಲಿಟಿಗ ಎಂಚಿನ ಒಂಜಿ ವ್ಯವಸ್ಥೆ ಮನ್ಪುನಂಚಿ ಒಂಜಿ ಪ್ರಸಾರ ಮನ್ಪುಲೆ ತೂಲೆ ಈ ಇಲ್ಲದಕ್ಕೂ ಪುರ ಸಾಂಖ್ಯರಾಮದ ಅನ್ಕೊಂಡು ಬೀದಿ ಮುಡ್ಪಿರ್ತುಲೆ ಅಲ್ಪ ಈರ್ ಪನ್ನಚಿನ ಬೀದಿ ನಾಯಿ ಜಾಸ್ತಿ ಆಪಿನ ಅವ್ವಾರ ಬಲ್ಲಿಂದ ಎಂಕಲ ಕನ್ಸರ್ನ್ ನೀರ್ ಅದಕ್ಕೆ ಉಲ್ಟಾ ಬಾತ್ರೊಂದುಲ್ಲಾರ ಅದು ಉಲ್ಟಾ ತೊಂದರೆ ಸರಿ ಸರ್ ಅರ್ಧ ಟಿವಿ ತು ಇಯರ್ ಬಹುಶಃ ಥ್ಯಾಂಕ್ ಯು ಬಟ್ ಸ್ಟಿಲ್ ಇರ್ನ ಕನ್ಸರ್ನ್ಗೆ ಥ್ಯಾಂಕ್ ಯು ಅಂಡ್ ವಿಷಯ ಏನಪ್ಪನಾಗ ಹಿರಿಯರು ಉಳ್ಳರು ಸೊ ದಟ್ಸ್ ವೈ ಐ ರೆಸ್ಪೆಕ್ಟ್ ಯು ಆಲ್ವೇಸ್ ಸೊ ದಟ್ಸ್ ವೈ ಅಂಡ್ ವಿಷಯ ಏನಂತ ಹೇಳಿದ್ರೆ ಇರು ದಯಮಾಲ್ತದ್ದು ಎಂಕುಲು ಎಂಜನ್ ಬಾಲೆಗು ಚುಚ್ಚುನ ಅಂಚಿನ ನಾಯಿಗೆ ಚುಚ್ಚುನ ಅಂಚಿನ ಕಡ ಖಂಡಿತ ಬೋದು ಆಕ್ಷನ್ ತೊಲೆ ಪವರ್ ಉಂಡು ಆಕ್ಷನ್ ತೊಲೆ ದತ್ತೋ ನೋಡಿ ಹಾಕೊಂಡು ಆ ಒಂಜಿ ವಿಚಾರ ಇಚ್ಚಿ ಬೊಕ್ಕ ನಿಕಲ ಇಲ್ಲಕೈತಲ್ ನಾಯಿ ಇತ್ತನ ರೋಡ್ ಸೈಡ್ ನಾಯಿ ಇತ್ತನ ಈಗ ದಯಮಾಲ್ತದ್ದು ನಿಕ್ಲು ಈ ಪಜ್ಜಿ ಮಾಸ ಪನ್ಪೇರು ಪಜ್ಜಿದ ಮೀನು ಪಜ್ಜಿ ಮಾಸ ಕೋರಿ ಅದು ಪಡ ದಯಮಾಲ್ತ ಪಾಡೋಚು ನೆತ್ತಿರದ ಓಲ ಪಾಡೋಚು ದಯಪನಾಗ ಅಲ್ಪದ ಶುರುವಾಪಿನಿ ಈ ಆಂಧ್ರಡ ದುಪ್ಪಡು ಕೇರಳ ದುಪ್ಪಡು ನಾಯಿದ ಒಂಜಿ ಮಲ್ಲ ರಕ್ಕಸತನ ಆಪುಂಡು ಬನ್ನಾಗ ಅವು ನಮ ಮಲ್ಪುನಂಚಿನ ತಪ್ಪುಡ್ದ ಅವು ರುಚಿ ತಿಕ್ಕೊಂಡು ಸೊ ದಟ್ಸ್ ವೈ ಆ ಒಂಜಿ ವಿಚಾರಕ್ಕೆ ದಯಮಲ್ತು ಮಲ್ಪೊಡ್ಚು ಬೊಕ್ಕ ನಿಕುಲು ಪೊಕ್ಕಡೆ ನಾಯಿಗೆ ಬ್ಲೇಮ್ ಮನ್ಪೆರ ಪೊಡು ದಯಪನಾಗ ಎಸ್ ದಾಯಿ ಪನ್ನಾಗ ನಾಯಿಗೆ ಐಕ್ಲ ಒಂಜಿ ಬಡವು ಪನ್ಪುನಂಚಿನಪ್ಪುಂಡು ಐಕ್ಲ ಒಂಜಿ ಜೀವ ಪನ್ಪುನಂಚಿನಪ್ಪುಂಡು ಆ ಒಂಜಿ ಕಾರಣಕ್ಕೆ ಬೋಡದು ಸೊ ನಮ್ಮ ಒಂಜಿ ಪ್ರಬುದ್ಧತೆನ ಮೆರೆಪಾಗ ದಯಪನಾಗ ನಮ್ಮ ಒಂಜಿ ಪಜ್ಜಿ ಮಾಸ ಪಾಡ್ನ ಅಂಚಿನ ಅದು ಪುಡ ಅಂಚಿನ ಒಂಜಿ ತಿಂಡಿ ಪಾಡ್ನ ಬುಡ್ಚಿ ಬುಡ್ಲೆ ದಯಮಲ್ತು ದಾಲ ಪಾಡ್ಲೆ ಬರ ಐಕ್ಲ ಒಂಜಿ ಬಡಾಪುಣ ಅಂಚಿನ ವಿಚಾರ ಸೊ ಎನಿವೇ ವೆಲ್ಕಮ್ ನಿಮ್ಮ ಎಲ್ಲ ಮಿಶ್ರ ಕರೆಗಳಿಗೂ ಕೂಡ ಅಭಿಪ್ರಾಯಗಳಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ವೆಲ್ಕಮ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ಸಾಲಿಗ್ರಾಮದಿಂದ ಎಲ್ಲಿಂದ ಸರ್ ಸಾಲಿಗ್ರಾಮ ನಮಸ್ತೆ ಸರ್ ತಮ್ಮ ಹೆಸರು ಸರ್ ರಮೇಶ್ ಅಂತ ಹೇಳಿ ರಮೇಶ್ ಅವ್ರು ಮಾತಾಡಿ ಸರ್ ರಮೇಶ್ ಸರ್ ಮಾತಾಡಿ ಸರ್ ನೋಡಿ ನಮ್ಮಲ್ಲಿ ಒಂದೊಂದು ಏರಿಯಾದಲ್ಲಿ 20-30 ನಾಯಿಗಳಿದೆ ಓಕೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಆಗುದಿಲ್ಲ ಶಾಲೆಗೆ ಅಥವಾ ಒಂದು ವಾಕಿಂಗ್ ಹೋಗ್ಲಿಕ್ಕೂ ಆಗುದಿಲ್ಲ
ಇಂಥ ನಾಯಿಗಳು ಬಿಡಾಡಿ ನಾಯಿಗಳು ಸಿಕ್ಕಾಪಟ್ಟೆ ಇದೆ. ಇದ್ರ ಬಗ್ಗೆ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕಾಗತ್ತಾ? ಓಕೆ, ಇಲ್ಲ ಈ ಬಗ್ಗೆ ಗೊತ್ತಾಯ್ತು. ಓಕೆ, ನಾಯಿಗಳಿರುವಾಗ ಏನ್ ಮಾಡೋದು ಹೇಳಿ? ಓಕೆ, ಹೇಳಿ ಮೇಡಮ್, ಮಾತಾಡಿ. ನಿಮ್ಮ ಪಂಚಾಯತಿಗೆ ಹೇಳಿ ಸ್ಟೆರಿಲೈಸ್ ಮಾಡಿದ್ರೆ ಅಲ್ಲಿ ನಾಯಿ ಸಂಖ್ಯೆ ಕಮ್ಮಿ ಆಗ್ತದೆ. ಪಂಚಾಯತಿಗೆ ಹೇಳಿದ್ದೇವೆ, ಅವರು ಇರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಸ್ಟೆರಿಲೈಸ್ ಮಾಡಿ ಬರ್ತ್ ಕಂಟ್ರೋಲ್ ಆಪರೇಷನ್ ಮಾಡಿದ್ರೆ ಸಂಖ್ಯೆಗಳು ಕಮ್ಮಿ ಆಗ್ತದೆ. ಮಾಡ್ತೀವಿ. ಕೆಲವು ನಾಯಿಯನ್ನ ಹೇಳಿದ್, ಕೆಲವು ನಾಯಿ ಸಿಗುದೇ ಇಲ್ಲ ಮೇಡಮ್. ಆದ್ರೂ ಪಂಚಾಯತಿಗೆ ಎಲ್ಲ ಕಡೆ ತಿಳಿಸಿದ್ದೇವೆ ನಾವು. ಆದ್ರೂ ಅವ್ರ ನಾಯಿ ಸಿಗುದಿಲ್ಲ. ಅವರಿಗೆ ಇಂತಿಷ್ಟು ಲೆಕ್ಕ ಉಂಟಂತೆ. ಒಂದು ನಾಯಿನ ಹಿಡಿದು ಅದಕ್ಕೆ ಸ್ಟೆರಿಲೈಸ್ ಇಂಜೆಕ್ಷನ್ ಕೊಡ್ಬೇಕಾದ್ರೆ, ಅದಕ್ಕೆ ಇದು ಕೊಟ್ಟು ಕರೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಉಂಟು, ಅದು ತೋರಿಸುದಿಲ್ಲ ಅವರಿಗೆ. ಅವ್ರು ಹೇಳ್ತಾ ಇದ್ದಾರೆ ಅದು ಪಂಚಾಯತ್ ಖರ್ಚಿದ್ರೆ ನಿಮ್ಮ ಏರಿಯಾ ಕಾರ್ಪೊರೇಷನ್ ಗೆ ತಿಳಿಸಿದ್ರೆ ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲ ದಾರಿ ಮೇಲೆ ಮತ್ತೆ ಮುದುಕರು ವಾಕಿಂಗ್ ಹೋಗ್ಲಿಕ್ಕೆ ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಗೊತ್ತುಂಟು ನಮ್ಗೆ. ನಿಮ್ಮ ಹಾಗೇನೆ ತುಂಬಾ ಜನ ಕಂಪ್ಲೇಂಟ್ ಕೊಡ್ತಾರೆ. ಯಾಕಂದ್ರೆ ಎಲ್ಲ ಮನುಷ್ಯರು ತಪ್ಪು ಇರುದಿಲ್ಲ, ಒಮ್ಮೊಮ್ಮೆ ನಾಯಿಗಳು ತಪ್ಪು ಇರ್ತದೆ. ನಾನು ಒಪ್ಪುತ್ತೇನೆ, ನಾಯಿಗಳದ್ದು ತಪ್ಪು ಇರ್ತದೆ. ಬೈಕ್ ಹಿಂದೆ ಹೋಗ್ತಾರೆ, ಮಕ್ಕಳಿಗೆ ಕಚ್ತಾರೆ. ಸೊ ಫಸ್ಟ್ ಸೊಲ್ಯೂಷನ್ ಎಂತ ಅಂದ್ರೆ ಬರ್ತ್ ಕಂಟ್ರೋಲ್ ಆಪರೇಷನ್ ಮಾಡ್ಬೇಕು. ಅದು ಮಾಡಿದ್ರೆ ತುಂಬಾ ಸಂಖ್ಯೆ ಸಹ ಕಮ್ಮಿ ಆಗ್ತದೆ. ನಾಯಿಗಳು ಈಗ ಬರ್ತ್ ಕಂಟ್ರೋಲಿಗೆ ಹಿಡ್ಕೊಂಡು ಹೋಗಿ ಕೆಲಸ ಎಲ್ಲ ಬಂದಿದ್ರು, ಅವಾಗ ನಾಯಿ ಸಿಗುದಿಲ್ಲ ಅವರಿಗೆ. ಏನ್ ಮಾಡೋದು ಹೇಳಿ? ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ನಾಯಿಗಳು ಮರಿ ಇಟ್ಟಿದ್ರೆ, ನಾಯಿ ಸಂಖ್ಯೆ ಜಾಸ್ತಿ ಆದ್ರೆ ನೀವು ಅದೆಲ್ಲ ಅಡಾಪ್ಷನ್ಗೆ ಕೊಟ್ಟು ಬೇರೆ ಬೇರೆ ಕಡೆಗೆ ಇದು ಶೇರ್ ಮಾಡಬೇಕು. ವಿಡಿಯೋಸ್, ಫೋಟೋಸ್ ಯಾರಿಗೆ ಮರಿ ಬೇಕಂದ್ರೆ ಶೇರ್ ಮಾಡಿದ್ರೆ ಅಲ್ಲಿ ನಾಯಿಗಳು ಸಂಖ್ಯೆ ಸಹ ಕಮ್ಮಿ ಆಗ್ತದೆ. ಯಾರಿಗೆ ನಾಯಿ ಸಾಕ್ಲಿಕ್ಕೆ ಇಷ್ಟ ಇರ್ತದೆ ಅವರು ತಗೊಳ್ತಾರೆ. ಎಸ್ ಸರ್. ಇಲ್ಲ, ತಮ್ಗಳ ಮಾತು ಕೂಡ ವ್ಯಾಲಿಡ್, ನಾನು ಇಲ್ಲ ಅಂತ ಹೇಳಲ್ಲ ಯಾವತ್ತು ಕೂಡ. ಅಂದ್ರೆ ನಾಯಿಗಳಿಂದ, ಬೀದಿ ನಾಯಿಗಳಿಂದ ಬಹಳಷ್ಟು ತೊಂದರೆಗಳು ಆಗುತ್ತೆ ಕೆಲವು ಕಡೆಗಳಲ್ಲಿ. ಅದು ಕಚ್ಚಲಿಕ್ಕೆ ಬರುವಂತದ್ದು ಅಥವಾ ಅದ್ರ ಓಡಿಸಿಕೊಂಡು ಹೋಗೋದೇ ಘಟನೆಗಳು ನಡೆದಿದೆ, ಇಲ್ಲ ಅಂತ ನಾವು ಹೇಳಲ್ಲ. ಆದ್ರೆ ಈ ಒಂದು ವಿಚಾರ ಯಾಕೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಬಂದಾಗ, ಈ ರೀತಿ ಸಾಕಿದಂತಹ ಮಾಲೀಕರು ಆ ನಾಯಿಗೆ ದ್ರೋಹವನ್ನ ಮಾಡಿದಾಗ, ನಂಬಿಕೆ ದ್ರೋಹವನ್ನ ಮಾಡಿದಾಗ, ಈ ರೀತಿ ಬಿಟ್ಟಾಗ ಅಲ್ಟಿಮೇಟ್ಲಿ ಅದು ಬೀದಿ ನಾಯಿ ಆಗುವಂಥದ್ದು. ಬೀದಿ ನಾಯಿ ಆದಾಗ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಪಾಪ ಅವುಗಳಿಗೆ ಬದುಕಿ ಗೊತ್ತಿಲ್ಲ, ಅಂದ್ರೆ ತಿಂದು ಗೊತ್ತಿಲ್ಲ, ಯಾಕಂದ್ರೆ ಫೀಡಿಂಗ್ ಆಗ್ತಾ ಇತ್ತು ಯಾವತ್ತು ಕೂಡ, ಇವರುಗಳು ಕೊಡ್ತಾ ಇದ್ರು. ಸೊ ಹಾಗಿದ್ದಾಗ ಅದು ಮತ್ತೊಂದು ಎಕ್ಸ್ಟೆಂಟ್ಗೆ ಹೋಗಬಹುದು ಅನ್ನೋದು ನನ್ನ ಭಾವನೆ. ಇಸ್ ಇಟ್ ಮೇಡಮ್? 100%. ಸೊ ದಟ್ಸ್ ವೈ. ಹಾಗಿದ್ದಾಗ ಆ ಒಂದು ವಿಚಾರದ ಬಗ್ಗೆ ಗಮನವನ್ನು ಕೊಡೋಣ. ಅದಕ್ಕೋಸ್ಕರ ನಮ್ಮ ಧಿಕ್ಕಾರ ಇರುವಂಥದ್ದು ಇಂತಹ ಮನಸ್ಥಿತಿಗಳ ಮೇಲೆ ನಮ್ಗಳ ಧಿಕ್ಕಾರ ಇರುವಂಥದ್ದು. ಅದಕ್ಕೆ ಗೊತ್ತಿಲ್ಲ ಮುಂದಕ್ಕೆ ಯಾವ ರೀತಿ ಬದುಕಬೇಕು, ಏನ್ ಕತೆ ಅನ್ನುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಾನು ರಾಜೇಶ್ ಅವರು, ಎಲ್ಲಿಂದ ಸರ್? ನಾವು ಕಾರ್ಕಳದಿಂದ ಮಾತಾಡೋದು ಸರ್. ನಮಸ್ತೆ ರಾಜೇಶ್ ಅವರು, ಮಾತಾಡಿ ಸರ್. ಏನ್ ವಿಷಯ ಅಂದ್ರೆ, ಅವರೊಬ್ಬರು ಯಾರ ಪುತ್ತೂರವರು ಹೇಳಿದ್ರು ನಾಯಿ ಹಾಗೆ ಹೀಗೆ ಅಂತ ಹೇಳಿದ್ರು ವಿಷಯ. ಮಾತ್ರ ಎಂತ ಗೊತ್ತಾ, ನಾಯಿ ಮಾತ್ರ ಅಲ್ಲ, ದೊಡ್ಡ ಪ್ರಾಣಿಗಳು ಈಗ ಆನೆ, ಸಿಂಹ, ಬಾಕಿದೆ ಯಾವ ಪ್ರಾಣಿ ಸಹ ಅಕ್ರಾಸ್ ಆಗ್ತದೆ ಯಾವ ವಿಷಯ ಅಲ್ಲ. ಹೌದಪ್ಪ, ನಿಜ ಅಲ್ಲ? ಹೌದು ಸರ್, ಹೌದು ಸರ್. ಇವರು ಖಾಲಿ ಒಂದು ನಾಯಿಯನ್ನು ಮಾತ್ರ ಒಂದು ಟಾರ್ಗೆಟ್ ಮಾಡುದು ಯಾಕೆ? ಈಗ ಹೆಚ್ಚಿಗೆ ದನ ನೋಡಿದ್ರೆ ದನ ಸಹ ಅವರು ದನ ಸಾಕ್ತಾರೆ ಅಂತ ಹೇಳ್ತಾರೆ. ಅವರ ಮನೆಯವರಿಗೆ ದನ ಸಹ ಇದು ಮಾಡ್ತದೆ. ಸತ್ಯ ಸರ್. ಜನಗಳು ಒಂದು ನಾಯಿ 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 ಅಂತ ಯಾಕೆ? ಆಕ್ಚುಲಿ ನಾಯಿಯಷ್ಟು ಬುದ್ಧಿನ ಯಾವುದೂ ಇಲ್ಲ. ನಿಜ ಅಲ್ಲ? ಸುಮ್ಮನೆ ನಾಯಿ ನಾಯಿ ಅಂತ ಹೇಳಿಕೊಂಡು ಸುಮ್ಮನೆ ರೋಡಲ್ಲಿ ಹಾಗೆ ಹೀಗೆ ಅಂತ ರೋಡಿನವರಿಗೆ ಇದು ಮಾಡ್ತಾರೆ. ಹಾಗೆ ಈಗ ಮೊನ್ನೆ ಕೇರಳದಲ್ಲಿ ಇಷ್ಟೆಲ್ಲ ಆಯ್ತು, ಆನೆಗಳು ಯಾರ 25-30 ಜನವನ್ನು ಕೊಂದಿತ್ತು. ಆ ವಿಷಯ ಯಾಕೆ ಇವರು ಕೇಳುದಿಲ್ಲ? ಅದನ್ನೆಲ್ಲ ಕರೆಕ್ಟ್ ನಿಜ. ಈಗ ದನಸ ನೋಡಿ, ಈಗ ಟಿವಿಯಲ್ಲೆಲ್ಲ ನಾವು ನೋಡ್ತೀವಿ, ದನಗಳೆಲ್ಲ ಎಕ್ರೋಸ್ ಆಗಿ ಒಬ್ಬರನ್ನ ತುಳಿತಾರೆ, ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಅದನ್ನಕ್ಕೆ ಇವರಲ್ಲಿ ಇದು ಮಾಡುದಿಲ್ಲ. ನಿಜ ಸತ್ಯ. ಹೌದು ಸರ್, ಕರೆಕ್ಟ್. ಸುಮ್ಮನೆ ಈ ನಾಯಿಯನ್ನು ನಾಯಿ ಅಂತ ಆಕ್ಚುಲಿ ನಾಯಿಯಷ್ಟು ಬುದ್ಧಿಯಷ್ಟು ಯಾವ್ದು ಇಲ್ಲ ಪ್ರಾಯ. ನಿಜವಾದ ಮಾತು ಸರ್. ಇಲ್ಲ, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಒಂದು ಅಗ್ರೆಸಿವ್ನೆಸ್ ಇರುತ್ತೆ. ಸೊ ಅದನ್ನು ಬಿಟ್ಟು ನಾಯಿಗಳ ಮೇಲೆ ಈ ರೀತಿಯ ಒಂದು ಆರೋಪ. ಎಸ್ ಸರ್, ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು. ಸೊ ಈ ಒಂದು ಘಟನೆ ನಡೆದಿರುವಂತದ್ದು ಡೊಂಗರಕೇರಿಯಲ್ಲಿ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಹಲೋ, ಲೈನಲ್ಲಿ ಇದ್ದೀರಾ? ಓಕೆ, ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನನ್ನ ಹೆಸರು ಯಶೋಧ, ಮೂಡಬಿದ್ರಿಂದ ಮಾತಾಡೋದು ಸರ್. ಮೂಡಬಿದ್ರಿಂದ ಯಶೋಧ ಅವ್ರು, ಮಾತಾಡಿ ಮೇಡಮ್.
ಹೌದು, ಯಾಕಂದ್ರೆ ನಾವು ನಮ್ಮಿಂದಲೇ ಮಾಡುವಂತದ್ದು ಸರ್. ಯಾಕಂದ್ರೆ ನಾಯಿಗಳಿಗೆ ಸಹ ಒಂದು ಹಕ್ಕಿದೆ ಸರ್, ಮನುಷ್ಯರಾಗಿ ಹಕ್ಕಿದೆ. ಯಾಕೆಂದ್ರೆ ನಮ್ಮ ಮನೇಲಿ ಒಂದು ಹೆಣ್ಣು ನಾಯಿ ಸಾಕಿದ್ರೆ ಅದಕ್ಕೆ ತಕ್ಕ ಒಂದು ಆಪರೇಷನ್ ಮಾಡ್ಕೊಂಡು ಆಪರೇಷನ್ ಮಾಡದೇ ಇದ್ರೆ ಆ ಮಕ್ಕಳನ್ನು ರೋಡಿಗೆ ಬಿಡ್ತಾರೆ ಸರ್. ನಮ್ಮ ಮಕ್ಕಳನ್ನು ನಾವು ರೋಡಿಗೆ ಬಿಡ್ತೀವಾ? ನಮ್ಮ ಮಕ್ಕಳನ್ನು ನಾವು ರೋಡಿಗೆ ಬಿಡ್ತೀವಾ? ಹಾಗಾದ್ರೆ ಅವರ ಮಕ್ಕಳನ್ನು ಸಹ ಕೊಂಡೋಗಿ ರೋಡಿಗೆ ಬಿಡಬೇಕು ಸರ್. ಯಾಕಂದ್ರೆ ನಾವು ರೋಡಲ್ಲಿ ಇದ್ದ ನಾಯಿ ಮರಿಗಳನ್ನು ನೋಡಿ ಎಷ್ಟು ಹೊಟ್ಟೆ ಉರಿಸ್ತೇವೆ. ನಮ್ಮ ಟಿಫಿನ್ ಅನ್ನು ಕೊಂಡೋಗಿ ಅದಕ್ಕೆ ಹಾಕ್ತೀವಿ ಸರ್. ತುಂಬಾ ಹೊಟ್ಟೆ ಉರಿತೇವೆ. ಅಲ್ಲಿಂದ ಬಂದ ರಾತ್ರಿ ತನಕ ನಮ್ಗೆ ತುಂಬಾ ನೋವಾಗ್ತದೆ. ಮತ್ತೆ ಹೇಳ್ಬೇಕಾದ್ರೆ ಒಂದು ಜನ್ಮದಲ್ಲಿ ನಾವು ನಾಯಿಯಾಗಿ ಹುಟ್ಟಿದ್ರೆ ಆ ರೀತಿ ಆಗ್ಬಹುದಲ್ಲ ಸರ್ ನಾವು ಸಹ. ಕರೆಕ್ಟ್ ಮೇಡಮ್, ಕರ್ಮ ಸಿಗ್ತದೆ ನಮ್ಗೆ. ಅದನ್ನ ಯಾಕೆ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಿಲ್ಲ ಸರ್? ನಾನು ಅದು ಜನರಿಗೆ ಹೇಳುವಂತದ್ದು. ನಾನು ಒಂದು ಸೋಷಿಯಲ್ ವರ್ಕ್ ಆಗಿ ಕೆಲಸ ಮಾಡ್ತೀನಿ ಸರ್. ನನ್ಗೆ ತುಂಬಾ ನೋವಾಗ್ತದೆ ಸರ್. ಯಾಕಂದ್ರೆ ಒಂದು ಯಾವುದೋ ಒಂದು 7 ಜನ್ಮದಲ್ಲಿ ಒಂದು ಜನ್ಮ ನಮ್ಗೆ ನಾಯಿ ಆಗಿ ಹುಟ್ಟಬಹುದು. ಅವಾಗ ನಾವು ಸಹ ರೋಡಲ್ಲಿ ಒಂದು ಬೇಡುವ ಪರಿಸ್ಥಿತಿ ಬಂದ್ರೆ ಅವುಗಳಿಗೆ ಹಾಕಿದ್ರೆ ಮಾತ್ರ ತಿನ್ನೋದಲ್ಲ ಸರ್. ಹೋಗಿ ಒಳಗಿಂದ ಹೋಗಿ ಮನುಷ್ಯರು ಅರ್ಥ ಮಾಡ್ಬೇಕು. ಒಂದೇ ಅಂದ್ರೆ ಹೇಳಿದಾಗೆ ಅವುಗಳಿಗೆ ನೋಡಿ ಸರ್ಕಾರದಿಂದ ಅವುಗಳಿಗೆ ವ್ಯವಸ್ಥೆ ಇದೆ, ಅವುಗಳನ್ನು ಮಾಡಬೇಕು. ಇಲ್ಲಾಂದ್ರೆ ಹೆಣ್ಣು ನಾಯಿಯನ್ನು ಸಾಕಬಾರ್ದು ಸರ್. ಅದು ಕಣ್ಣು ಬೀಳುವ ಮುಂಚೆನೆ ಅವರು ರೋಡಿಗೆ ಕೊಂಡೋಗಿ ಬಿಸಾಡ್ತಾರೆ ಸರ್. ಅದನ್ನು ನೋಡುವಾಗ ನಮ್ಗೆ ಹೊಟ್ಟೆ ಉರಿಯುತ್ತದೆ. ನಮ್ಮ ಮಗುವನ್ನು ಎಷ್ಟು ಪ್ರೀತಿಯಿಂದ ಹಾಲು ಬೆಣ್ಣೆ ಕೊಟ್ಟು ಸಾಕ್ತೀವಿ, ಆ ನಾಯಿಗೆ ಯಾಕೆ ಒಂದು ತುತ್ತು ಅನ್ನ ಹಾಕಬಾರ್ದು ಸರ್? ಕರೆಕ್ಟ್. ತಮಗೂ ಕೂಡ ಬೇಸರ ಆಗಿದೆ ಬಹಳಷ್ಟು ಅಲ್ವಾ ಮೇಡಮ್ ಈ ಒಂದು ವಿಚಾರದಿಂದ, ಈ ಒಂದು ಘಟನೆಯಿಂದ? ಸರ್, ನಾನು ತುಂಬಾ ಇದು ಕಣ್ಣಲ್ಲಿ ಕಾಣ್ತಾ ಇದ್ದೇನೆ ಸರ್, ತುಂಬಾ ಅಲ್ವಾ? ನಿಜ. ಎಸ್ ಮೇಡಮ್, ಎಸ್. ತುಂಬಾ ಬೇಜಾರಾಗುತ್ತೆ ಸರ್. ನಾಯಿ ಅಂದ್ರೆ ಅದು ದೇವರು. ಯಾಕಂದ್ರೆ ನಾಯಿ, ಪ್ರಾಣಿ, ದನ ಎಲ್ಲವೂ ಒಂದು ರೂಪದಲ್ಲಿ ನಮ್ಗೆ ಪರಿಸರ ಅಂದ್ರೆ ದೇವರ, ನಮ್ಗೆ ಕಾಣೋದೇ ದೇವರ ಅದೇ ಇಲ್ಲ ಸರ್. ನಾವು ದೇವರಿಗೆ ಮೂರ್ತಿಗೆ ಪೂಜೆ ಮಾಡಿ ಪ್ರಯೋಜನ, ಅವುಗಳಿಗೆ ಹಾಕಿ ನಾವು ಮೂರ್ತಿಗೆ ಹೋಗಿ ಕೈ ಮುಗಿತಾರೆ, ಅದು ಹಾರ ಹಾಕ್ತಾರೆ, ಇಷ್ಟು ಹಣ ಡೊನೇಷನ್ ಹಾಕ್ತಾರೆ. ಯಾಕೆ ಸರ್? ನೋಡಿ, ಅವ್ರ ಅಮ್ಮ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಾನು ನೋಡ್ತಾ ಇದ್ದೇನೆ. ನಾನು ನಂಗೆ ತುಂಬಾ ಖುಷಿ ಆಗ್ತದೆ, ತುಂಬಾ ಹೆಮ್ಮೆ ಆಗ್ತದೆ, ತುಂಬಾ ಅವರಿಗೆ ಸೆಲ್ಯೂಟ್ ಕೊಡ್ತಾ ಇದ್ದೇನೆ ಸರ್ ನಾನು. ಯಾಕಂದ್ರೆ ಅವರು ಇಷ್ಟು ಪ್ರೀತಿಯಿಂದ ಇಷ್ಟು ಕಷ್ಟದ ಜೀವನದಲ್ಲಿ ಅವರು ಸಾಕ್ತಾ ಇದ್ದಾರೆ. ಮನುಷ್ಯರಿಗೆ ಇದು ಅರ್ಥ ಯಾಕೆ ಆಗುದಿಲ್ಲ? ಯಾಕಂದ್ರೆ ಇದು ನಾಯಿಗಳಿಗಿಂತ ಸಹ ಕಡೆ ಅಂತ ನಮ್ಮ ಮನುಷ್ಯರ ನಾನು ಸ್ವಲ್ಪ ಭಾವಿಸ್ತೇನೆ. ಹೌದು ಮೇಡಮ್, ಹೌದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ತಮಗೆ ಬಹಳಷ್ಟು ಬೇಸರ ಆಗಿದೆ, ನೋಡೋಟ ಒಂದು ವಿಚಾರ ಗೊತ್ತಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರಿನಿಂದ ಸರ್? ನಾನು ಸಾಯಿನಾಥ್ ಅವರು ಬೋಳೂರಿನಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ ಈ ಒಂದು ಘಟನೆ ಬಗ್ಗೆ? ಬಗ್ಗೆಯಲ್ಲಿ 3 ವಿಷಯ ಉಂಟು, ನಾನೊಂದು ಹೇಳ್ಬೋದಾ? ಹೇಳಿ ಸರ್. ನಮ್ಗೆ ನಾವು ಸಣ್ಣದಿರುವಾಗ ಒಂದು ಮನೆಯಲ್ಲಿ ನಾಯಿ ಇದ್ರೆ ರಾತ್ರಿ ಹೋಗ್ಲಿಕ್ಕೆ ತುಂಬಾ ಎದುರ್ತಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ಮನೆಯಲ್ಲಿ ನಾಯಿ ಉಂಟು, ಕಾವಲ್ಗಾರ ಇದ್ದ ಹಾಗೆ ಅವರು. ಅಷ್ಟು ಒಂದು ಪ್ರೀತಿ, ವಿಶ್ವಾಸ ಇತ್ತು. ಅಂದ್ರೆ ಅಷ್ಟು ಹೆದರಿಕೆ ಇತ್ತು. ಮತ್ತು ಸಾಕಿದು ನಾಯಿ ಯಾವತ್ತು ಯಾರಿಗೆ ಎಳೆದುಕೊಂಡು ಹೋಗುದಾಗ್ಲಿ ಎಂತದ್ದು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದರಷ್ಟು ಶಾಪ ಯಾವ್ದಿಲ್ಲ. ಯಾಕೆಂತ ಹೇಳಿದ್ರೆ ಮೂಕ ಪ್ರಾಣಿ. ಹೌದಪ್ಪ, ನಮ್ಮಿಂದ ಸಾಧ್ಯ ಇಲ್ಲ ಸರಿ. ಈಗ ನಾವು ಸಣ್ಣದಿರುವ ತರ್ತೇವೆ, ಆದ್ರೆ ಸಾಕ್ಲಿಕ್ಕೆ ಆಗ್ಲಿಲ್ಲ. ಅದ್ರದ್ದು ಅದನ್ನು ಮನೆಯ ಬದಿಯಲ್ಲಿ ಎಲ್ಲಿಯಾದ್ರೂ ಒಂದು ಇಟ್ಟು ಚಂದದಲ್ಲಿ ನೋಡಿದ್ರೆ 2 ಊಟಕ್ಕೆ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ನಾವು ತಿಂದದನ್ನ ಹಾಕಿದ್ರೆ ಸಾಕು, ಅದಕ್ಕೆ ಅಂತ ಬೇಯಿಸಿ ಹಾಕ್ಬೇಕಂತಿಲ್ಲ. ಈಗ ನಾನು ಡೈಲಿ 3:30 ಗಂಟೆಗೆ ರಾತ್ರಿ ಎದ್ದು ಹೋಗ್ತೇನೆ, ನಾನು ಅಡಿಗೆ ಕೆಲಸಕ್ಕೆ ಹೋಗುವ. ನಾಯಿ ತುಂಬಾ ನಾಯಿ ಸಿಗ್ತದೆ, ಒಮ್ಮೊಮ್ಮೆ ಬೆನ್ನಚ್ಚಿಕೊಂಡು ಬರ್ತದೆ. ಅದಕ್ಕೆ ಡಿಕ್ಕಿಯಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಇರುತ್ತೆ 2. ಮೊದಲನೇ ದಿವಸ ದೂರದಲ್ಲಿ ಹಾಕುದು, 2ನೇ ದಿವಸ ಹತ್ತಿರ ಬರ್ತದೆ, 4ನೇ ದಿವಸ ಬಾಲ್ ಅಲ್ಲಾಡಿಸಿ ಏನಿಲ್ಲ ಕ್ಲೀನ್, ಮತ್ತೆ ನಿಲ್ಲಿಸ್ಲಿಲ್ಲ ಅಂದ್ರೆ ಬಾರಿ ಕಷ್ಟ. ನಾ ಮತ್ತೆ ಬಿಸ್ಕೆಟ್ ಜಾಸ್ತಿ ಹಾಕುದಿಲ್ಲ. ಯಾಕಂತ ಹೇಳಿ ಅದ್ರ ಸ್ವೀಟ್ ಹಾಕ್ಬಾರ್ದು, ಅದರ ರೋಮ ಹೋಗ್ತದೆ. ಅದು ಒಂದು ಅದರದ್ದು ಒಂದು ಪಾಲಿಶ್ ಉಂಟು. ಈಗ ಅದು ಕೆಲವರಿಗೆ ಗೊತ್ತಿಲ್ಲ, ಅದು ಎಲ್ಲರೂ ಈಗ ಬಿಸ್ಕಿಟ್, ಪಾರ್ಲೇಜಿ ಬಿಸ್ಕಿಟ್ ಎಲ್ಲರಿಗೆ ಸಹ ಅದೇ ಆಗಿದೆ. ಮತ್ತು 2ನೇದು ಎಂತ ಹೇಳಿದ್ರೆ, ಬಿಸ್ಕಿಟ್ ಹಾಕುದು ಪರವಾಗಿಲ್ಲ, ಅದಕ್ಕೆ ನೀರಿಡ್ಬೇಕು. ಅದು ಮೈದಾ, ಅದು ತಿಂದ ಮೇಲೆ ನೀರು ಅದಕ್ಕೆ ಇರುದಿಲ್ಲ. ನಾನು ಜಾಸ್ತಿಯಾಗಿ ಎಲ್ಲಿಯಾದ್ರೂ ಒಂದು ತಟ್ಟೆಯಲ್ಲಿ, ಈಗ ಐಸ್ ಕ್ರೀಮ್ ಇದೆಲ್ಲ ತಟ್ಟೆ ಉಂಟಲ್ಲ, ಅಲ್ಲಿ ಈಗ ನೀರಿಟ್ಟು ಹೋಗ್ತೇನೆ. ಅಂದ್ರೆ ಕುಡಿಯೋದಾದ್ರೆ ಕುಡಿಲಿ ಅಂತ, ನಮ್ಗೆ ಅದನ್ನು ಕಾಯ್ಲಿಕ್ಕೆ ಆಗುದಿಲ್ಲ ಕುಡಿಯೋ ತನಕ. ಒಂದು ಇಟ್ಟು ಹೋಗುವ ಒಂದು ಮಾನವೀಯತೆ. ಯಾಕೆಂತ ಹೇಳಿದ್ರೆ ಒಂದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ. ಈಗ ಬೈಕಲ್ಲಿ ಸ್ಕಿಟ್ ಆಗ್ತಾರೆ, ಬೀಳ್ತಾರೆ, ಅದೆಲ್ಲ ಸಹಜ ಅಲ್ಲ, ಹೇಳುದಿಲ್ಲ ನಾನು. ಅದು ಎಂತ ಮಾಡುದು ಹೇಳಿ, ನಮ್ಮ ವಿಧಿ ವಿಧಿಯನ್ನು ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೆಸರಿಗೆ ಮಾತ್ರ ನಾಯಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಎಲ್ಲ ಒಳ್ಳೆ ಟಿಪ್ಸ್ ಹೇಳಿದ್ರಿ. ವಾಟ್ ಅಬೌಟ್ ಪಾರ್ಲೆಜಿ ಬಿಟ್ಟು ಅದು ಹೇಳಿದ್ರು ವೀಟಾ ಮಾರಿಗೋಲ್ಡ್ ಇದೆಯಲ್ವಾ, ಅದನ್ನ ಹಾಕಿದ್ರೆ ಹೇಗೆ? ಅದು ಬೆಸ್ಟ್ ಅಲ್ಲ
ಓಕೆ, ವೀಟ ಮಾರಿಗೋಲ್ಡ್ ಹಾಕಿದ್ರೆ ಹೇಗೆ ಅಂತ ಕೇಳುವಂಥದ್ದು, ಯಾಕಂದ್ರೆ ತಾವು ಒಂದು ಒಳ್ಳೆ ಟಿಪ್ಸ್ ಕೊಟ್ರಿ, ಅದಕ್ಕೋಸ್ಕರ ನಾನು ಕೇಳಿರುವಂತದ್ದು. ಅದು ಚೆಪ್ಪೆ ಅಲ್ಲ. ಹೌದಂತೆ ಮೇಡಮ್ ಕೂಡ ಹೇಳಿದ್ರು. ನಾನು ಇಷ್ಟು ವರ್ಷ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ನಾನು ಕೂಡ ಹಾಕ್ತಾ ಇದ್ದೇನೆ. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಹೇಳಿದ್ರು ಪಾರ್ಲೆಜಿ ಹಾಕಿದ್ರೆ ಈ ರೀತಿ ರೋಮಗಳು ಉದುರುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಹುಳ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಬೆನ್ನಲ್ಲಿ ಸ್ಟಾರ್ಟ್ ಆಗುದು, ಬೆನ್ನಲ್ಲಿ ಗಜ್ಜಿ ಆಗ್ತದೆ. ನಾನಂದ್ರೆ ನಾಯನ್ನು ಚಿಕ್ಕದಿಂದ ಸಾಕಿದ ಹುಡುಗ. ಓಕೆ, ಹಾಗಿದ್ದಾಗ ನನ್ಗೆ ಆಮೇಲೆ ಗೊತ್ತಾಯ್ತು. ಆಮೇಲೆ ಈಗ ವೀಟ ಮಾರಿಗೋಲ್ಡ್ ಹಾಕ್ತಿದ್ದೆ, ಅದಕ್ಕೋಸ್ಕರ ನಾನು ಕನ್ಸರ್ನ್. ಸರಿ, ನಾನು ಇದು ಗ್ಲುಕೋಸ್ ಇದು ಪಾರ್ಲೆಜಿ ಯಾಕೆ ಅಂತ. ಸರಿ, ಎಸ್ ಸರ್, ಥ್ಯಾಂಕ್ ಯು. ಪಾರ್ಲೆಜಿ ಯಾಕೆ ಅಂತ ಹೇಳಿದೆ, ಹಾಕುವವರಿಗೆ ಸ್ವಲ್ಪ ಜಾಗ್ರತೆ ಇರಲಿ ಅಂತ. ಇಲ್ಲ, ಒಳ್ಳೆ ವಿಚಾರ, ಯಾಕಂದ್ರೆ ನೀವು ಹೇಳಿದ್ರಿಂದ ಆ ಒಂದು ವಿಚಾರ ಚರ್ಚೆಗೆ ಬಂತು. ಸಕ್ಕರೆ ಇರುತ್ತೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸಾಯಿನಾಥ್ ಬೋಳೂರ್ ಅವರೇ, ಥ್ಯಾಂಕ್ ಯು. ಯಾಕಂದ್ರೆ ತಾವು ಆ ಒಂದು ವಿಚಾರ ಪ್ರಸ್ತಾಪ ಮಾಡೋದ್ರಿಂದ ಇಲ್ಲಿ ಬಹಳಷ್ಟು ಜನರಿಗೆ ನಾಲೆಜ್ ಬಂತು. ವೀಟ ಮಾರಿಗೋಲ್ಡ್ ಹಾಕಬಹುದು, ಪಾರ್ಲೆಜಿ ಹಾಕಿದ್ರೆ ಸಮಸ್ಯೆ ಆಗುತ್ತೆ ಅಂದ್ರೆ ರೋಮ ಹೋಗ್ತದೆ, ಹೊಟ್ಟೆಲಿ ಹುಳ ಆಗ್ತದೆ, ಸ್ಕಿನ್ ಇನ್ಫೆಕ್ಷನ್ ಆಗ್ತದೆ, ಸ್ಕಿನ್ ಕ್ಯಾನ್ಸರ್ ಎಲ್ಲ ಬರ್ತದೆ, ಅದು ಮೇಲೆ ಹುಳಗಳು ಕೂರ್ತದೆ, ತುಂಬಾ ಪ್ರಾಬ್ಲಮ್ ಆಗ್ತದೆ. ಒಳ್ಳೆಯ ಟಿಪ್ಸ್ ಇದು. ಆಕ್ಚುಲಿ ಹಾಲು ಹಾಕಬಾರ್ದು, ಹೇಗೆ ಹಾಲು ಸಹ ಆಗಬಾರ್ದು ನಾಯಿಗಳಿಗೆ, ಹೊಟ್ಟೆಲಿ ಹುಳ ಆಗ್ತದೆ. ಮೊಸರು ಹಾಕ್ಬೇಕು, ಹಾಲು ಒನ್ ಟೈಪ್ ಆಫ್ ಪಾಯ್ಸನ್ ಟು ಡಾಗ್. ಓಕೆ, ಹಾಗೆ ಅಂದ್ರೆ ಒಳ್ಳೆ ವ್ಯಾಲ್ಯೂಯಬಲ್ ಟಿಪ್ಸ್ ಇದೆ. ಯಾಕಂದ್ರೆ ಬಹಳಷ್ಟು ಜನರು ನಾಯಿ ಪ್ರೇಮಿಗಳು ಇದ್ದಾರೆ, ಆದ್ರೆ ಅವರು ಪಾರ್ಲೇಜ್ಗಳನ್ನ ಹಾಕುವಂತ ನಾನು ನೋಡಿದ್ದೇನೆ. ಹಾಕ್ಬಹುದು ಹಾಲು, ಒಂದು ಸಲ 2 ಸಲ ಕಂಟಿನ್ಯೂ ಡೈಲಿ ಹಾಲು ಹಾಕಿದ್ರೆ ಒಂದು ಪಾಯ್ಸನ್ ಕೊಟ್ಟಿ ಹಾಗೆ ಆಗುತ್ತೆ. ಮತ್ತೆ ಪಾರ್ಲೇಜಿ ಬಿಸ್ಕಿಟ್ ಕೂಡ ಅದೇ ರೀತಿ ಕೊಡ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸ್ಲೋ ಪಾಯ್ಸನ್ ತರ ವರ್ಕ್ ಆಗುತ್ತೆ. ಬಹಳಷ್ಟು ಜನರು ಹೇಳ್ತಾ ಇದ್ರು, ನಾನು ಮೊದಲೇದಾಗಿ ಅಸಡ್ಡೆ ಆಗಿ ತೆಗೆದುಕೊಂಡಿದ್ದೆ, ಆದ್ರೆ ಮತ್ತೆ ಗೊತ್ತಾಯ್ತು ನನಗೂ ಕೂಡ. ತದನಂತರ ಈಗ ವೀಟ ಮಾರಿಗೋಲ್ಡ್ ಹಾಕ್ಲಿಕ್ಕೆ ಶುರು ಮಾಡಿದ್ದೇನೆ. ಸೊ ಹಾಗಿದ್ದಾಗ ಯಾರಾದ್ರೂ ಶ್ವಾನ ಪ್ರೇಮಿಗಳಿದ್ರೆ, ತಾವುಗಳು ನಾಯಿಗಳಿಗೆ ಫೀಡ್ ಮಾಡ್ತೀರಿ ಅಂತ ಬಂದಾಗ ದಯಮಾಡಿ ಪಾರ್ಲೇಜನ್ನ ಸ್ವಲ್ಪ ಅವಾಯ್ಡ್ ಮಾಡಿ ವೀಟ ಮಾರಿಗೋಲ್ಡ್ ಅನ್ನ ಹಾಕಿ. ಯಾಕಂದ್ರೆ ಅವುಗಳು ಕೂಡ ಬದುಕಲಿ. ಯಾಕಂದ್ರೆ ನಾವುಗಳು ಒಂದು ಕೊಡ್ತಾ ಇದೀವಿ ಅಂತ ಬಂದಾಗ ಪಾಪ ಅದು ಪ್ರೀತಿಯಿಂದ ತಿನ್ನುತ್ತೆ ನಮ್ಮನ್ನ ನೋಡಿ. ಪಾಪ ಇವನು ನನಗೆ ಏನಾದ್ರು ಮಾಡ್ತಾ ಇದ್ದಾನೆ, ಕೊಡ್ತಾ ಇದ್ದಾನೆ ಅಂತ ಖುಷಿಯಿಂದ ಕೃತಜ್ಞತೆ ಸಲ್ಲಿಸುತ್ತೆ. ಆದ್ರೆ ನಾವುಗಳು ಅದಕ್ಕೆ ಗೊತ್ತಿಲ್ಲದೇ ಅದು ಸ್ಲೋ ಪಾಯ್ಸನ್ ಕೊಡ್ತಾ ಇದೀವಿ ಅಂತ ಬಂದಾಗ ಅದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಪಾಪ ಅದು ನಮ್ಮನ್ನೇ ನಂಬಿರುತ್ತೆ. ಸೊ ಹಾಗಿದ್ದಾಗ ದಯಮಾಡಿ ಆ ಒಂದು ವಿಚಾರದಲ್ಲಿ ದಯಮಾಡಿ ಕ್ಷಮಿಸಿ. ಜೊತೆಗೆ ಪಾರ್ಲೇಜಿಯನ್ನು ಬದಿಗಿಟ್ಟು ಸ್ವಲ್ಪ ವೀಟ ಮಾರಿಗೋಲ್ಡ್ ಅಥವಾ ಸಕ್ಕರೆ ಅಂಶ ಕಡಿಮೆ ಇರುವಂತಹ ಬಿಸ್ಕಿಟ್ಗಳನ್ನು ಹಾಕಿ ಅನ್ನುವಂಥದ್ದು ಕಳಕಳಿಯ ವಿನಂತಿ. ರಜನಿ ಮೇಡಮ್ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನಮ್ಮ ಹೆಸರು ಮೋಹನ್ ಅಂತ. ಮೋಹನ್ ಅವರು ಎಲ್ಲಿಂದ ಸರ್? ಕಡಬ ತಾಲೂಕು. ಕಡಬದಿಂದ ಮೋಹನ್ ಅವರು. ನಮಸ್ತೆ ಮೋಹನ್ ಸರ್, ಮಾತಾಡಿ ಸರ್. ಸರ್ ಏನಂತ ನಾನು ತುಳುವಲ್ಲಿ ಮಾತಾಡ್ತೀನಿ. ಇದು ಒಂದು ಎಕ್ಚುಲಿ ನಾಯಿ ಬಂದದ ಆಜಾನ ಒಂಜಿ ಪಂಡತಿ ಜೋಕ್ಲೆ ತುಚ್ಚುಂಡು ಅವು ತುಚ್ಚುಂಡು ಒಂದು. ಹಲೋ ಪಲ್ಲೆ ಸರ್, ಪಲ್ಲೆ ಕೇನುಂಡು ಜೋಕ್ಲೆ ತುಚ್ಚುಂಡು ಒಂದ್ ಪೇರತಿ. ಈ ಬೊಗ್ಗಿ ನಾಯಿ ಸಾಂಕೇತಿಕ ಅಂದನಾಗ್ಲು ಪೂರ ದಾಯ್ದೆ ಕೊನತ್ತು ಬೊಗ್ಗಿ ನಾಯಿನ ಪೂರ ಸಾಂಕುನಾಗ್ಲು ಇಲ್ಲ ಕರೆಕ್ಟ್ ಇಂಕುಲ್ ಅವೇನೇ ಕೆನ್ನು ಬೊಗ್ಗಿ ನಾಯಿ ಸಾಂಕುನ ದಾಯ್ತೆ ಸಾಂಕುನ ಆಗ್ಲೇ ಇಲ್ಲ ಬಟ್ ಒಂದು ಅಂತ ಈ ರೋಡ್ ಸೈಡ್ ಪೂರ ಬುಡ್ಕುನಾನ ಆಗ್ಲೇ. ಕರೆಕ್ಟ್ ನಿಜ ತುಚ್ಚುನ ಬಂದ ಇದು ಬೀದಿ ನಾಯಿ ಇಪ್ಪುಂಡು ಮುಳು ಆಯ್ಕೆ ಬಿಸ್ಕೆಟ್ ಬಾರ್ ನಾವು ತಿನ್ಪುಂಡು ಐನ ಈತ ಮುಳು ಇಂಕ ಅಂಗರದ ಬರೀ ಏತ ನಾಯಿ ಇಲ್ಲ ಆಯ್ತು ಒಂಜಿ 10-15 ನಾಯಿ ಇಪ್ಪು ಅಂಗರದ ಬರೀತು ಆಯ್ತು ಒಂಜಿ ಬಿಸ್ಕೆಟ್ ಬಾರ್ದ ಇಂಕಲ್ಲ ಬಿಸ್ಕೆಟ್ ಬಾರ್ ನಾಡು ಏತು ಸೋಕುತ್ತೆ ಬಯ್ಯಾರ ಆ ಏತೂರ್ ಪಾರ್ದಿ ಆ ಎಂಚಿನ ಅನ್ಪೇದೆ ಆಲ್ ಮನ್ ಪಿಜಿ. ಕರೆಕ್ಟ್ ನಿಜ ಸೇಮ್ ಅವೇ ಕ್ವೆಶ್ಚನ್ ಎನ್ನ ಯಾನು ಏಲ್ಲೋದು ನಾಯಿಗ ನುಪ್ಪು ಬಾಡ್ವೆ ಉಪದ್ರವಂತರದೆ ಮನುಷ್ಯನು ಎಂಕ್ಲಿಗೂ ಚುಚ್ಚುಜಿ ನಿಕು ಒಂಜಿರಟ್ಟು ನಾಯಿ ಉಪ್ಪುನಾಗ ಫೋನ್ ಮಾಡ್ತದೆ ನಾಯಿ ಚುಚ್ಚುನು ಬಂದ್ಪಾರ ಅವಾಗ ಎಂಕ್ಲಿಗೆ ಏತು ಚುಚ್ಚೋಡು. ಕರೆಕ್ಟ್ ನಮ್ಮ ಕೊರ್ನಂಚಿನ ರಿಯಾಕ್ಷನ್ ವಿತ್ ಆಕ್ಷನ್ ನಮ್ಮ ಕೊರ್ನ ಫುಡ್ ಆಜನ ಬನ್ನದ ನಮ್ಮ ಪ್ರೊಟೆಕ್ಷನ್ ಜೋಕ್ಲೆ ಬಿಚ್ಚುನಂದು ಅದು ತೀರಂದ ನಾಯಿ ಪೂರ ಸಂಕುಳಗಳು. ಕರೆಕ್ಟ್ ಎಸ್ ಸರ್ ಅರ್ಥ ಎಸ್ ಸರ್. ಥ್ಯಾಂಕ್ ಯು ಸರ್. ಸೊಲ್ಮೇಲು ಮತ್ತೊಂದು ಕರೆ ಇದೆ. ಬಿಫೋರ್ ದಟ್ ನಾನು ನೇರವಾಗಿ ಇನ್ನು ಮುಂದಕ್ಕೆ ನಾನು ಮೇಯರ್ ಜೊತೆ ಮಾತಾಡಬೇಕು. ಸುಧೀರ್ ಶೆಟ್ಟಿ ಕಣ್ಣೂರು, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್, ಅವ್ರ ಜೊತೆ ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಅವರ ಗಮನಕ್ಕೆ ಬಂದಿದೆಯಾ ಈ ಒಂದು ವಿಚಾರ? ಬಂದಿದೆ ಆದರೆ ಏನು ಹೇಳ್ತಾರೆ, ಜೊತೆಗೆ ಬಂದಿಲ್ಲ ಆದರೆ ಗಮನಕ್ಕೆ ಬಂದಿರುವ ಹಾಗೆ ಮಾಡಬೇಕು. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಅಲ್ಲಿ ಒಂದು ತ್ಯಾಜ್ಯ ವಿಲೇವಾರಿ ವಾಹನ ಮಾಡದಿರುವಂತಹ ಒಂದು ಎಡವಟ್ಟು ಏನಿದೆ, ಆ ಸ್ವಾರ್ಥ ಒಂದು ಸ್ಟ್ರಾಟಜಿ ಏನಿದೆ ಅದರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ತಮ್ಮಲ್ಲಿ ಇಂತಹ ಒಂದು ಆಫರ್ಗಳು ಅವೈಲೇಬಲ್ ಇದೆಯಾ ಅನ್ನುವಂಥದ್ದು ಸೊ ಅವರ ಗಮನಕ್ಕೆ ತರಲೇಬೇಕಾಗುತ್ತೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರ, ಈ ಒಂದು ಘಟನೆ ಮತ್ತೆ ಮರುಕಳಿಸಬಾರ್ದು. ಆ ನಿಟ್ಟಿನಲ್ಲಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಅವ್ರ ಜೊತೆ ಮಾತಾಡಬೇಕು. ಎಸ್,
ಜೊತೆಗೆ ನನಗೆ ಆ ದೃಶ್ಯಾವಳಿಗಳನ್ನು ಒಂದ್ಸಲ ಪ್ಲೇ ಮಾಡಿ. ಅದರ ಜೊತೆಗೆ ಯಾಕಂತ ಬಂದಾಗ ಆ ದೃಶ್ಯಾವಳಿಗಳನ್ನು ಪ್ಲೇ ಮಾಡಿ. ಯಾಕಂದರೆ ನೋಡಿ ಗಮನಿಸಿದ್ದು, ಇದು ನಮ್ಮ ಮಂಗಳೂರಿನ ನಗರದ ಡೊಂಗರಕೇರಿಯಲ್ಲಿರುವಂತಹ ಒಂದು ಮನೆ. ಯಾಕಂದರೆ ತಾವುಗಳು ಗಮನಿಸಬೇಕು, ಅಲ್ಲಿ ಹೋದಾಗ ಇಂತಹ ಒಂದು ರಾಕ್ಷಸ ಮನಸ್ಥಿತಿ ಅವರು ಇದ್ದಾರೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ಬಂದಿರಬೇಕು. ಸೊ ದ್ಯಾಟ್ಸ್ ವೈ ನಾವು ಪ್ಲೇ ಮಾಡ್ತಿದ್ದೀವಿ. ಇದು ಮಂಗಳೂರು ನಗರದ ಡೊಂಗರಕೇರಿಯಲ್ಲಿರುವಂತಹ ಮನೆ. ಆ ಮನೆಯಲ್ಲಿರುವಂತಹ ಮನೆಯ ಮಾಲೀಕರು ಸಾಕಿದಂತಹ ಆ ಸಾಕು ನಾಯಿಯನ್ನು ಯಾವ ರೀತಿ ಕಸದ ಲಾರಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಇದೊಂದು ಮತ್ತೊಂದು CCTV ಫುಟೇಜ್. ಇದು ಬಹುಶಃ ಯಾರ ಮನೆ ಅನ್ನುವಂಥ ಗೊತ್ತಿಲ್ಲ, ಯಾರ ಅಪಾರ್ಟ್ಮೆಂಟಾ ಮನೆಯೋ ಗೊತ್ತಿಲ್ಲ. ಬಟ್ ಆ ನಾಯಿಯನ್ನು ಎಳೆದುಕೊಂಡು ಹೋಗುವಂಥ ರೀತಿಯನ್ನು ನೋಡಿ. ಪಾಪ ನಾಯಿ ಬರಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಸಾಕಿದಂಥ ನಾಯಿ ಅಲ್ವಾ, ಎಲ್ಲಿಗೆ ಹೋಗುತ್ತೆ ಪಾಪ, ಯಜಮಾನರನ್ನು ಬಿಟ್ಟು ಮಾಲೀಕರನ್ನು ಬಿಟ್ಟು ಪಾಪ ಹೋಯಿತು ನಾಯಿ. ಅಂದರೆ ಮತ್ತೆ ಆ ಮನೆ ಮಾಲೀಕೆ ನೋಡಿ, ಆ ಮಹಿಳೆ ನೋಡಿ, ಮಗು ಇತ್ತು ಮೈಲಿ, ಅದು ಚಿಕ್ಕ ಮಗು ಉಂಟು ಹೆಂಗಸರಿಗೆ. ಆ ಮಗು ಕೂಡ ನಾಳೆ ಈ ರೀತಿ ವಿಕೃತವಾಗಿ ಬೆಳೆಯುತ್ತೆ. ಅಂದ್ರೆ ಹೌದು, ಅಮ್ಮ ಮಾಡಿದ್ರಲ್ವಾ, ಅಜ್ಜಿ ಅಮ್ಮ ಎಲ್ಲ ಇದೇ ರೀತಿ ವಿಕೃತವಾಗಿ ಮೆರೆದಾಗ ನಾಯಿ, ಆ ಮಗುವಿನ ಮನಸ್ಸು ಕೂಡ ಅದೇ ರೀತಿ ವಿಕೃತವಾಗಿ ಬೆಳೆಯುತ್ತೆ. ನೋಡಿ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅನ್ನೋದು. ಪಾಪ ನಾಯಿಯನ್ನು ಗಮನಿಸಿ, ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಸಾಕಿದ ಯಜಮಾನನನ್ನು ಮಾಲೀಕರನ್ನು ಬಿಟ್ಟು ಯಾವತ್ತೂ ಕೂಡ ನಾಯಿ ಹೋಗಲ್ಲ. ಸೊ ಹಾಗಿದ್ದಾಗ ಪ್ರಥಮವಾಗಿ ಆ ಮಹಿಳೆಯೇ ಆ ನಾಯಿಯನ್ನು ಚೈನನ್ನು ಹಿಡಿದುಕೊಂಡು ಅವರುಗಳಿಗೆ ಕೊಡ್ತಾರೆ ನೋಡಿ, ಕೊಂಡೋಗುವಂತಹ ದೃಶ್ಯ. ಅಂದರೆ ನಾಯಿ ಹೋಗಲಿಕ್ಕೆ ಮನಸ್ಸಿಲ್ಲ. ತದನಂತರ ಅವರುಗಳು ಎಳೆದಾಡ್ತಾರೆ. ಇದು ಮಂಗಳೂರಿನ ಡೊಂಗರಕೇರಿಯಲ್ಲಿ ನಡೆದಿರುವಂತಹ ಘಟನೆ. ಓಕೆ, ಮಂಗಳೂರು ಪಾಲಿಕೆಯ ಮೇಯರ್ ಅವರು ಸುಧೀರ್ ಶೆಟ್ಟಿ ಕಣ್ಣೂರು ಅವ್ರ ಜೊತೆ ಮಾತಾಡಬೇಕು. ಕಾಲ್ ಮಾಡ್ತಾ ಇದ್ದೀವಿ, ಆದರೆ ಕಾಲ್ ತೆಗಿತಾ ಇಲ್ಲ. ಆದರೂ ಕೂಡ ಮಾತಾಡಬೇಕು ನಮಗೆ. ಮತ್ತೊಂದು ಸಲ ಮಾಡಿ, 3 ಸಲ ಕಾಲ್ ಮಾಡಿದ್ವಿ, ಮಲ್ಲೆಲ್ಲ ಮಾತಾಡಬೇಕು, ತಮಾಷೆ ಅಲ್ಲ. ಭಾಳಷ್ಟು ಈ ಒಂದು ವಿಷಯದ ಬಗ್ಗೆ ಆ್ಯಕ್ಷನ್ ತೆಗೆದುಕೊಳ್ಳೇಬೇಕಾಗುತ್ತೆ. ಇದೆಲ್ಲ ಭಾಳಷ್ಟು ಕಷ್ಟ. ಎಸ್, ಈ ನಾಯಿ ಮಿಸ್ಸಿಂಗ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಾಣಿ ದಯಾ ಸಂಘ, ಅನಿಮಲ್ ಕೇರ್ ಟ್ರಸ್ಟ್ನವರು ಒಂದು ನೋಟಿಸನ್ನು ಹೊರಡ್ತಾರೆ. ಇದನ್ನು ಗಮನಿಸಿ. ಆ ನಾಯಿಯನ್ನು ಎಳೆದುಕೊಂಡು ಹೋಗ್ತಾರೆ. ಮತ್ತೆ ನೋಡಿ, ತ್ಯಾಜ್ಯ ವಿಲೇವಾರಿ ಮಾಡುವವರು ಕೈಯಲ್ಲಿ ಒಂದು ಹಗ್ಗವನ್ನು ಹಿಡಿದುಕೊಳ್ತಾರೆ. ಆ ಕಪ್ಪು ಶರ್ಟ್ನ ವ್ಯಕ್ತಿ ಕೈಯಲ್ಲಿ ಹಗ್ಗವನ್ನು ಹಿಡಿದುಕೊಂಡು ಅದರ ಮುಖಕ್ಕೆ, ಬಾಯಿಗೆ, ಕೈಕಾಲು ಕಟ್ಟಲಿಕ್ಕೆ ರೆಡಿ ಆಗ್ತಾರೆ. ಅಂದರೆ ಇಷ್ಟು ಸಮಯವನ್ನು ಅವರು ವಿನಿಯೋಗ ಮಾಡ್ತಾರೆ ನೋಡಿ, ಸದುಪಯೋಗ ಮಾಡ್ತಾರೆ ನೋಡಿ. ನೋಡಿ, ಆ ಮಹಿಳೆಯ ಕೈಯಲ್ಲಿ ಬ್ಯಾಟ್ ಇದೆ. ಬ್ಯಾಟನ್ನು ಹಿಡಿದುಕೊಂಡು ಆ ನಾಯಿಯನ್ನು ಯಾವ ರೀತಿ ಯಾವ ರೀತಿ ದಬ್ಬಾಳಿ. ಆ ದೃಶ್ಯಾವಳಿ ಹಾಕಿ, ಆ ದೃಶ್ಯಾವಳಿ ಹಾಕಿ, ಇನ್ನೊಂದು ದೃಶ್ಯಾವಳಿ ಹಾಕಿ. ಎಸ್, ಇಲ್ಲಿ ಗಮನಿಸಿ. ಅಲ್ಲಿ ಒಬ್ಬರ ಕೈಯಲ್ಲಿ ಬ್ಯಾಟ್ ಅನ್ನ ಹಿಡಿದುಕೊಂಡು, ಹೆಂಗಸರ ಕೈಯಲ್ಲಿ, ಆ ಮಹಿಳೆಯ ಕೈಯಲ್ಲಿ ಬ್ಯಾಟ್ ಇದೆ. ಬ್ಯಾಟ್ ಅನ್ನ ಹಿಡಿದು ಆ ನಾಯಿಯನ್ನ ಕಂಟ್ರೋಲ್ ಮಾಡುವಂತಹ ರೀತಿ ನೋಡಿ ಯಾವ ರೀತಿ ಇರುತ್ತೆ. ಇನ್ನೊಬ್ರು ಆ ಕೈಯಲ್ಲಿ ಹಗ್ಗವನ್ನ ಹಿಡಿದುಕೊಂಡು ಆ ನಾಯಿಯ ಬಾಯಿ ಜೊತೆಗೆ ಕೈಕಾಲನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿ. ಅದು ಇಷ್ಟು ಟೈಮ್ಗಳು ಇರುತ್ತೆ ಇವರುಗಳಿಗೆ. ಆದರೆ ಬೇರೆಯವರ ಮನೆಗೆ ಹೋದಾಗ, ನಮ್ಗಳ ಸಾಮಾನ್ಯ ಜನರ ಮನೆಗೆ ಹೋದಾಗ ತ್ಯಾಜ್ಯ ವಿಲೇವಾರಿ ಮಾಡುವವರು ಯಾವ ರೀತಿ ಮಾಡ್ತಾರೆ, ಅಂದರೆ ಹಣ ಕೊಟ್ಟರೆ ಎಲ್ಲೂ ಕೂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ಈ ಪ್ರಶ್ನೆಯನ್ನು ಕೇಳ್ತಾ ಇರುತ್ತೆ. ಅಂದರೆ ಜೀವಂತವಾಗಿರುವಂಥ ಸಾಕು ನಾಯಿಯನ್ನು ಕೂಡ ಕೊಂಡೋಗುವಂತಹ ಆಫರ್ ಇದೆಯಾ ತಮ್ಗಳಲ್ಲಿ ಅನ್ನುವಂತಹ ಪ್ರಶ್ನೆ. ಆ ದೃಶ್ಯಗಳನ್ನು ಪ್ಲೇ ಮಾಡಿ. ದ ನೆಕ್ಸ್ಟ್ ಒನ್. ಎಸ್, ಎಸ್, ಇದು ತದನಂತರ ಇದು ಅನಿಮಲ್ ಕೇರ್ ಟ್ರಸ್ಟ್ನವರು ಕೊಟ್ಟಿರುವಂತಹ ಒಂದು ನೋಟಿಸ್. ಓಕೆ, ಆ ನಾಯಿಗೆ ಹೋಗಲಿಕ್ಕೆ ಆಗಲ್ಲ, ಮನಸ್ಸಿಲ್ಲ, ಕೊನೆಯ ಕ್ಷಣದವರೆಗೂ ಕೂಡ ಅದು ಹೋರಾಟ ಮಾಡುತ್ತೆ ಮಾಲೀಕರನ್ನ ಬಿಟ್ಟು ಹೋಗಬಾರ್ದು ಅನ್ನುವಂಥ ನಿಟ್ಟಲ್ಲಿ. ಆದರೆ ಆ ನಾಯಿಗೆ ಗೊತ್ತಿಲ್ಲ, ಈ ಮಾಲೀಕರು ಮನುಷ್ಯತ್ವ ಇದ್ದವರಲ್ಲ, ಮನುಷ್ಯತ್ವ ಇಲ್ಲದ ರಾಕ್ಷಸರು ಅಂತ ಹೇಳಿ ಕೊನೆಯದಾಗಿ ಆ ನಾಯಿಯನ್ನು ಆ ಗಾಡಿಯಲ್ಲಿ ಹಾಕ್ಕೊಂಡು ಕೊಂಡೋಗಲಾಗುತ್ತೆ. ತದನಂತರ ಆ ಒಂದು ನೋಟಿಸನ್ನು ಹಾಕಿ. ಎಸ್, ಈ ನೋಟಿಸನ್ನು ಅನಿಮಲ್ ಕೇರ್ ಟ್ರಸ್ಟ್ನವರು ಕೊಡ್ತಾರೆ. ಅಂದರೆ ಬ್ರೌನಿ ಅನ್ನುವಂಥ ಹೆಸರಿನ ಈ ನಾಯಿ ಕಾಣೆಯಾಗಿದೆ, ಇದನ್ನು ಹುಡುಕಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ನವರು ಒಂದು ನೋಟಿಸನ್ನು ಹೊರಡಿಸ್ತಾರೆ. ಸೊ ಹಾಗಿದ್ದಾಗ ಈ ನಾಯಿಗೋಸ್ಕರ ಒಂದು ಹುಡುಕಾಟ ಕೂಡ ನಡೆಯುತ್ತೆ. ನಮ್ಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅಲ್ಲೂ ಹೋಗಿ ಹುಡುಕ್ತಾರೆ ಪಚನಾಡಿ ಡಂಪಿಂಗ್ ಯಾರ್ಡಲ್ಲಿ, ಆದರೆ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಸಂಜೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ನೋಡಿ ನಾಗೇಶ್ ಮಳಲಿ ಅನ್ನುವಂಥವ್ರು ಕಾಲ್ ಮಾಡ್ತಾರೆ.
ಕಾಲ್ ಮಾಡಿ ಹೇಳಿದ್ದಾರೆ, ನಾವು ಆ ನಾಯಿಯನ್ನು ನೋಡಿದ್ದೀವಿ ಆ್ಯಂಡ್ ನಾಯಿ ಸೇಫ್ ಆಗಿದೆ, ಅದಕ್ಕೆ ನಾವು ಊಟವನ್ನು ಹಾಕಿದ್ದೀವಿ ಅನ್ನುವಂಥದ್ದು. ಅದಕ್ಕೋಸ್ಕರ ಹೇಳುವಂಥ ದೇವರು ದೊಡ್ಡವರು ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಆದರೆ ಈ ಒಂದು ವಿಚಾರದ ಬಗ್ಗೆ ನನಗೆ ನಾಯಿ ಸಿಕ್ಕಿದೆ, ಆದರೆ ಪಾಲಿಕೆಯ ಈ ಒಂದು ನಡೆಯ ಬಗ್ಗೆ, ತ್ಯಾಜ್ಯ ವಿಲೇವಾರಿಯ ಪಾಲಿಕೆಯ ಈ ಒಂದು ನಡೆಯ ಬಗ್ಗೆ ನನಗೆ ಕೇಳಲೇಬೇಕಾಗುತ್ತೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರಿಗೆ ಕಾಲ್ ತೆಗಿತಾ ಇಲ್ಲ ಅನ್ನುವಂಥದ್ದು. ಓಕೆ, ನಾನು ಮಹಾನಗರ ಪಾಲಿಕೆಗೆ ನಾನು ಬೈಯುವುದಿಲ್ಲ, ನಾನು ಆ ಗಾಡಿದವರಿಗೆ ಬೈಯುದು. ಯಾಕಂದ್ರೆ ಮಹಾನಗರ ಪಾಲಿಕಾ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಒಂದೊಂದು ವಿಷಯದಲ್ಲಿ. ಸೊ ಮಹಾನಗರ ಪಾಲಿಕಾಗೆ ನಾನು ರಿಕ್ವೆಸ್ಟ್ ಮಾಡುದು, ಈ ವ್ಯಾನು ಡ್ರೈವರ್ಗೆ ನೀವು ಆಕ್ಷನ್ ತಗೋಬೇಕು. ಓಕೆ, ಈ ಡೊಂಗರಕೇರಿ ಕಾರ್ಪೊರೇಟರ್ ವಾರ್ಡ್ ಅಲ್ಲಿನ ಕಾರ್ಪೊರೇಟರ್ ಯಾರಾಗ್ತಾರೆ ಡೊಂಗರಕೇರಿ ಕಡೆಯಿಂದ, ಆ ಒಂದು ಮಾಹಿತಿ ಬೇಕಾಗಿದೆ. ಕಾರ್ಪೊರೇಟರ್ ಯಾರಿದ್ದಾರೆ ಡೊಂಗರಕೇರಿ ಕಡೆಯಿಂದ ಅವರಿಗಾದರೂ ಕೂಡ ಈ ಒಂದು ಮಾಹಿತಿ ಬಗ್ಗೆ ನನಗೆ ಬೇಕಾಗಿದೆ, ಅವ್ರ ಜೊತೆ ಮಾತಾಡಬೇಕಾಗುತ್ತೆ. ಯಾಕಂದರೆ ಇಂಥ ಒಂದು ಪರಿಸ್ಥಿತಿ ಹೇಗೆ ಬರುತ್ತೆ ಅನ್ನೋಂಥ ಪ್ರಶ್ನೆಗಳ ನಡುವೆ ಅವ್ರುಗಳಿಗೆ ಏನು ಹೇಳ್ತಾರೆ, ಸೊ ಈ ರೀತಿ ಅವೈಲೇಬಿಲಿಟಿ ಇದೆಯಾ ಅನ್ನೋಂಥ ಪ್ರಶ್ನೆಗಳ ನಡುವೆ ರಜನೀಶ್ ಶೆಟ್ಟಿ ಅವರು ನಾನು ಮಾತಾಡ್ತಾ, ಜೊತೆಗೆ ಜೆರಾಲ್ಡ್ ಅವರು ಸಾಮಾಜಿಕ ಕಾರ್ಯಕರ್ತರು. ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಏನು ಹೇಳ್ತೀರಾ ಮೇಡಮ್, ಅಂದರೆ ಅಂತೂ ಇಂತೂ ನಾಯಿ ಸಿಕ್ಕಿದೆ, ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆಗಳು ಬರುತ್ತೆ. ಏನು ಹೇಳ್ತೀರಿ? ಈಗ ನಾನು ಒಂದು ಹೇಳುದು, ವಾಪಸ್ ಆ ಮನೆಗೆ ನಾಯಿ ಕೊಟ್ಟಬಾರ್ದು. ಒಂದು ಓಕೆ, ಈಗ ಅವರು ಮತ್ತೆ ಎಂತ ಮಾಡ್ತಾರೆ ಗೊತ್ತಿಲ್ಲ, ಮಾತ್ರ ನಾವಾಗಿ ಇನ್ನೊಂದು ಪಾಪ ಮಾಡಬಾರ್ದು. ಆ ಮನೆಗೆ ಈ ನಾಯಿ ವಾಪಸ್ ಕೊಟ್ಟು ಯಾರು ಸಾಕ್ತಾರೆ ಒಂದು ಅವರಿಗೆ ಕೊಡಿ. ಒಂದು ಮಹಾನಗರ ಪಾಲಿಕೆ ಇದಕ್ಕೆ ಯಾವಾಗ ಸಹ ರೈಟ್ ಕೊಡ್ಲಿಲ್ಲ. ಇದು ಡ್ರೈವರ್ನವರು, ವ್ಯಾನ್ದವರು ಯಾರು ಕಚರ ತಕೊಂಡು ಹೋಗ್ತಾರೆ ಆ ವ್ಯಾನ್ದವರು ಹಣಕ್ಕೆ ಅಂತ ಮಾಡಿದ್ದಾರೆ. ಸೊ ಕಾರ್ಪೊರೇಷನ್ ಯಾವಾಗ ಸಹ ಇದು ಒಂದು ತಪ್ಪು ಮಾಡುದಿಲ್ಲ. ಯಾಕಂದ್ರೆ ಕಾರ್ಪೊರೇಷನ್ ಎಲ್ಲೆಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಲ್ಲಿ ಅವರು ಸ್ಟೆರಿಲೈಸ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಎಲ್ಲಿ ಹುಚ್ಚು ನಾಯ್ದು ಕಂಪ್ಲೇಂಟ್ ಹೋಗಿದ್ರೆ ಅಲ್ಲಿಗೆ ರೆಸ್ಕ್ಯೂಗೆ ಜನ ಕಳಿಸ್ತಾರೆ. ಎಲ್ಲಿಯಾದ್ರೂ ಪ್ರಾಬ್ಲಮ್ ಬಂದ್ರೆ ಅಲ್ಲಿ ಸಾಲ್ವ್ ಮಾಡಲಿಕ್ಕೆ ಕಾರ್ಪೊರೇಷನ್ ಹೆಲ್ಪ್ ಮಾಡ್ತಾರೆ. ಸೊ ಮಹಾನಗರ ಪಾಲಿಕೆಗೆ ನಾನು ಯಾವಾಗ ಸಹ ಬೈಯುವುದಿಲ್ಲ. ನಾನು ಯಾರು ಮಹಾನಗರ ಪಾಲಿಕೆದು ರೂಲ್ಸ್ಗೆ ಅಗೇನ್ಸ್ಟ್ ಹೋಗ್ತಾರೆ ನಾನು ಅವರಿಗೆ ಮಾತ್ರ ಬೈಯುವುದು, ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಂತ ನಾನು ವೇದವಾಸ ಕಾಮತ್, ಬಿಸ್ನೆಸ್ ಚೌಟ ನಮ್ಮದು, ಮತ್ತು ಸುಧೀರ್ ಸರ್ ಇವರೆಲ್ಲ ಹತ್ರ ನಾನು ರಿಕ್ವೆಸ್ಟ್ ಮಾಡೋದು, ಇದಕ್ಕೆ ನೀವು ಆ್ಯಕ್ಷನ್ ತಗೊಳ್ಬೇಕು ಅಂತ. ಓಕೆ, ಜೊತೆಗೆ ಜೆರಾಲ್ಡ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡೊಂಗರಕೇರಿಯ ಕಾರ್ಪೊರೇಟರ್ ಕೌನ್ಸಿಲರ್ ಆಗಿರ್ತಾರೆ ಜಯಶ್ರೀ ಕುಡುವ ಅವರು. ಜಯಶ್ರೀ ಕುಡುವ ಅವರು, ಅವರಿಗೆ ಕಾಲ್ ಕನೆಕ್ಟ್ ಮಾಡಿ. ಜಯಶ್ರೀ ಕುಡುವ ಅವರು, ಡೊಂಗರಕೇರಿಯ ಕಾರ್ಪೊರೇಟರ್. ಓಕೆ, ನನಗೆ ನಂಬರನ್ನು ಹಾಕ್ತೀನಿ ನಿಮಗೆ. ಜೊತೆಗೆ ನನಗೆ ಶಾಸಕರು, ನಮ್ಮ ಸೌತ್ ಶಾಸಕರು MLA ವೇದವ್ಯಾಸ್ ಕಾಮತ್ ಅವರು, ಅವ್ರಿಗೆ ಕೂಡ ಕಾಲ್ ಕನೆಕ್ಟ್ ಮಾಡಬೇಕು. ಯಾಕಂದರೆ ಮೇಯರ್ ಅವರು ಕಾಲ್ ತೆಗಿತಾ ಇಲ್ಲ ಅಂತ ಬಂದಾಗ ಅವರಿಗಾದರೂ ಕೂಡ ಈ ಒಂದು ವಿಚಾರವನ್ನು ಗಮನಕ್ಕೆ ತರಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ವೇದವ್ಯಾಸ್ ಕಾಮತ್ ಅವರ ಜೊತೆ ನಾನು ಮಾತಾಡಬೇಕು. ಜೊತೆಗೆ ಜೆರಾಲ್ಡ್ ಅವರು, ನಮಸ್ತೆ ಸರ್. ನಿತಿನ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಜೆರಾಲ್ಡ್ ಅವರೇ. ಸದ್ಯ ನಮಗೆ ಮಾಹಿತಿ ಬಂದಿರಬಹುದು ಈ ಒಂದು ವಿಚಾರದ ಬಗ್ಗೆ, ಏನು ಹೇಳ್ತೀರಿ ಸರ್? ಇಡೀ ಕಾರ್ಯಕ್ರಮ ನೋಡಿದ್ದೆ ನಾನು, ಮುಂದೆ ಕೂತಿದ್ದೇನೆ. ಸರ್, ಏನು ಹೇಳ್ತೀರಿ ಸರ್? ನೋಡಿ, ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಎಲ್ಲದಕ್ಕೂ ಮೂಲ ಕಾರಣ ನನ್ನ ಪ್ರಕಾರ ಈ ಶ್ರೀಮಂತಿಗೆ, ಜನರಿಗೆ ಎಲ್ಲಿ ಶ್ರೀಮಂತಿಗೆ ದುಡ್ಡು ಬಂತ ಮನುಷ್ಯತ್ವ ಎಂಬುದು ಅದರೊಟ್ಟಿಗೆ ಹೋಯ್ತು. ಇವತ್ತು ಪ್ರಾಣಿಯನ್ನು ಕೊಂಡೋಗುದು ಬಿಡಿ, ಕಾರ್ಪೊರೇಷನ್ ಗಾಡಿಗೆ ತಂದೆ ತಾಯಿಯನ್ನೇ ಆಶ್ರಮದಲ್ಲಿ ಬಿಡ್ತಾರೆ ಕೊಂಡೋಗಿ. ಗೊತ್ತಾಯ್ತೆ? ಆ ತಂದೆ ತಾಯಿಯವರು ಒಂದು ಗಂಜಿ ಊಟ ಕೊಟ್ಟು ಉಪ್ಪಿನಕಾಯಿ ಕೊಟ್ಟು ಮಕ್ಕಳನ್ನು ಸಾಕಿದ್ದು, ಯಾರ್ಯಾರ ಸಾಲ ಮಾಡಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಯಲಿ, ಇದೆಲ್ಲ 70ರ ನಂತರದ ವಿಷಯ. ಅದಕ್ಕಿಂತ ಮೊದಲು ಇಂಗ್ಲಿಷ್ ಮೀಡಿಯಂ ಇರ್ಲಿಲ್ಲ. 70-75ರ ನಂತರ ಇಂಗ್ಲಿಷ್ ಮೀಡಿಯಂ ಕಲಿಸಿ ತಂದೆ ತಾಯಿಗಿಂತ ನನಗೆ ಸ್ವಲ್ಪ ಜಾಸ್ತಿ ಇಂಗ್ಲಿಷ್ ಬರ್ತದೆ ಎಂಬ ಕೂಡಲೇ ಮಕ್ಕಳಿಗೆ ಕೊಂಬು ಬಂತು. ಇವತ್ತು ನಾವು ಆಶ್ರಮದಲ್ಲಿ ನೋಡ್ತೇವೆ, ಯಾರು ಬಡವರಲ್ಲ, ಬಡವರ ಆಶ್ರಮ ಇದೆ, ಶ್ರೀಮಂತರ ಹೋಮ್ ಫಾರ್ ದ ಏಜ್ಡ್ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದಕ್ಕೆ ಇನ್ನೊಂದನ್ನು ಅಂತ ಹೇಳಿದರೆ, ಒಬ್ಬನಿಗೆ ಒಂದು ಪ್ರೀತಿ ಮಾಡುವ ಇದು ಇರ್ತದೆ, ತಂದೆ ತಾಯಿಯನ್ನು ನಾನು ಸಾಯುವ ತನಕ ಒಳ್ಳೆ ಮಾಡಿ ನೋಡ್ತೇನೆ ಅಂತ ಹೇಳಿ. ಮನೆಯಲ್ಲಿ ಒಬ್ಬರು ಒಂದು ಏನಂತ ಹೇಳಿದರೆ, ಒಂದು ನಂಜಿಯವರು ಇರ್ತಾರೆ, ಇಡೀ ಊರ್ನವ್ರು ಇವತ್ತು ಮಾತಾಡ್ಬೇಕು, ನಾನ್ ಕೊಂಡೋಗಿ ಇರ್ತೇನೆ ಅಂತ ಹೇಳಿ ತಾಯಿಯನ್ನು ಅಥವಾ ತಂದೆಯನ್ನು. ಆಗ ಇಡೀ ಅಣ್ಣ ಈ ಮಕ್ಕಳಿಗೆ ಎಲ್ರಿಗೂ ಬಂತ ಹೆಸರು. ಈಗ ನಾನೊಂದು ಹೇಳುದು, ಶ್ರೀಮಂತರ ಮನೆಯಲ್ಲಿ ನಾಯಿ ಏನು ಸೀಗ್ ಬಂದ ನಾಯಿ ಅಲ್ಲ, ಸೀಗ್ ಬಂದ್ರು ಕೂಡ ಕಾರ್ಪೊರೇಷನ್ ಲಾರಿಗೆ ಕೊಡ್ಬಾರ್ದು. ಈಗ ತಾವು ಪ್ರಯತ್ನ ಮಾಡ್ತಿದ್ದೀರಿ, ಒಳ್ಳೆ ಸ್ಟೆಪ್ ನಿಮ್ದು. ಯಾರು ಮೇಯರ್ ಜಿಗಿದ್ದಾರೆ, MLA ಮತ್ತೆ ಇವ್ರಿಗೆ ಹೇಳ್ಬಿಡಿ, ಅವರ ಬಾಯಿಂದ ಏನ್ ಬರ್ತದೆ ನೋಡುವ ಇದಕ್ಕೆ ಆನ್ಸರ್. ಈಗ
ನಾನೇನು ಹೇಳುವುದಾರಿದ್ದಾರೆ ಮೇನ್ ಎಂತ ಆಗಿ ಹೇಳಿದ್ದಾರೆ ಅವರ ಈಗ ಆಗ ಒಮ್ಮೆ ARDದೊಂದು ಲೇಡಿ ಫೋನ್ ಮಾಡಿತ್ತು, ಅವರಿಗೆ ಹೇಳಲಿಕ್ಕೆ ಬೇಡ ಮತ್ತೆ ನಾನು ಫೋನಲ್ಲಿ ಹೇಳ್ತೇನೆ ಅಂತ ಹೇಳಿ. ನಾನು ಒಂದು ಟಿವಿ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ನಮ್ಮ ಕೊಪ್ಪಳ ಜಿಲ್ಲೆಯ ಜನರು ಯಾವ ಸಮಸ್ಯೆ ಕೂಡ ಮಾತಾಡ್ಲಿಕ್ಕೆ ಯಾರಿಗೂ ಕೂಡ ಬೇಡ. ಇದು ಏನಾಗಿದೆ, ಕೆಲವರಿಗೆ ಅಡ್ವಾಂಟೇಜ್ ಆಗಿದೆ. ಈಗ ಮನೆಯವರು ಅವರಿಗೆ ಏನು ಇದರ ಸುದ್ದಿಗೆ ಬರುತ್ತಿಲ್ಲ ಅಂತ ಹೇಳಿ ಗೊತ್ತುಂಟು, ಸೀದಾ ಹೇಳ್ಕೊಂಡು ಲಾರಿ ಹತ್ರ ಕೊಂಡೋಗ್ತಾರೆ ಆ ನಾಯನ್ನು. ಒಂದು ವೇಳೆ ಜನರ ಭಯ ಭೀತಿ ಇರ್ತಿರ್ತಾರೆ, ಅವ್ರು ಎಷ್ಟು ಶ್ರೀಮಂತರಾಗ್ಲಿ, ಎಷ್ಟು ಇನ್ಫ್ಲುಯೆನ್ಸ್ ಇರ್ಲಿ, ಕಾಂಗ್ರೆಸ್ ಇದಿರ್ಲಿ, ಬಿಜೆಪಿ ಇನ್ಫ್ಲುಯೆನ್ಸ್ ಇರ್ಲಿ, ಅವರು ಈ ಕೃತ್ಯ ಅದು ಹೀನ ಕೃತ್ಯ ಮಾಡ್ತಿರ್ಲಿಲ್ಲ ಅವರು. ಕರೆಕ್ಟ್. ಅದು ಕೂಡ ಪಬ್ಲಿಕ್ ಅಲ್ಲಿ ನೋಡಿ, ನನ್ನ ಪ್ರಶ್ನೆ, ಪಬ್ಲಿಕ್ ಅಲ್ಲಿ ಅಷ್ಟು ರಾಜಾರೋಷವಾಗಿ ಅವರು ಎಳೆದುಕೊಂಡು ಹೋಗ್ತಾರೆ ಅಂತ ಬಂದಾಗ ಎಷ್ಟು ಧೈರ್ಯ ಇರ್ಬೇಕು ಅವರುಗಳಿಗೆ ಅನ್ನೋ ಪ್ರಶ್ನೆ. ಅದಕ್ಕೆ ನಾನು ಏನ್ ಹೇಳಿದ್ದೆ ಅಂತ ಹೇಳಿ, ಯಾರು ಮಾತಾಡ್ತಿರ್ಲಿಲ್ಲ ಅಲ್ಲಿ, ಯಾರು ಮಾತಾಡ್ತಿರ್ಲಿಲ್ಲ, ಅದೇ ಸಮಸ್ಯೆ. ನಮ್ಗಳಿಗೆ ಗೊತ್ತಿಲ್ಲ ನಮ್ಮ ಜನರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನೇ ನಾನು ಹೇಳ್ತೇನೆ. ನಿಮ್ದಕ್ಕೆ ಅದು ಇದಾಗ್ತದೆ. ನೀವು ನಿಮ್ಮ ಮಾತುಗಳಿಗೆ ಏನು ಹೇಳಿದ್ದಾರೆ, ನಮ್ಮ ಕರಾವಳಿ ಜನರು ಏನಂತ ಹೇಳಿದ್ದಾರೆ, ನಮ್ಮ ದೇವರ ಹತ್ರ ಮಾತ್ರ ಮಾತಾಡುದು. ನಮ್ಗೆ ಸಿವಿಕ್ ಇಶ್ಯೂ, ನಾನು 34 ವರ್ಷದಿಂದ ಸಿವಿಕ್ ಇಶ್ಯೂಸ್ ಬಗ್ಗೆ ಹೋರಾಟ ಮಾಡಿಕೊಂಡು ಬಂದವ, ಪತ್ರಿಕೆಗಳಿಗೆ ದೂರು ಗಂಟೆಗೆಲ್ಲ ಪತ್ರ ಬರ್ತವ ನಾನು. ನಮ್ಮ ಜನರಿಗೆ ಏನ್ ಹೇಳಿದ್ದಾರೆ, ಅವರವರ ಧರ್ಮದ ದೇವರು, ನಮಗೆ ಕ್ರಿಶ್ಚಿಯನ್ ಅವರಿಗೆ ಅಥವಾ ಹಿಂದೂಗಳಿಗೆ ನಾವು ದೇವರ ಹತ್ರ ಮಾತಾಡೋದು ಬಿಟ್ಟರೆ ನಗರ ಪಾಲಿಕೆ ಅಧಿಕಾರಿಗೆ, ಮೆಸ್ಕಾಂ ಅಧಿಕಾರಿಗೆ ಏನು ಹೇಳಲಿಕ್ಕೂ ಯಾರಿಗೂ ಬೇಡ. ಓಕೆ ಓಕೆ. ಈಗ 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 ನಿಮ್ಮಲ್ಲಿ ಕೇಳೋದ ಸರ್, ಈಗ ಪಾಲಿಕೆ ವಾಹನ ಇದೆಯಲ್ವಾ ನೋಡಿ, ತ್ಯಾಜ್ಯ ವಿಲೇವಾರಿ ವಾಹನ, ಇದರಲ್ಲಿ ಈ ರೀತಿ ನಾಯಿಯನ್ನ ಕೊಂಡೋಗುವಂತ ಪ್ರೊವಿಷನ್ಸ್ ಇದೆಯಾ, ಅವಕಾಶಗಳಿದೆಯಾ? ಇದು ನಿತಿನ್ ರವರೇ, ಇದು ಏನಾಗಿದೆ ಅಂತ ಹೇಳಿದರೆ ಇನ್ಫ್ಲುಯೆನ್ಸ್ ಮತ್ತೆ ಹಣದ ಬಲದಿಂದ ಆಗಿದೆ ಈ ಕೆಲಸ. ಇವತ್ತು ನೀವು ನೋಡಿದಂತೆ ಇವರು ಅವರ ಕೆಲಸ ಆ ವ್ಯಾನ್ ಅವರು ಮಾಡುವುದಿಲ್ಲ. ಇವತ್ತು ಬೇಡದ ಕೆಲಸನ್ನೇ ಮಾಡುವುದು, ಒಳ್ಳೆ ಕೆಲಸ ಎಲ್ಲಿ ಮಾಡ್ತಾರೆ? ನೈರ್ಮಲ್ಯ, ನಾನೇ ಫೇಸ್ಬುಕ್ ಪೋಸ್ಟ್ ಹಾಕಿದೆ, ಆಪರೇಷನ್ ಟೈಗರ್ ಅಂತ ಹೇಳಿ ಬಡವರ ಗೂಡಂಗಡಿ ತೆಗೆದರು. ಆರೋಗ್ಯ ಹಾಳು ಮಾಡುವುದನ್ನು ಅವರ ಆರೋಗ್ಯ ಇಲಾಖೆ ನೋಡುವುದಿಲ್ಲ. ಅದೇ ರೀತಿಯಲ್ಲಿ ಲಾರಿಗಳು ಕೂಡ ಜನರಿಗೆ ಸ್ಪಂದನೆ ಮಾಡುವ ವಿಚಾರದಲ್ಲಿ ಮಾಡುವುದಿಲ್ಲ. ಈಗ ಲಾರಿಯಲ್ಲಿ ಈ ರೀತಿ ಲಾರಿಯಲ್ಲಿ ಕೋಳಿ ತ್ಯಾಜ್ಯ ಕೂಡ ಕೊಂಡೋಗ್ಲಿಕ್ಕಿಲ್ಲ ಅಲ್ವಾ, ರೂಲ್ಸ್ ಪ್ರಕಾರ ಅಲ್ವಾ? ಕೋಳಿ ವ್ಯಾಪಾರ ಮಾಡುವ ಅವನ ವ್ಯಾನ್ ಅಲ್ಲಿ ಕೊಂಡೋಗಿ ಅಲ್ಲಿ ಹಾಕ್ಬೇಕು ಮಂಜೂರಲ್ಲಿ. ಈಗ ಇಲ್ಲಿ ಈ ನಾಯಿಯನ್ನ ಕೊಂಡೋಗಿರುವಂತದ್ದು ಟೋಟಲಿ ರಾಂಗ್ ಆಗಿದೆ. ಅದರಲ್ಲಿ ಎರಡು ಮಾತಿಲ್ಲ, ರಾಂಗ್. ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಇನ್ಫ್ಲುಯೆನ್ಸ್ ಮತ್ತೆ ಹಣ. ಕ್ರಿಮಿನಲ್ ಅಫೆನ್ಸ್ ಯಾವ ರೀತಿ ಆಗುತ್ತೆ ಅಂದ್ರೆ, ಕೋಳಿ ತ್ಯಾಜ್ಯವನ್ನು ಕೊಂಡೋಗ್ಬಹುದಾ ತ್ಯಾಜ್ಯ ಲಾರಿಯಲ್ಲಿ? ಅದಕ್ಕೆ ನಾವು ಕೇಳ್ಬೇಕಾಗ್ತದೆ, ನಗರ ಪಾಲಿಕೆ ಅಧಿಕಾರಿಗಳ ಹತ್ರ ಕೇಳ್ಬೇಕು. ಅದೇ ನಾನು ಕೇಳುವಂತ, ನಂಗೆ ಮೇಯರ್ ಅವ್ರು ಮಾತಾಡ್ಬೇಕಾಗಿತ್ತು, ಮೇಯರ್ ಜೊತೆ ಮಾತಾಡ್ಬೇಕಾಗಿತ್ತು. ಮೇಯರ್ ಅವರು ಶಾಸಕರಿಗೆ ಒಂದು ಫೋನ್ ತಿರುಗಿಸಿ. ಇಲ್ಲ ಸರ್, ಅದು ಕೂಡ ನಾವು ಮಾಡಿದ್ದೇವೆ, ಶಾಸಕರಿಗೆ ಕೂಡ ಫೋನ್ ಮಾಡ್ತಾ ಇದೀವಿ. ಶಾಸಕರು ಇಲ್ಲ ಅಂತ ಈಗ ಅಂದ್ರೆ ಮುಂಬೈಯಲ್ಲಿದ್ದಾರೆ ಅವರು. ಅದಕ್ಕೆ ಏನ್ ಹೇಳ್ತಾರೆ, ನಿತಿನ್ ಎಸ್ಕೇಪ್ ಗೇಮ್ ಅಂತ ಹೇಳ್ತಾರೆ, ಎಸ್ಕೇಪ್ ಗೇಮ್ ತಪ್ಪಿಸೋದು. ಜೊತೆಗೆ ನಾನು ಇಲ್ಲಿ ಕಾರ್ಪೊರೇಟರ್ ಕೂಡ ಕಾಲ್ ಮಾಡ್ತಿದೀವಿ, ಅವರ ಹೆಸರು ಜಯಶ್ರೀ ಕುಡುವ, ಅವ್ರಿಗೆ ಕೂಡ ಫೋನ್ ಮಾಡ್ತಾ ಇದೀವಿ. ಬೇಡವೇ ಬೇಡ ಎಲ್ರಿಗೂ ಇದೆಲ್ಲ ಇದು ಸರ್. ಜಯಶ್ರೀ ಕುಡುವ ಅವರ ನಿಂತು ಪೆಟ್ಟು ತಪ್ಪಿಸುವುದು. ಓಕೆ, ಜಯಶ್ರೀ ಕುಡುವ ಅವರ ಕತೆ ಏನ್ ಗೊತ್ತಾ, ಫೋನ್ ರಿಂಗ್ ಆಯ್ತು, ಆಗ ತೆಗಿಲಿಲ್ಲ, ಈಗ ಬಿಸಿ ಮಾಡ್ತಾ ಇದಾರೆ, ಎಂಗೇಜ್ ಮಾಡ್ತಾ ಇದಾರೆ, ಎಂಗೇಜ್ ಮಾಡ್ತಾ ಇದಾರೆ. ಜಯಶ್ರೀ ಕುಡುವ ಅವರು ಆ ಭಾಗದ ಕಾರ್ಪೊರೇಟರ್, ಡೊಗ್ಗರಕೇರಿ ವಾರ್ಡ್ ನ ಕಾರ್ಪೊರೇಟರ್. ನಾನು ಒಂದು ವಿಚಾರ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಟಿವಿ ಅವರು ಇದೊಂದು ಕಾರ್ಯಕ್ರಮ ಮಾಡಿದ್ದು ಬಾರಿ ಒಳ್ಳೆ. ಅದರ ಜೊತೆಯಲ್ಲಿ ಇವತ್ತು ನಗರ ಪಾಲಿಕೆ ಮತ್ತೆ ಆಡಳಿತ ಆಗ್ಲಿ ಜನರಿಗೆ ಬೇಕಾದ ಕೆಲಸ ಮಾಡುದಿಲ್ಲ. ಈಗ ನಾಯಿಗಳ ಬಗ್ಗೆ, ಈ ಬೀದಿ ನಾಯಿಗಳ ಬಗ್ಗೆ ಬಹಳಷ್ಟು ಮಂದಿ ಆಗ ಹೇಳಿದರು, ಸರಿ, ಸ್ಕೂಟರ್ನವರನ್ನು ಓಡಿಸಿಕೊಂಡು ಬರುದು. ನಗರ ಪಾಲಿಕೆ ಅವರ ನಾಯಿಗಳ ಹಿಂದೆ ಯಾವಾಗ ಹೋಗ್ಲಿಕ್ಕೆ ಅದು? ಈ ಯುಗದಲ್ಲಿ ಆಗುದಿಲ್ಲ, ಬಹುಶಃ ಇನ್ನೂ 50 ವರ್ಷ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಸರ್ ಜೆರಲ್ಟ್ ಅವರು, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಇದು ಬಹಳಷ್ಟು ಜನರ ಪ್ರಶ್ನೆ, ನನ್ನ ಪ್ರಶ್ನೆ ಕೂಡ ಇತ್ತು. ಈ ರೀತಿ ನಾಯಿಯನ್ನ ಕೊಂಡೋಗ್ಬಹುದಾ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ? ಕೋಳಿ ತ್ಯಾಜ್ಯ ಕೂಡ ಕೊಂಡೋಗುವಂತಿಲ್ಲ, ಹಾಗಿದ್ದಾಗ ಏನ್ ರೂಲ್ಸ್ ಪಾಲಿಕೆಯದ್ದು? ಅಥವಾ ಈ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅಥವಾ ಈ ರೀತಿ ಜನರ ಟ್ಯಾಕ್ಸ್ನ ಹಣವನ್ನ ಈ ರೀತಿ ಕೊಳ್ಳೆ ಹೊಡಿತಾರೆ, ಈ ರೀತಿ ಮಿಸ್ಯೂಸ್ ಮಾಡ್ತಾರೆ, ಹಣ ಕೊಟ್ಟರೆ ಏನ್ ಬೇಕಾದ್ರೂ ಇವುಗಳು ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದಾಗ ನಾನು ನೇರವಾಗಿ ಕೇಳಬೇಕಾಗಿತ್ತು. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಎಷ್ಟು ಕಾಲ್ ಮಾಡಿದ್ರಿ? ಓಕೆ, ಸುಧೀರ್ ಶೆಟ್ಟಿ ಕಣ್ಣೂರ್ ಅವರಿಗೆ, ಮೇಯರ್ ಅವರಿಗೆ ನಾವು 7 ಕರೆಗಳನ್ನ ಮಾಡಿದ್ವಿ, ಆದರೆ ಕಾಲ್ ತೆಗಿತಾ ಇಲ್ಲ. ಅಂಡ್ ವೇದವ್ಯಾಸ್ ಕಾಮತ್ ಅವರು MLA ಅವರು ಕಾಲ್ ಅನ್ನ ತೆಗೆದು ಅವರು ಮುಂಬೈಯಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ನಮ್ದು ವೇದವ್ಯಾಸ್ ಅಣ್ಣ ಇರ್ಲಿ, ಬಿಸ್ನೆಸ್ ಚೌಟ್, ಇವರೆಲ್ಲ ಇದಕ್ಕೆಲ್ಲ ಅಗೇನ್ಸ್ಟ್ ಇಲ್ಲ. ಅವರೆಲ್ಲ ಅನಿಮಲ್ ಲವರ್, ಅವರಿಗೆ ಇದು ವಿಷಯ ಹೋಗಿಲ್ಲ. ಅದೇ ನಮ್ಗೆ ಈ ವಿಷಯವನ್ನ ಅವರಿಗೆ ತಿಳಿಸಬೇಕು. ಅವರಿಗೆ ಹೋದ್ರೆ ಅವರು ಗ್ಯಾರಂಟಿ ಆಕ್ಷನ್ ತಗೊಳ್ತಾರೆ ಅಷ್ಟೇ. ನನ್ನ ವಿಚಾರ ಯಾರ್ದು? ಓಕೆ,
ನನ್ನ ವಿಚಾರ ಇಷ್ಟೇ, ಅಂದ್ರೆ ವೇದವ್ಯಾಸ್ ಕಾಮತ್ ಅವರು MLA ಅವರು ಅವರಿಗೆ ಗಮನಕ್ಕೆ ತರಬೇಕು, ಇದನ್ನ ತಮ್ಮ ಗಮನಕ್ಕೆ ತಂದ್ರೆ ಈ ರೀತಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಆದಾಗ ಇನ್ನು ಮುಂದಕ್ಕೆ ಅವ್ರುಗಳು ಕೇಳ್ತಾರೆ. ಅವರ ಗಮನಕ್ಕೆ ತರಲಿಲ್ಲ ಅಂತ ಬಂದಾಗ ಕಷ್ಟ, ಅವರಿಗೆ ಗೊತ್ತಿಲ್ಲ, ಅದೇ ಅವ್ರಿಗೆ ಗೊತ್ತಿಲ್ಲ ಅಂತ ಬಂದಾಗ ಕಷ್ಟ. ಅವರ ಗಮನಕ್ಕೆ ತಂದಾಗ ಗೊತ್ತಾಗುತ್ತೆ ಈ ರೀತಿಯ ಒಂದು ಕೃತ್ಯಗಳು ನಡೀತಾ ಇರುತ್ತೆ, ಆಕ್ಷನ್ ತೆಗೆದುಕೊಳ್ತಾರೆ, ಅವ್ರಿಗೆ ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಈ ರೀತಿ ಮಾಡ್ಲಿಕ್ಕೆ ಇಲ್ಲ ನಮ್ಮಲ್ಲಿ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಅವರುಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಅಷ್ಟೇ, ಬೇರೇನಿಲ್ಲ. ಇವೆಲ್ಲದರ ಜೊತೆಗೆ ನಮ್ಗೆ ಆಶ್ಚರ್ಯ ಆಗಿರುವಂತದ್ದು, ಎಸ್ ವೇದವ್ಯಾಸ್ ಕಾಮತ್ ಅವರು ಪಕ್ಕ ಮುಂಬೈಯಲ್ಲಿ ಇದ್ದಾರೆ, ನಮ್ಗೆ ಗೊತ್ತಿರುವಂತಹ ವಿಚಾರ. ಅಲ್ಲಿ ಗಣೇಶ ಚತುರ್ಥಿ ನಡೀತಾ ಇದೆ ಮುಂಬೈಯಲ್ಲಿ. ಸೊ ಹಾಗೆ ಪೂಜೆಯಲ್ಲಿ ಕೂತ್ಕೊಂಡಿದ್ದಾರೆ, ಗೊತ್ತಿರುವಂತಹ ವಿಚಾರ. ಈ ಸಂದರ್ಭ 1 ಗಂಟೆಗಳ ಕಾಲ ಆಗುತ್ತೆ, ನೋ ಡೌಟ್. ಇದು ಸತ್ಯ ವಿಚಾರ, ನಮ್ಗೆ ಗೊತ್ತಿರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ 100% ಕಾನ್ಫಿಡೆನ್ಸ್ ಉಂಟು. ಇವರಿಗೆ ವಿಷಯ ಗೊತ್ತಾದ್ರೆ ನಮ್ಮ ಮ್ಯಾಂಗ್ಳೂರ್ ಇವರಿಗೆ MLA ಅವರು ಈ ಕೇಸ್ ಬಿಡ್ಲಿಕ್ಕೇನಿಲ್ಲ, ಆಕ್ಷನ್ ತಗೊಳ್ತಾರೆ. ಜೊತೆಗೆ ಇನ್ನೊಂದ್ ಕಡೆ ಇವರು ಮೇಯರ್ ಅವರ ಕತೆ ಗೊತ್ತಿಲ್ಲ, ಫೋನ್ ತೆಗಿತಾ ಇಲ್ಲ ಅನ್ನೋ ವಿಚಾರ. ಆದ್ರೆ ನಮ್ಮ ಕಾರ್ಪೊರೇಟರ್ ಅವರು ಇದ್ದಾರೆ, ಜಯಶ್ರೀ ಕುಡುವ ಅವರು, ಫೋನ್ ಬಿಸಿ ಮಾಡ್ತಾರೆ, ಎಂಗೇಜ್ ಮಾಡ್ತಾ ಇದೆ. ಸೊ ಗೊತ್ತಿಲ್ಲ ಏನ್ ಸಮಸ್ಯೆ ಏನ್ ಕತೆ ಅನ್ನುವಂಥದ್ದು. ಮೇಡಮ್ ಅವರು ಈ ರೀತಿ ಆಗಿದ್ರೆ ತಮ್ಮ ವಾರ್ಡಲ್ಲಿ ಆಗಿರುವಂಥದ್ದು ಡೊಂಗರಕೇರಿಯಲ್ಲಿ ನಾವು ನೇರವಾಗಿ ಹೇಳಿದ್ದೇವೆ ಮತ್ತೆ ಹಾಕ್ತೀವಿ ಕೂಡ, ಡೊಂಗರಕೇರಿಯಲ್ಲೇ ಆಗ್ತಾ ಇರುವಂತಹ ಘಟನೆ. ಸೊ ಹಾಗಿದ್ದಾಗ ತಮ್ಮ ವಾರ್ಡ್ನ ಕಸ ವಿಲೇವಾರಿಯಲ್ಲಿ ಈ ರೀತಿಯ ಆಫರ್ಗಳಿದೆಯಾ, ನಿಮ್ಮಲ್ಲಿ ಪ್ರಶ್ನೆಗಳು ಇತ್ತು, ಉತ್ತರಗಳು ಬೇಕಾಗಿತ್ತು, ಆದರೆ ತಾವುಗಳು ಫೋನನ್ನು ತೆಗಿತಾ ಇಲ್ಲ, ನಂಬರ್ ಬ್ಯುಸಿ ಮಾಡ್ತೀರಿ, ಎಂಗೇಜ್ ಮಾಡ್ತೀರಿ, ಫೋನ್ ರಿಂಗ್ ಆಗುತ್ತೆ, ತೆಗಿತಾ ಇಲ್ಲ ಅಂತ ಬಂದಾಗ ತಾವು ವೆರಿ ತಮ್ಮ ಬುದ್ಧಿವಂತರ್ ಏನು ಓಕೆ ಬೇರೆಯವರ ಜೊತೆ ಮಾತಾಡ್ತೀರಿ, ಆದರೆ ನಮ್ಮ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಬಂದಾಗ ಎಸ್ ಎನಿವೆ ನಾವುಗಳು ಏನೇ ಮಾಡ್ಬೋದು ಮೇಡಮ್, ಈ ರೀತಿ ತಪ್ಪುಗಳು ಆದಾಗ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿ. ಯಾಕಂದರೆ ದೇವರು ಶಾಪ ಕೊಡುವಂಥ ಕೆಲಸವನ್ನು ತಾವುಗಳು ಮಾಡಿದರೆ ಕರ್ಮ ಅನ್ನೋದು ಯಾವುದು ಕೂಡ ಬಿಡಲ್ಲ ನೋಡಿ. ಸೊ ಹಾಗಿದ್ದಾಗ ಎನಿವೆ ತಾವೊಂದು ನಾನು ಯಾಕೆ ಹೇಳಿದೆ ಅಂತ ಬಂದಾಗ ತಮ್ಮದು ತಪ್ಪಿಲ್ಲ ಇದರಲ್ಲಿ. ತಾವುಗಳ ಏರಿಯಾದ ಕಾರ್ಪೊರೇಟರ್ ತಮ್ಗಳಿಗೆ ಏನು ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಿದೆ. ಓಕೆ, ಆದರೆ ತಾವುಗಳು ಯಾರು ಆ ಮನೆಯವರು ಅಂತ ಹೇಳಿ ತಮ್ಗಳಿಗೆ ಗೊತ್ತಿರುತ್ತೆ. ಸೊ ಒಂದು ಒಳ್ಳೆಯ ಒಂದು ಬುದ್ಧಿ ಮಾತನ್ನು ಹೇಳಿ ಅವ್ರುಗಳಿಗೆ ಅಂತಂದು ತಮ್ಗಳಿಗೆ ಪುಣ್ಯ ಬರುತ್ತೆ, ಇಷ್ಟೇ, ಬೇರೆ ಏನಿಲ್ಲ. ತಮ್ಮನ್ನು ನಾವುಗಳು ಏನು ತಮ್ಗಳಿಗೆ ಬೈಯುವಂಥ ರೈಟ್ಸ್ ಇಲ್ಲ ನಮ್ಗಳಿಗೆ, ಅಥವಾ ತಮ್ಗಳನ್ನು ಏನು ಕೇಳುವಂಥ ರೈಟ್ಸ್ಗಳಿಲ್ಲ. ಕೇಳುವಂಥ ರೈಟ್ಸ್ಗಳಿದೆ, ಯಾಕಂದರೆ ತ್ಯಾಜ್ಯ ವಿಲೇವಾರಿಯ ವಿಚಾರ, ವಾಹನದ ಮೇಲೆ ಈ ರೀತಿ ಇದೆಯಾ ಆಫರ್ಗಳು ಅಂತ ನಾವು ಕೇಳೋ ರೈಟ್ಸ್ ಇದೆ. ಆದರೆ ಒಂದು ಒಳ್ಳೆಯ ಮಾತುಗಳನ್ನಾದರೂ ಹಾಡಿ, ಅಂದರೆ ಆ ಮನೆಯವರ ಬಗ್ಗೆ ಗೊತ್ತಿರ್ಬೋದು, ಯಾಕಂದರೆ ತಮ್ಮ ಏರಿಯಾದಲ್ವಾ ವಿಚಾರ. ಸೊ ಅವರ ಮನಸ್ಸನ್ನು ಸ್ವಲ್ಪ ಆದರೂ ಕೂಡ ಮನುಷ್ಯರ ರೀತಿಯಲ್ಲಿ ಕನ್ವರ್ಟ್ ಮಾಡಿರೋದು ನಮ್ಮ ಒಂದು ಕಳಕಳಿಯ ವಿನಂತಿ ಆಗಿರುವಂಥದ್ದು, ಬಿಟ್ಟರೆ ಬೇರೆ ಏನಿರಲಿಲ್ಲ. ಆದರೆ ತಾವುಗಳು ಫೋನ್ ತೆಗಿತಾ ಇಲ್ಲ. ಎನಿವೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಕರೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಜನರು ನೋಡ್ತಾ ಇದ್ದಾರೆ, ಜನರು ರಿಸಲ್ಟ್ ಅನ್ನು ಕೊಡ್ತಾರೆ. ಎನಿವೆ ಮೇಡಮ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭ? ಎಲ್ಲರಿಗೂ ಕೂಡ ನಾಯಿ ಸಿಕ್ಕಿದೆ, ಕೊನೆಯದಾಗಿ ಏನು ಹೇಳ್ತೀರಿ? ಒಂದು ವೇಳೆ ನಾಯಿಯನ್ನು ಅವರಿಗೆ ಸಾಕ್ಲಿಕ್ಕೆ ಆಗಲ್ಲ ಅಂತ ಬಂದಾಗ ತಾವುಗಳು ರೆಡಿ ಇದ್ದೀರಿ, ಹೇಗೆ? ನಾನು ರೆಡಿ ಇದ್ದೇನೆ ಸಾಕ್ಲಿಕ್ಕೆ, ಯಾಕಂದ್ರೆ ಒಂದು 40-50 ಜನ ಮಧ್ಯೆ ಇನ್ನೊಂದು ಎಕ್ಸ್ಟ್ರಾ ಒಂದು ಅದು. ಈಗ ಯಾರ ಸಾಕ್ತಾ ಇದ್ದಾರೆ ಅದು ಕೇಳಿ ಖುಷಿ ಆಯ್ತು. ಇನ್ನು ನನಗೆ ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ದು ಒಂದು ಮಾತಾಡುವ ಪರಿಸ್ಥಿತಿ ನೋಡುವಾಗ ನನಗೆ ನೆನ್ಸಿದ್ದು, ಈಗ ನಿಮ್ಮ ಇದು ಫೈಟ್ಗೆ ಅದು ನಾಯಿ ಸಿಕ್ಕಿದೆ. ಇಲ್ಲ ಮೇಡಮ್, ದೇವರು ದೊಡ್ಡವರು. ಇದು ಈಗ ವೈರಲ್ ಆಯ್ತು, ನ್ಯೂಸ್ ಅಲ್ಲಿ ಬರ್ತದೆ, ಎಲ್ಲವರಿಗೆ ಗೊತ್ತಾಯ್ತು ನಾವು ಅದು ಹಿಂದೆ ಇದ್ದೇವೆ ಅಂತ. ಅದು ಹಿಂದೆ ಇದ್ದೇನೆ ಅಂತ, ಅದು ಎಲ್ಲರಿಗೂ ಅದೊಂದು ಸಪೋರ್ಟ್ ಆಯ್ತು ಅನಿಮಲ್ಗೆ. ಕರೆಕ್ಟ್. ಏನಂದ್ರೆ ಪ್ರಾಮಾಣಿಕವಾಗಿ ಮಾಡಿದಂತಹ ಕೆಲಸಗಳು ಯಾವತ್ತೂ ಕೂಡ ಒಳ್ಳೆದಾಗುತ್ತೆ. ನನಗೆ ಎಂತ ಖುಷಿ ಅಂದ್ರೆ ನೀವು ಇಂಥ ಒಂದು ವಿಷಯಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದಿಲ್ಲ, ಇವು ಮಾಡಿ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಿದ್ರಿ, ನಾಯಿ ಸಿಕ್ಕಿದ್ದು, ಅದು ನ್ಯೂಸ್ ಬಂದಿದ್ದು, ಅದೊಂದು ಖುಷಿಯೇ ಬೇರೆ. ನಿಜ 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 ನಿಜ. ಯಾಕಂದ್ರೆ ಅವರಿಗೆ ಖುಷಿ, ಯಾಕೆ ಅಲ್ಟಿಮೇಟ್ಲಿ ಆ ನಾಯಿ ಸಿಕ್ಕಿದೆ ಅನ್ನೋದು ಅಷ್ಟೇ, ಬೇರೆ ಅಷ್ಟೇ. ನಾಯಿ ಸಿಕ್ಕಿದೆ, ನಮಗೂ ಕೂಡ ಕನ್ಸರ್ನ್ ಇದ್ದದ್ದು ಅದೇ. ಅಂದ್ರೆ ನೋಡಿದಾಗ ಬೇಸರ ಆದದ್ದು ಕೊನೆಯದಾಗಿ ಆ ನಾಯಿಯನ್ನ ಅವರು ಕೊಂದಿರ್ತಾರಾ ಅಥವಾ ಇಂಜೆಕ್ಷನ್, ಅದೊಂದು ಭಯ ಆಗ್ತಾ ಇತ್ತು ಪಾಪ ನಮ್ಗಳಿಗೆ. ಇಷ್ಟು ಇದು ಮಾಡ್ತಾ ಇದ್ದಾರೆ, ಇಂಥವ್ರು ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಹೆದರಿಕೆ ಒಂದು, ಯಾಕಂದ್ರೆ ಸಾಕಿದಂತಹ ಮಹಿಳೆ, ಸಾಕಿದಂತಹ ಮಾತೃ ಹೃದಯ ಇರುವಂತಹ ಮಹಿಳೆ ಅಂತ ಹೇಳಿದ್ವಿ. ಮಹಿಳೆ ಅಂದ್ರೆ ಮಾತೃ ಹೃದಯ ಇರುತ್ತೆ, ಅಲ್ಲಿ ಅಜ್ಜಿಯೂ ಇದ್ದಾರೆ, ವಯಸ್ಸಾದವರು ಕೂಡ ಇದ್ದಾರೆ, ಆ ಮಹಿಳೆ ಹೆಂಗಸರೇ ಪಾಪಿಗಳು ಹೇಳ್ಬಾರ್ದು. ತಾಯಿ ಹಾಗೆ, ತಾಯಿ ಹೆಂಗಸರು 100% 75% ಪಾಪ ಮಾಡಿದವರು ಅಲ್ಲ, ಇಲ್ಲ ಆದ್ರೆ ಇಂತೆಲ್ಲ ಆಗ್ಲಿಕ್ಕೆ ಇಲ್ಲ ಅಲ್ಲ. ಓಕೆ, ನಿಜ. ಸೊ ಹಾಗಿದ್ದಾಗ ನಾನು ಅವರ ಕತೆ ಆಗಿದ್ರೆ ಅವರೇ ಆ ರೀತಿ ಕಟುಕರ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅಂತ ಬಂದಾಗ ಒಂದು ಉಳಿದವರು ಗೊತ್ತಲ್ವಾ, ಅವರಿಗೆಲ್ಲ ಎಮೋಷನಲ್ ಫೀಲೇ ಇರಲ್ಲ. ಸೊ ಎಲ್ಲಾದ್ರೂ ಕೊಂದು ಸಾಯಿಸಿರ್ತಾರೆ ಅಂತ ಮನೆಗೆ ಊಟಕ್ಕೆ ಹೋದ್ರೆ ಊಟಲ್ಲಿ ವಿಷ ಆಗಬಹುದು. ಹೌದಪ್ಪ, ನಿಜ. ಯಾವ ಮೂಕ ಪ್ರಾಣಿಗೆ ಅನ್ಯಾಯ ಮಾಡಿದರೆ ಮನುಷ್ಯರಿಗೆ 100% ಮಾಡ್ತಾರೆ. 100%. ಅದೇ
ಆ ಒಂದು ಭಯ ಇತ್ತು. ಸೊ ಹಾಗಿದ್ದಾಗ ಅದೊಂದು ನಿರಾಳ ಆಯ್ತು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಪ್ರೈಮ್ ಟೈಮ್ ಕಾರ್ಯಕ್ರಮ ಏನಿತ್ತು ನೋಡಿ, ನಾನು ಅದು ಯಾವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ, ಎಸ್ ಬಹಳಷ್ಟು ಖುಷಿ ಆಯ್ತು, ನೆಮ್ಮದಿ ಸಿಕ್ಕಿತ್ತು, ಒಂದು ಸಾರ್ಥಕತೆ ಸಿಕ್ಕಿತ್ತು ಅನ್ನೋದು. ಯಾಕಂದ್ರೆ ಆ ಒಂದು ಮುಗ್ಧ ಪ್ರಾಣಿ, ಆ ಒಂದು ಮೂಕ ಜೀವ ಏನಿದೆ ಬದುಕಿದೆ, ಉಳಿದಿದೆ. ಯಾಕಂದ್ರೆ ತನ್ನವರನ್ನ ಅದು ನಂಬಿತ್ತು, ಆದ್ರೆ ತನ್ನವರು ಅದಕ್ಕೆ ನಂಬಿಕೆ ದ್ರೋಹ ಮಾಡಿದ್ರು. ಆದ್ರೂ ಕೂಡ ದೇವರು ಮತ್ತೊಬ್ಬರ ರೀತಿಯಲ್ಲಿ ಬಂದು ಆ ನಾಯಿಯನ್ನು ರಕ್ಷಿಸಿದ್ದಾರೆ, ಕಾಪಾಡಿದ್ದಾರೆ. ಆದ್ರೆ ಇನ್ನು ಮುಂದಕ್ಕೆ ಮಾತ್ರ ನಾಯಿಗೆ ಅರ್ಥ ಆಗುತ್ತೆ ಮನುಷ್ಯರು ನಂಬಿಕೆಗೆ ಅರ್ಹರಲ್ಲ. ಹೌದು, ಮನುಷ್ಯರು ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಆ ನಾಯಿಗೆ ಅರ್ಥ ಆಗುತ್ತೆ. ಪ್ರತಿಯೊಂದು ನಾಯಿಗಳು, ಪ್ರತಿಯೊಂದು ಮೂಕ ಪ್ರಾಣಿಗಳ ಮನಸ್ಸಿನಲ್ಲಿ ನಾವು ಇದೇ ರೀತಿ ಆಗ್ತಾ ಹೋದ್ರೆ ಕತೆ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಅದಕ್ಕೂ ಕೂಡ ಒಂದು ಮನಸ್ಸಿರುತ್ತೆ. ಆ ಕಣ್ಣೀರು ನೋವು ಆಗ್ತದೆ, ರಕ್ತ ಬರ್ತದೆ, ಅವರೆಲ್ಲ ಸೆಕ್ಸ್ ಮಾಡ್ತಾರೆ, ಮರಿ ಇಡ್ತಾರೆ, ಎಲ್ಲ ಹಸು ಎಲ್ಲ ಉಂಟು. ಅರ್ಥ ಮಾಡಿದ್ರೆ ಖಾಲಿ ಜೀವ ಒಂದೇ ಲೆಕ್ಕ, ಪ್ರಾಣ ಹೋದ್ರೆ ಹೋಯ್ತು. ಹೌದು, ಅಷ್ಟೇ. ನಾವು ಅರ್ಥ ಮಾಡ್ಬೇಕು. ನಿಜ. ಅದರ ಕಣ್ಣೀರಿಗೂ ಕೂಡ ಬೆಲೆ ಉಂಟು. ಅದು ಕೂಡ ಕಣ್ಣೀರು ಹಾಕಿಕೊಂಡು ಏನೋ ಅದರ ಒಂದು ಕಣ್ಣೀರಿನ ಒಂದು ವಿಚಾರ, ಅದರ ಒಂದು ಬೇಸರ ಎಲ್ಲವೂ ಕೂಡ ಮನುಷ್ಯನಿಗೆ ತಟ್ಟದೆ ಬಿಡಲ್ಲ ಕೂಡ. ಹೌದು. ಒಂದು ವಿಷಯ ಆಯ್ತು, ನಾಯಿಗಳು ಜೋಡಿ ಆಗುವಾಗ ನಾಯಿಗಳಿಗೆ ಕೊಂದುದು, ಅದಕ್ಕೆ ಬೇರೆ ಬೇರೆ ಮಾಡುದು, ಸೆಪರೇಟ್ ಮಾಡುದು, ಆ ಟೈಮಲ್ಲಿ ಅದು ಸಹ ಒಂದು ಪಾಪ. ಅದು ನೀವು ನಿಮ್ಮ ಏರಿಯಾದ ನಾಯಿಗಳಿಗೆ ಸ್ಟೆರಿಲೈಸ್ ಮಾಡಿ. ಇದು ಕೆಲವರು ನನಗೆ ಫೋನ್ ಮಾಡ್ತಾರೆ, ಮೇಡಮ್ ಎಂಕ್ಲೆನ ಇಲ್ಲದ ಅವಳು ನಾಯಿ ಜೋಡಿ ಆಪುಂಡು, ಎಂಕ್ಲೆನ ಜೋಕುಲು ತೂಪೇರು, ನಿಕ್ಲೆನ ಜೋಕುಲು ನಿಕ್ಲೆಡ್ದೆ ನಾಯಿಡ್ದೆಲ್ಲ ಹೆಚ್ಚ ಇನ್ನಿತ ಕಾಲಡ್ ಕಲ್ತಿದ್ದೇರು, ನಾಯದ ತೂದು ಕಲ್ಪೋಡು ಬಂದಿದ್ದೀರಿ. ನಾನು ಹಾಗೇನೆ ಹೇಳುದು, ನಿಮ್ಮಿಂದ ನಿಮ್ಮ ಜಾಸ್ತಿ ನಿಮ್ಮ ಮಕ್ಕಳಿಗೆ ಗೊತ್ತುಂಟು, ನೀವು ಅದೊಂದು ಹೆದರಬೇಡ. ನಿಮ್ಮ ಏರಿಯಾದ ನಾಯಿಗೆ ಸ್ಟೆರಿಲೈಸ್ ಮಾಡಿ, ಅದು ವಿಷಯ ಆಗ್ಲಿಕ್ಕೆ ಇಲ್ಲ. ನೀವು ನಿಮ್ಮ ಏರಿಯಾಗೆ ಸ್ಟೆರಿಲೈಸ್ ಮಾಡುದಿಲ್ಲ, ಅಲ್ಲಿ ನಾಯಿ ಜೋಡಿ ಆಗ್ತಾ ಇದೆ, ನಮ್ಗೆ ಫೋನ್ ಮಾಡಿದ್ರೆ ನಾವು ಬಂದು ಬೇರೆ ಮಾಡ್ಲಿಕ್ಕೆ ಆಗ್ತದಾ? ಅದು ಮೈಂಡ್ ಸೆಟ್ ಇರ್ಬೇಕಪ್ಪ ಅವರುಗಳಿಗೆ. ಜೊತೆಗೆ ಏನಿವೆ ಅಂತೂ ಇಂತೂ ನಾಯಿ ಸಿಕ್ಕಿದೆ, ಖುಷಿ ಆಯ್ತು. ಪಾಪ ನಾಯಿ ಪಾಪಿ ಮಾಲೀಕ. ಜೊತೆಗೆ ಆ ಪಾಪ ಕೃತ್ಯಕ್ಕೆ ಪಾಲಿಕೆ ಕೊಟ್ಟಿರುವಂತಹ ಸಾತ್ ಮಂಗಳೂರು ಮಹಾನಗರ ಪಾಲಿಕೆ ಒಂದ್ ಕಡೆ ಅಲ್ಲಿ ಭ್ರಷ್ಟಾಚಾರಿಗಳ ಕೊಂಪೆ ಆಗಿದೆ ಅದು. ಜೊತೆಗೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ರೀತಿ ಆಗಿರುವಂತಹ ಘಟನೆಗಳು ಇದೆಲ್ಲವೂ ಕೂಡ ನೋಡಿದಾಗ ಜನರು ತೀರ್ಮಾನ ಮಾಡ್ತಾರೆ, ಅಟ್ ಎನಿವೆ ಆ ಒಂದು ಮುಕ್ತ ಪ್ರಾಣಿ ಬದುಕಿದೆ, ಅದು ಬದುಕಬೇಕು. ಆ್ಯಂಡ್ ಆ ಒಂದು ಕರೆ ಮಾಡಿದಂಥ ವ್ಯಕ್ತಿ ಕೂಡ ನಾಗೇಶ್ ಪೊಳಲಿ, ಯು ಆರ್ ದ ರಿಯಲ್ ಹೀರೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಪೊಳಲಿ ಅವರಿಗೆ ಅಲ್ವಾ, ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಕರೆ ಮಾಡಿ ನಮಗೊಂದು ಖುಷಿ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀರಿ, ಆ್ಯಂಡ್ ಸಾರ್ಥಕತೆಯ ನೆಮ್ಮದಿಯ ಸುದ್ದಿಯನ್ನು ಕೊಟ್ಟಿದ್ದೀರಿ. ಆ್ಯಂಡ್ ಥ್ಯಾಂಕ್ ಯು ಸರ್ ನಮ್ಮ ನಾಗೇಶ್ ಪೊಳಲಿ ಅವರಿಗೆ. ನಮ್ಮ ನಂಬರ್ ಗೊತ್ತಿದೆ ತಮಗೆ, ಏನಾದರೂ ಸಮಸ್ಯೆ ಆಯಿತು, ಸಾಕ್ಲಿಕ್ಕೆ ಕಷ್ಟ ಆಯಿತು ಅಂತ ಬಂದಾಗ ಎಸ್ ನಮ್ಗಳಿಗೆ ಕರೆ ಮಾಡಿ, ಜೊತೆಗೆ ನಾವುಗಳು ಕೂಡ ನಿಮ್ಮನ್ನು ರೀಚ್ ಔಟ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ರಜನಿ ಮೇಡಮ್ ಅವರು ಒನ್ಸ್ ಅಗೇನ್ ಒಂದು ವಿಚಾರದ ಬಗ್ಗೆ ಮಾತ್ರ ಅಲ್ಲ, ಪ್ರತಿ ಬಾರಿಯೂ ಕೂಡ 700ಕ್ಕಿಂತ ಹೆಚ್ಚು ಬೀದಿ ನಾಯಿಗಳನ್ನು ಸಾಕ್ತೀರಿ, ಬಹಳಷ್ಟು ಪ್ರಾಣಿಗಳನ್ನು ಸಾಕ್ತೀರಿ, ಒಂದು ಮಾತೃ ಹೃದಯ ತಮ್ಮಲ್ಲಿದೆ. ಜೊತೆಗೆ ಈ ಒಂದು ಘಟನೆ ಆದಾಗ ತಾವುಗಳು ಬಹಳಷ್ಟು ಕೋಪ ಬಂದಿತ್ತು ತಮಗೆ, ತುಂಬಾ ಎಲ್ಲ ವಿಡಿಯೋಸ್ ಹಾಕಿದ್ದೇನೆ ಎಲ್ಲ. ಸೊ ಹಾಗಾಗಿ ಬಂದಿದ್ದೀರಿ, ತಮಗೂ ಕೂಡ ಈಗಲೂ ಕೂಡ ಫೀಡಿಂಗ್ ಮಾಡೋದ ಕೆಲಸಗಳಿದೆ ಬೀದಿ ನಾಯಿಗಳಿಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಇದು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಟಿದ್ದೀರಿ, ಅಟ್ ಲೀಸ್ಟ್ ಇನ್ನು ಮುಂದೆ ಯಾರಾದ್ರೂ ತಪ್ಪು ಮಾಡುವಾಗ ಸ್ವಲ್ಪ ಇರ್ಲೇಬೇಕು. ನಮ್ಮ ಕನ್ಸರ್ನ್ ಕೂಡ ಅಷ್ಟೇ, ನಾವು ಪ್ರತಿ ಬಾರಿ ಹೇಳೋದು ಎಲ್ಲದಕ್ಕೂ ರಿಸಲ್ಟ್ ಕೊಡಲ್ಲ, ಆದ್ರೆ ಸ್ವಲ್ಪ ಭಯ. ನಾನು ಎಲ್ಲ ಮೀಡಿಯಾದವರಿಗೆ, ಎಲ್ಲ ಸೋಷಿಯಲ್ ಮೀಡಿಯಾದವರಿಗೆ ಥ್ಯಾಂಕ್ಸ್ ಹೇಳುದು, ಶೇರ್ ಮಾಡ್ತೀರಿ ಎಲ್ಲ ವಿಷಯ. ನಿಮ್ಮ ಹೆದರಿಕೆ ಇದ್ರೇನೆ ಜನಗಳು ತಪ್ಪು ಮಾಡ್ಲಿಕ್ಕೆ ಹೆದರ್ಬಹುದು. ಥ್ಯಾಂಕ್ ಯು ಮೇಡಮ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಯಾವತ್ತೂ ಕೂಡ ಈ ರೀತಿ ಮನುಷ್ಯ ಕುಲ ತಲೆ ತಗ್ಗಿಸುವಂತ ಕೆಲಸ ಮಾಡಬೇಡಿ, ಮಾನವೀಯ ಕೃತ್ಯ ಮಾಡಬೇಡಿ, ಒಳ್ಳೆಯ ಮನುಷ್ಯರಾಗಿ ಬದುಕಿ. ಯಾಕಂದರೆ ಬದುಕು ಅನ್ನೋದು 4 ದಿನ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ತಾವುಗಳು ದುಬೈಲಿ ಇದ್ದೀರಿ ಅಂತ ಹೇಳಿ ದುಬೈಯಲ್ಲಿ ಇಂಥ ಕಾನೂನುಗಳು ಇದೆಯಾ ಅನ್ನುವಂಥ ಪ್ರಶ್ನೆ. ಸೊ ಮನುಷ್ಯರಾಗಿ ಬದುಕಿ, ತದನಂತರ ತಮ್ಮ ಹಣ ಇದೆಲ್ಲವೂ ಕೂಡ ಬಾಕಿ ಮತ್ತೆ ಅಂತ ಹೇಳ್ತಾ ಒಳ್ಳೆಯರಾಗಿ ಮನುಷ್ಯರಾಗಿ ಬದುಕಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು